ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕೋವಿಡ್-19ನ ಎರಡನೇ ಅಲೆಯ ಲಾಕ್ಡೌನ್ ಸಡಿಲಗೊಳ್ಳುವಂಥ ಒಂದು ಪ್ರಕ್ರಿಯೆಗಳು ಬಹುಶಃ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಧ್ಯಾಹ್ನದವರೆಗಿದ್ದಂಥ ಲಾಕ್ಡೌನ್ ಸಡಿಲಿಕೆಯನ್ನು ಸಂಜೆವರೆಗೆ ವಿಸ್ತರಿಸಬೇಕು ಅಂತ ಹೇಳಿ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಕೋರಿದ್ದಾರೆ. ಬಹುಶಃ ಈ ದಿನ ಅಥವಾ ನಾಳೆಯ ಒಳಗೆ ಇದರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರಗಳು ಗೊತ್ತಾಗಬಹುದು. ಈ ಹಿನ್ನೆಲೆಯಲ್ಲಿ ಏನು ಜನಸಂಚಾರ ಆಗ್ತಾ ಇದ್ದ ಹಾಗೇನೂ ಕೂಡ ಜನರ ಆರ್ಥಿಕ ಚಟುವಟಿಕೆಗಳು ನಡೀತಾ ಇದ್ದಾಗ ಒಂದು ಸ್ವಲ್ಪ ಆರ್ಥಿಕವಾದ ಚೇತರಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಈಗ ಎಲ್ಲೆಡೆ ಕಾಣ್ತಾ ಇರುವಂಥದ್ದು. ಯಾಕಂದರೆ ಎಲ್ಲ ರೀತಿಯ ಚಟುವಟಿಕೆಗಳು ಆಗ್ತಾ ಇವೆ. ಆದರೆ ಏನಿದ್ರೂ ಕೂಡ ಒಂದೊಮ್ಮೆ ಏನು ಮೊದಲ ಅಲೆಯ ಸಂದರ್ಭದಲ್ಲಿ ಆದಂಥ 90 ದಿನಗಳ ಲಾಕ್ಡೌನ್ ಸಂದರ್ಭ, ಎರಡನೇ ಅಲೆಯಲ್ಲಿ ಆಗುವಾಗ ಆ ನಡುವಿನ ಅದರಿಂದ ಚೇತರಿಕೆ ಪಡೆದುಕೊಳ್ಳುವಂಥ ಸಂದರ್ಭದಲ್ಲೇ ಮತ್ತೆ ಎರಡನೇ ಅಲೆ ಬಂದು ಮತ್ತೆ ತೀರಾ ಆರ್ಥಿಕ ದುಸ್ಥಿತಿಗೆ ಬಂದು ಅದು 60 ದಿನವೇ ಆಗಿರಲಿ ಅಥವಾ 90 ದಿನವೇ ಆಗಿರಲಿ, ಈ ಒಂದು ಎರಡನೇ ಅಲೆಯಲ್ಲಿ ಅಂತೂ ಜನ ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಆತಂಕದ ಮೂರನೇ ಅಲೆಯ ಇದೆಯೋ ಇಲ್ಲವೋ ಮಕ್ಕಳಿಗೆ ಅನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲ ವೈದ್ಯಕೀಯ ಲೋಕದಲ್ಲಿ ಆಗ್ತಾ ಇದೆ. ಆದರೆ ಏನಿದ್ರೂ ಕೂಡ ಸರ್ಕಾರ ಈ ಸಂದರ್ಭದಲ್ಲಿ ಜನರ ಜೊತೆ ನಿಲ್ಲಬೇಕು. ಸಂಘ ಸಂಸ್ಥೆಗಳು ಇವತ್ತು ಒಂದು ವೇಳೆ ಆ ಜನರ ಜೊತೆಗೆ ನಿಲ್ಲದೇ ಹೋಗಿರುತ್ತಿದ್ದರೆ ಅಥವಾ ಕೆಲವೊಂದು ವ್ಯಕ್ತಿಗಳು ನಿಲ್ಲದೇ ಹೋಗಿರುತ್ತಿದ್ದರೆ ಖಂಡಿತವಾಗಿಯೂ ಕೂಡ ಆರ್ಥಿಕವಾದಂಥ ಸಂಕಷ್ಟದಲ್ಲಿ ಬಿದ್ದಂಥ ಜನರ ಬದುಕೆ ಬರಡು ಅನ್ನುವಂಥ ಪರಿಸ್ಥಿತಿ ಆಗ್ತಿತ್ತು. ಹಸಿದವನಿಗೆ 2 ಹೊತ್ತಿನ ಊಟವನ್ನು ಕೊಡಲಾರದಂಥ ಪರಿಸ್ಥಿತಿ ಸರ್ಕಾರದಲ್ಲಿರುವಾಗ ಕೆಲವೊಂದು ಸಂಘ ಸಂಸ್ಥೆಗಳು ಖುದ್ದು ಅಲ್ಲಲ್ಲಿ ಬಂದು ಬೀದಿಯಲ್ಲಿದ್ದವರಿಗೂ ಕೂಡ ಅನ್ನವನ್ನು ಕೊಡುವಂಥ ಒಂದು ಕ್ರಿಯೆಗಳು ಏನು ನಡೀತಾ ಇದ್ದೇವೆ, ಬಹುಶಃ ಸಾಯುವವರನ್ನು ಬದುಕಿಸಿದಂಥ ಒಂದು ಪ್ರಕ್ರಿಯೆಗಳು, ಅವರನ್ನು ಬಹುಶಃ ದೇವಮಾನವರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಅಂಥ ಸಂಘ ಸಂಸ್ಥೆಗಳನ್ನು ನಾವು ಈ ಸಂದರ್ಭದಲ್ಲಿ ತಂದಿದ್ದೇವೆ, ಅವ್ರ ಜೊತೆ ಮಾತನಾಡಿದ್ದೇವೆ, ಅವರ ಸೇವೆಗಳನ್ನು ಅವರು ಹೇಳ್ಕೊಂಡಿದ್ದಾರೆ. ಆ ಮೂಲಕವಾಗಿ ಜನರು ಕೂಡ ಅಂಥವ್ರನ್ನ ಅರ್ಥ ಮಾಡಿಕೊಳ್ಳುವುದರತ್ತ ಮತ್ತೆ ಸಮಾಜದಲ್ಲಿ ಮುಂದೆ ಇಂಥ ಕೆಲಸಗಳು ಆಗಬೇಕು ಅನ್ನುವಂಥ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡುವಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಾ ಬಂದಿದೆ. ಇವತ್ತು ನಮ್ಮ ಜೊತೆಗೆ ಉಡುಪಿ ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಸಮಾಜ ಸೇವಕರು ಆದಂಥ ಕೆ ಕೃಷ್ಣಮೂರ್ತಿ ಆಚಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಇವತ್ತು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳಷ್ಟು ಬಹುಶಃ ತಾವು ಯಾವತ್ತೇ ಕಳೆದ ಹಲವಾರು ವರ್ಷಗಳಿಂದ ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವರು, ಧಾರ್ಮಿಕವಾಗಿಯೂ ಕೂಡ ತಾವು ಭಾಳಷ್ಟು ಚಟುವಟಿಕೆಗಳ ನಿರತರು. ಭಾಳ ಮುಖ್ಯವಾಗಿ ಕಾಣಿಯೂರು ಮಠದ ಸ್ವಾಮೀಜಿಗಳ ಪೂರಾಶ್ರಮದ ಸಹೋದರರು ಕೂಡ ಹೌದು ಅಂತ ಅನ್ನೋದು ಹೆಚ್ಚು. ಸೊ ಈ ಸಂದರ್ಭದಲ್ಲಿ ಭಾಳಷ್ಟು ಮಾತುಗಳು ತಮ್ಮ ಜೊತೆಗಿದೆ. ಈ ಸಂದರ್ಭ ಕೋವಿಡ್ ಅಲೆ ಆರಂಭ ಆಗುವಂಥ ಸಂದರ್ಭ ನೋಡಿದ್ದೀರಿ ಸರ್, ಹೇಗಿತ್ತು ಪರಿಸ್ಥಿತಿ ಈ ಬಾರಿ ಕಳೆದ ಬಾರಿಗಿಂತ? ಕಳೆದ ಬಾರಿ ಕೋವಿಡ್ ಫಸ್ಟ್ ಜನರಿಗೆ ತುಂಬ ತೊಂದರೆ ಆಗಿದ್ದು ನಿಜ. ಆವಾಗ ನಾವೊಂದು ಚಿಕ್ಕ ಪುಟ್ಟ ಸೇವೆ ಮಾಡಿದ್ದೆವು ನಮ್ಮಿಂದ ಆಗುವಂಥದ್ದು. ಎರಡನೇ ಅಲೆಯಲ್ಲಿ ನಾವು ಜನರಿಗೆ ಅನೇಕ ತೊಂದರೆ ಆಗ್ತಿದೆ ಅಂತ ಮನಗಂಡು ನಾವೆಲ್ಲ ಒಂದು ಸೇರಿ ಒಂದು ಜನರಿಗೆ ಏನಾದರೂ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅಂತೇಳಿ ನಾವು ನಮ್ಮದೊಂದು DK ಶಿವಕುಮಾರ್ ಅಭಿಮಾನಿ ಬಳಗ, ಉಡುಪಿ ಯುವ ಕಾಂಗ್ರೆಸ್ ಜಿಲ್ಲಾ ಘಟಕ ಮತ್ತು NSUI ಜಿಲ್ಲಾ ಘಟಕ, ಹೀಗೆ ಎಲ್ಲರೂ ಸೇರಿ, ಮತ್ತು ಯಶೋಧ ಆಟೋ ಯೂನಿಯನ್ ಅಂತೇಳಿ ನಮ್ಮ ಹತ್ರ ಆ ಯೂನಿಯನ್ನಲ್ಲಿ 1600 ಮೆಂಬರ್ಸ್ ಇದ್ದಾರೆ. ಅವ್ರ ಹತ್ರ ಸಹ ನಾವು ಫಸ್ಟ್ ಮೀಟಿಂಗ್ ಮಾಡಿ ಕೇಳಿದಾಗ ಈ ಬಾರಿ ಏನಾದರೂ ಕೋವಿಡ್ ಅಲೆಯಲ್ಲಿ ನಾವು ಜನರಿಗೆ ಮನಗಟ್ಟುವ, ಮನಸ್ಸು ಮಿಡಿಯುವ, ಅಂದರೆ ಮನಸ್ಸಿಗೆ ಖುಷಿಯಾಗುವ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಒಂದು ಯಶೋಧ ಆಟೋ ಯೂನಿಯನ್ 37 ರಿಕ್ಷಾದವರು ನಾವು ಫ್ರೀಯಾಗಿ ಸರ್ವಿಸ್ ಮಾಡ್ತೇವೆ ಮೂರ್ತಿ ಅಣ್ಣ ಅಂತೇಳಿ ಅವರದ್ದೊಂದು ಕೂಗು ಮೀಟಿಂಗಲ್ಲಿ ಬಂತು. ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿ ಸರ್ ಹತ್ರ ನಾವು ಹೋದೆವು, ಹೀಗೆ ನಾವು ಫಸ್ಟ್ ಮಾತಾಡಲಿಕ್ಕೆ. ಆವಾಗ ಜಿಲ್ಲಾಧಿಕಾರಿ ಅವರು ಬಹಳ ಸಂತೋಷದಿಂದ, ನೀವು ಉಚಿತ ಸೇವೆ ಮಾಡ್ತೀರಿ ಅಂತೇಳಿ ಆದರೆ ನಾವು ಇಮಿಡಿಯೇಟ್ಲಿ ನೀವು ರಿಕ್ಷಾದ ಲಿಸ್ಟ್ ಕೊಡಿ, ನಾನು RTO ಆಫೀಸರಿಗೆ ಹೇಳಿ ಇಮಿಡಿಯೇಟ್ಲಿ 1 ದಿವಸದಲ್ಲಿ ನಾನು ಮಾಡಿಕೊಡ್ತೇನೆ ಅಂತೇಳಿ ನಮಗೆ ಆ ಮಾತು ಜಿಲ್ಲಾಧಿಕಾರಿ ಬಹಳ ಸಂತೋಷ ಆಯಿತು. ಈ ಕೂಡಲೇ ಅದೇ ದಿವಸ ಸಾಯಂಕಾಲ ನಾವು ಎಲ್ಲ ರಿಕ್ಷಾದ್ದು ಲೈಸೆನ್ಸ್ ಕಾಪಿ ಮತ್ತು ಅವರದ್ದು ರಿಕ್ಷಾ ಡ್ರೈವರದ್ದು ಆಧಾರ್ ಕಾಪಿ, ಲೈಸೆನ್ಸ್ ಕಾಪಿ ಇಟ್ಟು ಕೊಟ್ಟಾಗ ಬರೋ ದಿವಸವೇ ನಮಗೆ 2ನೇ ದಿವಸಕ್ಕೆ ನಮಗೆ ಆ ಲೈಸೆನ್ಸನ್ನು ಕೊಟ್ಟು ಅವರೇ ಚಾಲನೆ ಮಾಡಿದ್ದಾರೆ. ಸರ್, ನಡುವೆ ಶೇಖರ್ ಬನ್ನಂಜಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶೇಖರ್ ಬನ್ನಂಜಿ ಅವರು, ಮಾತಾಡಿ. ಕೃಷ್ಣಮೂರ್ತಿ ಆಚಾರ್ಯ ಇದ್ದಾರೆ. ಹಲೋ, ಮಾತಾಡಿ, ಕೇಳ್ತಾ ಇದ್ದಾರೆ, ಮಾತಾಡಿ. ಸರ್, ನಿಮ್ಮ ಕೆಲಸ ನೋಡಿ ಭಾರಿ ಖುಷಿಯಾಗಿದೆ ಸರ್. ನಾವೇ ನಿಮ್ಮ ಹತ್ರದಿಂದ ಬಲ್ಲವರಲ್ಲ,
ದೂರದಿಂದ ಬಲ್ಲವರು. ಇವತ್ತು ನಮ್ಮ ಜಿಲ್ಲೆ ಮೆಚ್ಚುವಂತ ಒಂದು ಕೆಲಸ ನೀವೇನ್ ಮಾಡಿದ್ದೀರಿ ಸರ್, ನಿಜವಾಗಿಯೂ ಖುಷಿ ಆಗ್ತುಂಟು. ಯಾಕಂದ್ರೆ ನಾವು ನಿಮಗೆ ಓಟ್ ಹಾಕಿದವರಲ್ಲ, ಆದ್ರೂ ಇಂದು ತುಂಬಾ ಬೇಜಾರಾಗ್ತುಂಟು. ಯಾಕಂದ್ರೆ ನಿಮ್ಮ ಈ ಸೇವೆ ನೋಡುವಾಗ ಇಡೀ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆಗೆ ಒಂದು ಕೆಲಸ ತಾವೇ ಸ್ವತಃವಾಗಿ ಒಂದು ಗಾಡಿಯಲ್ಲಿ ಏನ್ ಕರ್ಕೊಂಡು ಹೋಗಿ ಮಾಡ್ತಿದ್ದೀರಿ ಸರ್. ನಿಜವಾಗಿಯೂ ನಾವು ಇಡೀ ಜಿಲ್ಲೆ ಜನತೆ ಪರವಾಗಿ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಒಂದು ಮನೆಯವರು ಬರದ ಸಂದರ್ಭದಲ್ಲೂ ಕೂಡ ನೀವು ಒಂದು ಹೆಣವನ್ನು ಏನು ಹೋಗಿದ್ದೀರಿ ಸರ್. ನಿಜವಾಗಿಯೂ ನಿಮ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಎಸ್ ಶೇಖರಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ಹೇಳ್ತಾ ಇದ್ದಾರೆ, ಅವ್ರ ಅನುಮತಿಯನ್ನು ಕೊಟ್ಟರು. ಅನುಮತಿ ಕೊಟ್ಟು ಜಿಲ್ಲಾಧಿಕಾರಿಗಳೇ ಡಿ ಸಿ ಕಚೇರಿ ಮುಂಭಾಗದಲ್ಲಿ ಚಾಲನೆಯನ್ನು ಕೊಟ್ಟರು. ಹೆಚ್ಚು ಕಮ್ಮಿ ನಾವೊಂದು 60 ಇವತ್ತಿಗೆ 60 ದಿವಸ ಆ ಚಾಲನೆಯನ್ನು ಕೊಟ್ಟು ಇವತ್ತಿಗೆ 60 ದಿವಸ 5,000 ಮಂದಿಯನ್ನು ಹೆಚ್ಚು ಕಮ್ಮಿ 5,000 ಹೆಚ್ಚಾದೀತು. ಡೈಲಿ ರಾತ್ರಿ ಹಗಲು ಅಂತೇಳಿ ರಿಕ್ಷಾದವರು ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ, ಮೆಡಿಸಿನಿಗೆ. ಅದರಲ್ಲಿ ನಮಗೆ ಜಿಲ್ಲಾಧಿಕಾರಿಗಳು ಫಸ್ಟಿಗೆ ಕಂಡೀಷನ್ ಹಾಕಿದ್ರು, ಆಸ್ಪತ್ರೆಗೆ ಮಾತ್ರ ಅಂತೇಳಿ. ಕಡೆಗೆ ಮತ್ತೆ 2-3 ನಾವು ಚೇಂಜಸ್ ಮಾಡ್ಕೊಂಡೇವೆ. ಯಾಕಂದರೆ ಕೆಲವರಿಗೆ ಪಾಸಿಟಿವ್ ಆದಾಗ ಮನೆಯಿಂದ ಹೊರಗೆ ಬರಲಿಕ್ಕಿಲ್ಲ, ಅವರಿಗೆ ಫ್ರೀಯಲ್ಲಿ ಫುಡ್ ಕೊಡ್ತಾ ಇದ್ದೆ. ಅಂದರೆ ಹೋಟ್ಲಿಂದ ತಗೊಂಬಂದು ಎಲ್ಲಿಂದ ನಾವು ಫುಡ್ ಸರ್ವಿಸ್ ಮಾಡ್ತಾ ಇದ್ದೆವು. ಮತ್ತು ಅನಿರೀಕ್ಷಿತವಾಗಿ ಈಗ ಮನೆಯಲ್ಲಿ ಡೆತ್ ಆದರು ಅಂತೇಳಿ ಅವಾಗ ಮನೆಯಲ್ಲಿ ದಹನ ಮಾಡಲಿಕ್ಕೆ ಏನು ಐಟಮ್ ಎಲ್ಲ ಬೇಕು. ಈಗ ಮಡಕೆ, ಊದ್ಬತ್ತಿ, ಹೂ ಅದೆಲ್ಲ ಎಲ್ಲಿ ಸಿಗ್ತಾ ಇರಲಿಲ್ಲ ಲಾಕ್ಡೌನ್ ಆಗಿ. ಅದನ್ನೆಲ್ಲ ತಂದು ಕೊಡುವಂಥದ್ದು ವ್ಯವಸ್ಥೆ ಎಲ್ಲ ರಿಕ್ಷಾ ಚಾಲಕರು ಮಾಡ್ತಿದ್ರು. ಎಲ್ಲರೂ ಭಾರಿ ಖುಷಿ ಹೇಳಿದರೆ ಆ ರಿಕ್ಷಾ ಚಾಲಕರಿಗೆ ಇದೊಂದು ಆ ಅವಕಾಶವನ್ನು ಬಳಸಿಕೊಂಡದ್ದು ಆ ಚಾಲಕರಿಗೆ ಒಂದು ಖುಷಿಯಾಗಿದೆ. ಅಷ್ಟು ಒಂದು ಸಂತೋಷದ ವಿಚಾರ. ನಮಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ ಅಂತ ಚಾಲಕರಿಗೆ ಒಂದು ಇದರಲ್ಲಿ. ಆಹಾರದ ಕಿಟ್ಗಳು ರಾತ್ರಿ ಮತ್ತು ಹಗಲು ಮಧ್ಯಾಹ್ನ ಎರಡು ಅದು ನಾವು ಜಿಲ್ಲಾ NSUI ಬಳಗ, ಜಿಲ್ಲಾ ಸೌರಭ್ ಬಲ್ಲಾಳಿಯಲ್ಲಿ ಒಂದಿದೆ. ನಾವೊಂದು ರಿಕ್ಷಾ ಚಾಲಕರು 37 ಮಂದಿ ಆದರೆ ಈ NSUIನ ಹುಡುಗರು, DK ಶಿವಕುಮಾರ್ ಅಭಿಮಾನಿ ಬಳಗ, ಜಿಲ್ಲಾ ಯುವ ಕಾಂಗ್ರೆಸ್ ಘಟಕ ಹೇಳಿ 80ರಿಂದ 90 ಹುಡುಗರು ಟೋಟಲ್ ಯಂಗ್ಸ್ಟರ್ಸ್ ಎಲ್ಲ ನಾವು ಒಂದು ಟೀಮ್ ಮಾಡಿದ್ದೆವು. ಈ NSUI ಡಿಸ್ಟಿಕ್ ಕಮಿಟಿಯಿಂದ ಹುಡುಗರ ಹತ್ರ ನಾವು ಮಧ್ಯಾಹ್ನ ಮತ್ತು ರಾತ್ರಿ ಎಲ್ಲ ಕೆಲಸಕ್ಕೆ ಎಲ್ಲರೂ ಮಿಂಗ್ಲಾಗ್ತಿದ್ರು. ಬಟ್ ಅವರ ಇದರಲ್ಲಿ ಊಟ ಮಧ್ಯಾಹ್ನ ಮತ್ತು ರಾತ್ರಿ ಹಸಿದ ಒಟ್ಟಿಗೆ ಏನಾದರೂ ಒಂದು ಸ್ವಲ್ಪ ಕೊಡಬೇಕು ಅಂತೇಳಿ ಅದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ನಿರ್ಧಾರ ಆದದ್ದು. ಬಟ್ ಅವರು ಊಟ ಕೊಡಬೇಕು ಅಂತೇಳಿ ಆದಾಗ ಒಂದು ದಿವಸ ಗೀ ರೈಸು, ಜೀರಾ ರೈಸು, ಪಲಾವು, ಅನ್ನ ಸಾಂಬಾರು, ಅನ್ನ ಡಾಲ್ ವಿಧವಾದದ್ದು ಕೊಡ್ತಾ ಡೈಲಿ 700 ಊಟ, 650ರಿಂದ 700 ಊಟ. ಫಸ್ಟಿಗೆ 300 ಕೊಡ್ತಾಯಿದ್ದೆ ಫಸ್ಟ್ ಒಂದು ವಾರ. ನಮ್ಗೆ ಅದು ಸಾಕಾಗಲಿಲ್ಲ. ಕಡೆಗೆ ಒಂದು 10 ದಿವಸದಲ್ಲಿ ಅದನ್ನು ನಾವು 350 700 ಊಟ, ಬೆಳಿಗ್ಗೆ ಮಧ್ಯಾಹ್ನ 350, ರಾತ್ರಿ 100. ತದನಂತರ ಮಣಿಪಾಲದ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಕೇಳ್ಕೊಂಡಾಗ ಅಲ್ಲಿ ಸರಳಬೆಟ್ಟು ವಾರ್ಡ್ನಲ್ಲಿ ಒಂದು ಅನೇಕ ಮಂದಿ ಕೃಷ್ಣಣ್ಣ ಇಲ್ಲಿ ಮತ್ತೊಬ್ಬರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಸರ್ ಹೆಸರು? ಸರ್, ನನ್ನ ಹೆಸರು ಮಿಸ್ಬಾಲ್ ಅಂತ, ದಾವಣಗೆರೆಯಿಂದ ಮಾತಾಡ್ತಿದ್ದೇನೆ, ಕುಂದಾಪುರ. ಮಾತಾಡಿ ಸರ್, ಮಾತಾಡಿ. ಕೃಷ್ಣಮೂರ್ತಿ ಆಚಾರ್ಯ ಇದ್ದಾರೆ. ಕೃಷ್ಣಮೂರ್ತಿ ಆಚಾರ್ಯ ಅವರು ತುಂಬಾ ಒಂದು ಒಳ್ಳೆ ನಾಯಕರು ಸರ್. ಅವರ ವಿಷಯದಲ್ಲಿ ಏನು ಮಾತಾಡಲಿಕ್ಕಿಲ್ಲ. ಯಾಕೆಂದ್ರೆ ಅವರು 10 ಜನರ ಮುಂದೆ ನಿಂತವರಲ್ಲ ಸರ್, 10 ಜನರನ್ನು ಮುಂದೆ ತರುವವರು ಅವರು. ಮುಂದಿನ ಕಾಲದಲ್ಲಿ ಅವರಿಗೆ ಒಳ್ಳೆಯದು ಎಲ್ಲ ರೀತಿಯಲ್ಲಿ ಎಲ್ಲ ಕಡೆ ಒಳ್ಳೆಯದು ಮಾಡ್ತಾ ಇದ್ದಾರೆ ಸರ್. ಅವರು ಗೆಲ್ಲಿ ಬಿಡ್ಲಿ ಅವರೊಟ್ಟಿಗೆ ನಾವು ಎಂದೆಂದೂ ಇದ್ದೇವೆ ಸರ್, ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು ಈ ಸಂದರ್ಭ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕೆ ಥ್ಯಾಂಕ್ ಯು. ಎಸ್ ಸರ್, ಆಹಾರದ ಕಿಟ್ಗಳನ್ನು ಈ ಊಟದ್ದು ಆಗುವಾಗ ಮಣಿಪಾಲ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿನ ಸ್ಟಾಫು ಸರಳಬೆಟ್ಟು ವಾರ್ಡಲ್ಲಿ ಒಂದು ಸೀಲ್ ಡೌನ್ ಆಗಿದೆ. ಒಂದು ಬಿಜಾಪುರದವರ ಏರಿಯಾ, ಗುಲ್ಬರ್ಗ ಎಲ್ಲ ಇದ್ದಾರೆ. ಒಂದು 300 ಮಂದಿ ಇದ್ದರು. ಅಲ್ಲೊಂದು 150ರಿಂದ 200 ಮಕ್ಕಳೇ ಇದ್ದರು. ಅವರಿಗೆ ಸಾಯಂಕಾಲ ಏನಾದರೂ ಬಂದು ಮತ್ತೆ ಬಾದಾಮ್ ಮಾಲ್ಟು ಕೊಡ್ಬೋದಾ ಅಂತೇಳಿರುವಾಗ ನಾವು ಅದಕ್ಕೂ ಒಂದು 25 ಡೇಸ್ ಡೈಲಿ ಅವರಿಗೆ ಬನ್ನು ಮತ್ತು ಬಾದಾಮ್ ಹಾಲು ಆ ಚಿಕ್ಕ ಮಕ್ಕಳಿಗೆ ಕೊಡುವ ಒಂದು ಸಂತೋಷ, ಅದನ್ನು NSUIನ ಬಳಗದವರು ನಾವೆಲ್ಲ ಸೇರಿ ಮಾಡಿದ್ದೆವು. ಆ ಒಂದು ಸೇವೆಯ ಮನೋಭಾವ ಎಲ್ರಿಗೂ ಇದ್ದಿದ್ದರಿಂದ ಇಂಥದ್ದೊಂದು ಮಾಡಲಿಕ್ಕೆ ಸಾಧ್ಯ ಆಯಿತು. ಊಟ ಇರಲಿ, ಮಧ್ಯಾಹ್ನ ಸಾಯಂಕಾಲ ಬಾದಾಮ್ ಹಾಲು ಮತ್ತು ಬನ್ನು, ರಾತ್ರಿ ಊಟ ಇರಲಿ ಅಂಥದ್ದೊಂದು ನಿರಂತರವಾಗಿ ನಾವು ಸೇವೆ ಮಾಡ್ತಾ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದಿಂದ ಪುನಃ ಬೇರೆ ನಾವು ದೀಪಕ್ ಕೋಟ್ಯಾನವರೊಂದು ಟೀಮು, ನಮ್ಮ ಎಲ್ಲ ಸರ್ಕಲ್ ಅವರು ಉಚಿತ ಆ್ಯಂಬುಲೆನ್ಸ್ ಕೊಟ್ಟಿದ್ರು. ಉಚಿತ ಆ್ಯಂಬುಲೆನ್ಸೇ ಬಿಟ್ಟಿದ್ದೆವು. ಅವಿಭತ್ ನನಗೆ ಮಂಗಳೂರಿದ್ದು ಹೆಚ್ಚು ಗೊತ್ತಿಲ್ಲ. ಬೆಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ ನಾವು ಹೆಚ್ಚು ಕಮ್ಮಿ ನೋಡಿದರೆ
120 ಬಾಡಿ ಇವತ್ತಿಗೆ ನಾವು ಆ ಆ್ಯಂಬುಲೆನ್ಸಲ್ಲಿ ಇತಿಹಾಸ ಎತ್ತಿ ಹೇಳ್ಬೋದು. ಹಾಂ ಹಾಂ ಅದಕ್ಕೆ ಇದು ಲೀಸ್ಟೇ ಮಾಡಿದ್ದೇವೆ 120 ಬಾಡಿ. ನಾವು ಮಂಗಳೂರಿಂದ ಸಹ ಬಾಡಿಯನ್ನು ಕಾರವಾರಕ್ಕೆ ಎಲ್ಲಿಗೆ ಬಿಟ್ಟದ್ದು ಯಾವುದು ಉಚಿತವಾಗಿ ಬರದೇ ಇದ್ದದ್ದು ಕೊರೋನಾ. ಸಾಧಾರಣ ಅದರಲ್ಲಿ 90% ಪಾಸಿಟಿವ್ ಬಾಡಿ. ಹೌದು. ಬಟ್ ಅದರಲ್ಲೂ ನಮಗೆ ಎಲ್ರಿಗೂ ಖುಷಿಯಾದದ್ದು ನಾವು ಅದನ್ನು ಕೆಲವು ದಾನ ಮಾಡಿದ್ದು ಎಲ್ಲ ನಾವೇ. ನಮ್ಮ ಹುಡುಗರೆಲ್ಲ ಕೆಲವರು ಪಿ ಪಿ ಕಿಟ್ ಹಾಕಿದ್ರು. ನಾವಂತೂ ಇವತ್ತಿನ ತನಕ ಸಹ ಪಿ ಪಿ ಕಿಟ್ ಹಾಕಲಿಲ್ಲ. ಒಂದು 20 ಬಾಡಿ ನಾನು ಒಟ್ಟಿಗೆ ಹೋಗಿದ್ದೆ, ದಹನ ಭಾಗಿದ್ದೆ ಎಲ್ಲ. ಅಂಥದ್ದೊಂದು ಒಳ್ಳೆ ನಿರಂತರ ಸೇವೆ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಅದೆಲ್ಲ ಸೇರಿಕೊಂಡು ಎಲ್ಲ ಮಾಡ್ತಾ ಇದ್ದೇವೆ ನಾವು. ಅದಕ್ಕೂ ಕೂಡ ತುಂಬ ಜನರಿಗೆ ಖುಷಿಯಾಗಿದೆ. ಮತ್ತು ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದಿಂದ ಎಲ್ಲರೂ ಮಾಡ್ತಿದ್ರು. ಹೆಚ್ಚು ಕಮ್ಮಿ 200ರಿಂದ 300 ಪೇಷಂಟನ್ನು ನಾವು ಎಲ್ಲ ನಮಗೆ ಜಿಲ್ಲಾಧಿಕಾರಿಗಳು 9 ಗಾಡಿಗೆ ಪರ್ಮಿಷನ್, ಪ್ರೈವೇಟ್ ಗಾಡಿ ಕೊಟ್ಟಿದ್ರು. 37 ರಿಕ್ಷಾ ಬಿಟ್ಟು 9 ಗಾಡಿಗೆ ಪರ್ಮಿಷನ್ ಕೊಟ್ಟಿದ್ರು. ವಿತ್ ಪರ್ಮಿಷನಲ್ಲಿ ನಾವು ಮಂಗಳೂರು, ಸಕಲೇಶ್ಪುರ, ಗುಂಡ್ಯ ಇರಲಿ, ಶೃಂಗೇರಿ ಇರಲಿ, ತಳ್ಳೊಳ್ಳಿ, ಹೆಬ್ರಿ, ಭಟ್ಕಳ, ಕಾರವಾರ ಎಲ್ಲ ಪಾಸಿಟಿವ್ ಪೇಷಂಟನ್ನೇ ಕರ್ಕೊಂಡ್ಬಂದದ್ದು ಬಿಟ್ಟದ್ದು, ಇದು ಎರಡು ಮಾಡಿದ್ದೇವೆ. ಅದಕ್ಕೊಂದು ಜನರ ಹತ್ರ ಒಂದು ಒಳ್ಳೆ ಪ್ರಶಂಸೆ ಅಂತ ಸಿಕ್ಕಿದೆ. ಯಾಕಂದ್ರೆ ಹೇಳಿದ್ರೆ ಮನೆಯಲ್ಲಿ ಪೇಷಂಟ್ಗಳ ಯಾರು ಹೇಗೆ ಸಂಪರ್ಕ ನಮಗೆ ಫೋನಲ್ಲಿ ಎಲ್ಲ ನಾವು ಫೇಸ್ಬುಕ್ ಮತ್ತೆ ಎಲ್ಲ ನಿರಂತರವಾಗಿ ನಾವು ಕೊಟ್ಟಿದ್ದೇವೆಲ್ಲ. ಮತ್ತೆ ಕಾಂಗ್ರೆಸ್ನ ಎಲ್ಲ ಕಡೆ ಈಗ ಬೈಂದೂರು ಇರಲಿ, ಕುಂದಾಪುರ ಇರಲಿ, ಬ್ರಹ್ಮಾವರ ಇರಲಿ, ಕಾರ್ಕಳ ಇರಲಿ, ಕಾಪು ಇರಲಿ, ಎಲ್ಲ ಕಡೆಯಿಂದ ನಮ್ಮವರು ಫೋನ್ ಮಾಡಿ ಹೀಗೆ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿಕೊಂಡು ಆಗ ಅಲ್ಲಿ ಒಂದಷ್ಟು ಬಿಲ್ಗಳಾಗೋದು, ಲಕ್ಷಗಟ್ಟಲೆ ಬಿಲ್ಗಳಾಗುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಆಯುಷ್ಮಾನ್ ಅದನ್ನು ಬಳಕೆ ಮಾಡಬೇಕು, ಅದು ಯಾರ ಹತ್ರ ಹೇಳಬೇಕು, ಇಂಥ ಪರಿಸ್ಥಿತಿಗಳು ಇದು ಯಾವುದು? ಅದು ಅನೇಕ ಬಾರಿ ಆಗಿದೆ ನಮಗೆ. ಅಲ್ಲಿ ಆಸ್ಪತ್ರೆಯಲ್ಲಿ ಹೆಚ್ಚು ಕಮ್ಮಿ ಆಗುವಂಥದ್ದು ಹೇಳಿದ್ರೆ ಕೋಆರ್ಡಿನೇಷನ್ ಇಲ್ಲ ಸರ್. ಅದರಲ್ಲಿ ಒಂದು ಆ ವ್ಯವಸ್ಥೆಯಲ್ಲಿ ಕೋಆರ್ಡಿನೇಷನ್ ಇರುವುದಿಲ್ಲ. ಸರ್ಕಾರಿ ಆಸ್ಪತ್ರೆ ಎಲ್ಲ ಇದೆ ಅಂತ ಹೇಳ್ತಾರೆ. ಹೌದು. COVID-19 ಆ ಸೆಕ್ಷನ್ಗೆ ಫೋನ್ ಮಾಡಿದಾಗ ಅವರು ಎಲ್ಲಿ ಇದೆ ಅಂತೇಳಿ ಅವ್ರಿಗೆ ನಾವು ಹೇಳಬೇಕು. ಎಲ್ಲಿ TMA ಎಲ್ಲಿದೆ, ಆದರ್ಶದಲ್ಲಿದೆ, KMC ಯಲ್ಲಿದೆ, ಅಲ್ಲಿ ಆಕ್ಸಿಜನ್ ಲೆವೆಲ್ ಎಲ್ಲಿ ಇದೆ ಅಂತೇಳಿ ನಾವು ಹೇಳಬೇಕು. ಇಲ್ಲ ಅವರಿಗೆ ಅಲ್ಲಿ ಸರಿ ಮಾಹಿತಿ ಇರುವುದಿಲ್ಲ. ಆ ಕೋವಿಡ್ ಸೆಂಟರ್ನ ಯಾರು ಇದ್ದಾರೆ ಅಲ್ಲಿ ಹೋದ ನಂತರ ಅಲ್ಲಿ ಆಕ್ಸಿಜನ್ ಲೆವೆಲ್ ಇಲ್ಲ, ಪೇಷಂಟನ್ನು ನಾವು ಕರ್ಕೊಂಡು ಹೋಗ್ತೇವೆ ಅಂತೇಳಿ ಇದ್ದಾಗ ಎದುರಲ್ಲಿ ಗಾಡಿ ಇರ್ತಾರೆ, ಆಸ್ಪತ್ರೆಯಲ್ಲಿ ಗಾಡಿ ಇರ್ತಾರೆ, ಅವರು ತರದು ಪಾಸಿಟಿವ್ ಅದು ನಿಲ್ಲಿ ಅಂತೇಳಿ. ಪೇಷಂಟ್ ಸೀರಿಯಸ್ ಇರುವಾಗ ನಿಲ್ಲಿ ಅಂತೇಳಿ ಅವರಿಗೆ ಕೋವಿಡ್ ಹೆಲ್ಪ್ ಲೈನ್ ಅವರು ಇಂಟಿಮೇಷನ್ ಕೊಟ್ಟು ಹಾಸ್ಪಿಟಲ್ ಇಂದ ಕೆಳಗೆ ಅವರಿಗೆ ಇಂಟಿಮೇಷನ್ ಕೊಡಲೇಬೇಕು. ಪೇಷಂಟ್ ಅನ್ನಲ್ಲಿ ಕಾಯಿಸಬಾರ್ದು. ಇದು ತುಂಬಾ ಆಸ್ಪತ್ರೆಯಲ್ಲಿ ನಡೀತಾ ಇತ್ತು ಸರ್. ಆವಾಗ ಆಂಬ್ಯುಲೆನ್ಸ್ ನ ಒಳಗೆ ಒಂದು ಆಕ್ಸಿಜನ್ ಇಲ್ಲದೆ ಇರುವ ಪೇಷಂಟ್, ಈಗ ಆಕ್ಸಿಜನ್ ಇದ್ರೆ ಏನಾದ್ರು ಇದು ಮಾಡ್ಬೋದು, ಇಲ್ಲದೆ ಇರುವ ಪೇಷಂಟಿಗೆ ನಮ್ಮನ್ನು ಸೇರಿಸ್ಕೊಳ್ತಾರಾ ಇಲ್ಲವಾ, ನಾವು ಇಲ್ಲೆಯಾ, ಇದೇನು, ಇಂಥದ್ದೆಲ್ಲ ತುಂಬಾ ಸಮಸ್ಯೆ. ಅದು ಜಿಲ್ಲಾಡಳಿತ ಮತ್ತು ಕೋಆರ್ಡಿನೇಷನ್, ಆಸ್ಪತ್ರೆಯಲ್ಲಿ ಕೋಆರ್ಡಿನೇಷನ್ಗೆ ತುಂಬಾ ಸಮಸ್ಯೆ ಆಗಿದೆ. ಈ ಆಯುಷ್ಮಾನ್ ಸಮಸ್ಯೆಗಳು ಕಾಡಿದ್ದು, ಆಯುಷ್ಮಾನ್ ಸಮಸ್ಯೆ ಮೊದಲಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು, ಅಲ್ಲಿ ಹೋದಾಗ ಅಲ್ಲಿ ಇಲ್ಲ ಅಂತಾದಾಗ ಮತ್ತೆ ಸುತ್ತು ಅಲ್ಲಿ ಸಹ ಕೂಡಲೇ ಆದ ತೊಂದರೆ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ 10 ಮಂದಿ 10 ಮುಖ ನೋಡ್ಕೊಂಡು ಹೋಗ್ತಾರೆ. ಕೆಲವು ಡಾಕ್ಟರ್ನವ್ರು ಒಳ್ಳೇದಿದ್ರು ಅಲ್ಲಿದ್ದು ಸ್ಟಾಫ್ಸ್ 10 ಮಂದಿ 10 ಮುಖ. ಆ ವ್ಯವಸ್ಥೆ ಎಲ್ಲ ಬಡವರಿಗಂತೂ ಗೊತ್ತಿಲ್ಲದ ವ್ಯಕ್ತಿಗೆ, ಬಡವ ಅಂತಿಲ್ಲ, ಗೊತ್ತಿಲ್ಲದ ವ್ಯಕ್ತಿಗೆ ದೊಡ್ಡ ಸಮಸ್ಯೆ. ಈ ಒಂದು ಸಮಸ್ಯೆ ಸರಿಯಾಗದಿದ್ರೆ ತುಂಬಾ. ಉಡುಪಿಯಲ್ಲಿ ಗೊತ್ತಿಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳ ಬಿಲ್ಗಳ ನನಗೆ ಆದಂಥದ್ದು. ಆದರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಬಿಲ್ಲುಗಳು 8ರಿಂದ 10, 12 ಲಕ್ಷದವರೆಗೂ ಹೋಗಿರುವಂಥದ್ದು. ಬಡವರು ಅದನ್ನು ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಒಂದು ಕ್ವಶನ್, ಕೊರೋನಾ ವೈರಸ್ ಅಂತೇಳಿ ಹೇಳ್ತಾರೆ ಸರ್. ಆ ವೈರಸ್ ಯಾರು ಕ್ಲಿಯರೆನ್ಸ್ ಮಾಡಿದವರಿಲ್ಲ. ನಾಲಿಗೆಗೆ ರುಚಿ ಬರ್ತಿಲ್ಲ, ಜ್ವರ, ಮತ್ತೆ ಮೈಕೈ ನೋವು, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಶೀತ. ಬಟ್ ಇರ್ಬೋದು ಸರ್, ಇಲ್ಲ ಅಂತೇಳಿ ಯಾರು ಪ್ರಪಂಚ ಹೇಳುವಾಗ ಇಲ್ಲ ಅಂತೇಳಿ ಯಾರು ಹೇಳುದಿಲ್ಲ. ಬಟ್ ಅದಕ್ಕೆ 12 ಲಕ್ಷ ಖರ್ಚು, 10 ಲಕ್ಷ ಖರ್ಚು, 8 ಲಕ್ಷ ಖರ್ಚು ಅಂತೇಳಿ ಯಾವ ರೀತಿಯಲ್ಲಿ ಹೇಳ್ತಾರೆ. ಈಗ ಒಂದು ಆಪರೇಷನ್ ಆದ್ರೆ, ಹಾರ್ಟ್ ಆಪರೇಷನ್ ಇಲ್ಲ ಏನೋ ಬೆನ್ನು ಆಪರೇಷನ್ ಇಷ್ಟ ಆಗ್ತದೆ, ಇಲ್ಲ ಏನಾದ್ರು ಇದಾದ್ರೆ ಆಗ್ಬೋದು ಅಂತೇಳಿ ಇದಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ರೋಗಿ ಗುಣ ಆಗಿ ಬರುವಾಗ ಅಲ್ಲಿ ಅವ್ರು ಹೇಳ್ತಾರೆ ಬಿಸಿನೀರು ಕುಡಿ ಹೇಳಿದ್ರು, ಲಿಂಬುದ್ದು ಯಾವುದೋ ಒಂದು ಇದು ಕೊಟ್ರು, ಮತ್ತೆ ಡೋಲೋ ಕೊಟ್ರು, ಮತ್ತೆ ಏನ್ ಕೊಡ್ಲಿಲ್ಲ, ಬಿಲ್ಲು ಮಾತ್ರ ಅಷ್ಟು ಆಗ್ತದೆ ಅಂತ ಹೇಳುವಾಗ ನಮಗೂ ಅದಕ್ಕೂ ಸ್ವಲ್ಪ ಏನೋ ಜನರು, ನಾವು ಅಂತ ಹೇಳಲ್ಲ, ಎಲ್ಲ ಜನರು ಅದು ಮಾತಾಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಹೇಗೆ ಅಷ್ಟು ಬಿಲ್ ಆಗ್ತದೆ,
ಒಂದು ಕ್ವಶನ್ ಮಾರ್ಕೆ ಎಲ್ಲರ ಹತ್ರ ಸಹ. ಈ ನಾವು ದುಡ್ಡೆಲ್ಲ ಅದಕ್ಕೆ ಹಾಕಬೇಕು, ಇಲ್ಲ ಆಯುಷ್ಮಾನಿಗೋಸ್ಕರ ಹಾಗೆ ಮಾಡ್ತಾರೆ, ಇದೆಲ್ಲ ಎಲ್ಲ ಜನರಲ್ಲಿ ಒಂದು ಸಂಶಯ ಮೂಡುವಂಥ ವ್ಯವಸ್ಥೆ ಸರ್ ಇದೆ ಆಗಿದೆ ಅಂತ ಅನ್ನುವಂಥದ್ದು. ಎಸ್ ಸರ್, ಒಂದು ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ಬಳಿಕ ಮತ್ತೆ ಬರ್ತೀವಿ. ಮತ್ತೊಮ್ಮೆ ಸ್ವಾಗತ. ನಿಮ್ಮೊಂದಿಗೆ ಕೃಷ್ಣಮೂರ್ತಿ ಆಚಾರ್ಯರು ಇದ್ದಾರೆ. ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉಡುಪಿ ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಸೇವಾಕಾಂಕ್ಷಿಗಳು, ಸಮಾಜ ಸೇವಾಕರ್ತರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಮಾತಾಡ್ತಿದ್ವಿ ಸರ್. ಬಹಳ ಮಂದಿ ಕೋವಿಡ್ ಪೀಡಿತರನ್ನು ತಾವುಗಳು ತಮ್ಮ ವಾಹನಗಳಲ್ಲಿ ಆಸ್ಪತ್ರೆಗಳಿಗೆ ದಾಖಲು ಮಾಡ್ತಾ ಇದ್ರಿ. ಇದನ್ನು ಕರೆ ಮಾಡಿದವರಿಗೆ ಸ್ವಂತ ವಾಹನದಲ್ಲಿ ಹೋಗಿ ಕೊಡ್ತಾ ಇದ್ದೀರಾ. ಆಸ್ಪತ್ರೆಗಳ ಆಯ್ಕೆಯನ್ನು ಯಾರು ಮಾಡ್ತಿದ್ರು? ನೀವು ಮಾಡ್ತಿದ್ದೀರಾ, ಅವ್ರು ಮಾಡ್ತಿದ್ದಾರೆ, ಹೇಗೆ? ಆಸ್ಪತ್ರೆ ಆಯ್ಕೆ ಅಂದರೆ ಕೆಲವರು ಮನೆಯಲ್ಲಿ ನಾವು ಬರುವಾಗಲೇ ಕೋವಿಡ್ ಹೆಲ್ಪ್ ಲೈನಿಗೆ ಫೋನ್ ಮಾಡ್ತಾ ಇದ್ದೇವೆ. ಬಟ್ ಹೀಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ TMA ಪೈಗೆ ಇಲ್ಲ ಆದರ್ಶಕ್ಕೆ, ಕೆಲವರು ಅವರೇ ಆಯ್ಕೆ ಮಾಡ್ತಿದ್ರು. ಅವರು ಆಯ್ಕೆ ಮಾಡಿದಾಗ ಅಲ್ಲಿ ಸ್ವಲ್ಪ ಹೆಲ್ಪ್ ಲೈನ್ದು ಗೊಂದಲ ಇರ್ತಿತ್ತು. ಅವರಿಗೆ ಹೆಚ್ಚು ಗಮನವಿರೋದಿಲ್ಲ ಎಲ್ಲಿ ಏನು ಮಾಡಬೇಕು. ಡೈರೆಕ್ಟ್ ಬಂದ ಕೂಡಲೇ ಆದರ್ಶ ಹಾಸ್ಪಿಟಲ್ಗೆ ಹೋಗುವ, TMA ಪೈಗೆ ಹೋಗುವ, ಹಾಗೆಲ್ಲ ಸಮಸ್ಯೆ ಅವರಿಗೆ ಸಮಸ್ಯೆ ಆಗ್ತಿತ್ತು. ಓಕೆ. ಅಲ್ಲ, ಇಂಥ ಸಂದರ್ಭದಲ್ಲಿ ಈಗ ನಾನೀಗ ಒಂದು ಪ್ರಕರಣ ಹೇಳಿದೆ, ಅಂದರೆ ಘಟನೆಗಳನ್ನು ಹೇಳಿದೆ. ಖಾಸಗಿ ಆಸ್ಪತ್ರೆಗಳು ಕೂಡ ಈ ಸಂಬಂಧದಲ್ಲಿ ಕೆಲವೊಂದು ಆಸ್ಪತ್ರೆಗಳು ಬಹಳ ಒಂದು ಮಾನವೀಯ ನೆಲೆಯಲ್ಲಿ ಸೇವೆಯನ್ನು ಮಾಡಿದ್ದೇವೆ ಅಂತ ಅನ್ನುವಂಥ ಉದಾಹರಣೆಗಳು ಏನಾದರೂ ಇದೆ ಬಿಲ್ಲಿನ ಸಂದರ್ಭದಲ್ಲಿ? ಇದೆ. ನಾನು ಹೆಚ್ಚು ಆದರ್ಶ ಆಸ್ಪತ್ರೆ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ತುಂಬ ಒಂದು ಹೆಚ್ಚು ಕಮ್ಮಿ ಕೋವಿಡ್ ಹೆಲ್ಪ್ ಲೈನ್ ಕೋವಿಡ್ 60 ದಿವಸದಲ್ಲಿ ಹೆಚ್ಚು ಕಮ್ಮಿ 40 ಅಂದರೆ 50 ಪೇಷಂಟ್ ಬಗ್ಗೆ ನಾನು ಮಾತಾಡಿದ್ದೇನೆ. ಡೆತ್ ಆದ ಬಗ್ಗೆ, ಡಿಸ್ಕೌಂಟ್ ಬಗ್ಗೆ ತುಂಬ ಡಿಸ್ಕೌಂಟ್ ಮಾಡಿದ್ದಾರೆ ಅವರು. ಕೊರೋನಾ ಬಿಟ್ಟು ಬೇರೆ ಟೈಮಲ್ಲಿ ಅವ್ರು ಬಡವರಿದ್ದಾರೆ, ಒಂದು 5 ರಿಂದ 10 ಸಾವಿರ ಮಾಡ್ತಿದ್ರು. ಇವಾಗ ಒಂದು 25,000, 30,000, 60,000 ಬಿಟ್ಟದ್ದು ಒಂದು ಕೆಲವು ಬಿಲ್ಲಲ್ಲಿ ಇದೆ ಡಾಕ್ಟ್ರು.
ಹಾಂ 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 ನನಗೆ ಬಹಳ ಅಂದರೆ ನಮಗೆ ಒಂದಷ್ಟು ಇದು ಕೊಟ್ಟು ಅವರು ಡಿಸ್ಕೌಂಟ್ ಮಾಡಿದ್ರಲ್ಲ, ಅದು ಸಾಧ್ಯ ಇದೆ ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ ನಿಜವಾಗಿಯೂ ಕೂಡ. ಅಂದರೆ ಬಡವರು ಅಂತೆಲ್ಲ ಹೇಳಿದಾಗೆಲ್ಲ ಒಳ್ಳೆ. ಮತ್ತು ಅವರಿಗೆ ನಾನು ಯಾವಾಗಲೂ ಸೆಲ್ಯೂಟ್ ಹೇಳೋದಕ್ಕೆ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ, ಅವರು 2 ಗಂಟೆ ರಾತ್ರಿಗೂ ಒಂದು ಪೇಷಂಟಿಗೆ ನೋಡ್ಲಿಕ್ಕೆ ಬರ್ತಾರೆ ಸರ್. ಉಡುಪಿಯಲ್ಲಿ ನಾನು ನೋಡಿದ ಒಂದು ಸರಳ ಸಜ್ಜನ ಡಾಕ್ಟರ್ ಹೇಳಿದೆ ಡಾಕ್ಟರ್ ಚಂದ್ರಶೇಖರ್ ಅವರು. ಎಸ್ ಸರ್. ಈ ನಡುವೆ ನಮ್ಮ ಜೊತೆ ಕೆ ಯುವರಾಜ್ ಅವರು ಉಡುಪಿಯಿಂದ. ನಮಸ್ಕಾರ ಯುವರಾಜ್ ಅವರೇ. ನಮಸ್ತೆ ನಮಸ್ತೆ. ಮಾತಾಡಿ. ಕೃಷ್ಣಮೂರ್ತಿ ಆಚಾರ್ಯ ಇದ್ದಾರೆ. ನಮ್ಮ ಅಣ್ಣನಾಗೆ ಸರ್, ಎಸ್, ನಾವು ಅವರ ಸಮಾಜ ಸೇವೆ ಎಲ್ಲರಿಗೂ ಉಡುಪಿಯಲ್ಲಿ ನಮ್ಗೆ ಎಲ್ಲ ಜನರಿಗೆ ಗೊತ್ತುಂಟು. ಅದರಲ್ಲಿ ಸಹ ಈ ಕೋವಿಡ್ 2ನೇ ಅಲೆ ಬಂದ ಸಂದರ್ಭದಲ್ಲಿ ಸರ್ ಅತ್ಯುತ್ತಮವಾಗಿ ಒಂದು ಜನಸೇವೆ ಮಾಡಿದ್ದಾರೆ ಅವರು. ಎಸ್ ಎಸ್. ಹಾಗೆಂತ ಹೇಳಿದ್ರೆ ಜನರು ಜೀವ ಭಯದಿಂದ ಹೆದರಿಕೆಯಲ್ಲಿ ಯಾವ ಸಂಘ ಸಂಸ್ಥೆಗಳು ಹೊರಬರದ ಸಂದರ್ಭದಲ್ಲಿ ಅವರು ಸ್ವತಃ ಜೀವದ ಹಂಗನ್ನು ಬಿಟ್ಟು ಅವರ ಸ್ವತಃ ಗಾಡಿಯಲ್ಲಿಯೇ ಕೋವಿಡ್ ಪೇಷಂಟ್ ಅನ್ನು ಆಸ್ಪತ್ರೆಗಳಿಗೆ ತಂದು ಅವರಿಗೆ ಟ್ರೀಟ್ಮೆಂಟ್ ಮಾಡಿಸಿ ಆದ ನಂತರ ಅವರ ಮನೆಗೆ ಸಹ ಬಿಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ. ಅದು ಉಡುಪಿಯಿಂದ ಶೃಂಗೇರಿಗಿರ್ಬಹುದು, ಬೇರೆ ಬೇರೆ ಕಡೆಗೆ, ಅದು ಹೆಸರು ಹೇಳಲಿಕ್ಕೆ ಆಗುದಿಲ್ಲ ಅಂತ ಕೆಲಸ ಮಾಡಿದ್ದಾರೆ. ಮತ್ತೆ ಒಂದು ಯುವಕರ ಒಂದು ತಂಡವನ್ನು ಮಾಡಿ ಕೋವಿಡ್ ಪೇಷಂಟ್ ಡೆತ್ ಆದಲ್ಲಿ ಯಾರು ಸಂಬಂಧಿಕರು ಮುಟ್ಟದ ಆ ಬಾಡಿಯನ್ನು ಸಂದರ್ಭದಲ್ಲಿ ಸಹ ಸ್ವತಃ ಅವರೇ ಎದುರು ನಿಂತು ಅವರಿಗೆ PPE ಕಿಟ್ ಅನ್ನು ಕೊಟ್ಟು, ಗ್ಲೌಸ್ ಅನ್ನು ಕೊಟ್ಟು, ಪ್ರತಿಯೊಂದು ಅವರಿಗೆ ಉಳ್ಕೊಳ್ಳಿಕ್ಕೆ ಅವರ ಹೋಟೆಲ್ ರೂಮ್ಸ್ ಅನ್ನು ಕೊಟ್ಟು ಎಲ್ಲ ಟ್ರೀಟ್ಮೆಂಟ್ ಅವರಿಗೆ ಕೊಟ್ಟು, ಅವರಿಗೆ ಸಹ ಮನೆಯವರಿಗೆ ಯಾವುದೇ ತೊಂದರೆ, ಅವರ ಫ್ಯಾಮಿಲಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ದಾನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಕೆಲಸವನ್ನು ಮಾಡಿ ಬಹಳ ಹೆಮ್ಮೆ ಉಡುಪಿಗೆ ತರುವಂತ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಉಡುಪಿಯಲ್ಲಿ ದೊಡ್ಡ ಸೆಲೆಕ್ಟ್ ನಮ್ಗೆ. ಅಂದ್ರೆ ಅವರಿಂದಾಗಿ ನಮ್ಗೆ ಒಂದು ಭವಿಷ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸರ್. ಅವರಿಗೆ ಇನ್ನು ಭವಿಷ್ಯದಲ್ಲಿ ಒಳ್ಳೆದಾಗಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಜನರ ಆಶೀರ್ವಾದ ಬರಲಿ ಅಂತ ಹಾರೈಸ್ತೇವೆ. ಥ್ಯಾಂಕ್ ಯು ಯುವರಾಜ್ ರೇ. ಎಸ್, ಥ್ಯಾಂಕ್ ಯು. ಯುವರಾಜ್ ಹೇಳಿದಾಗೆ ಅವರು ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು. ಮಾಜಿ ಅಧ್ಯಕ್ಷರು ಯುವರಾಜ್ ಸ್ವರದಲ್ಲಿ ನಾನು ಕಂಡೆ. ಬಟ್ ನಮ್ಮ ಆತ್ಮೀಯ ಮಿತ್ರ, ಆತ್ಮೀಯ ಶಿಷ್ಯ. ನಮ್ಮ ಎಲ್ಲ 60 ದಿವಸದಿಂದ ಸಹ ಎಲ್ಲ ಕೆಲಸದಲ್ಲಿ ಅವರ ಟೀಮ್ ಸಮೇತ. ಸಾಧಾರಣ ಒಂದು ಎಷ್ಟು ಕಾರ್ಯಕರ್ತರುಗಳು ಇದ್ರು ನಿಮ್ಮ ನಮ್ಮ ಈ ಇದರಲ್ಲಿ? ಉಡುಪಿಗೆ ಸಂಬಂಧಪಟ್ಟಕ್ಕೆ 80-90 ಮಂದಿ ಖಾಲಿ ನಮ್ಮ ಯುವ ಪಡೆ, ಕಾಂಗ್ರೆಸ್ ಇದು ಯುವ ಪಡೆ ಹೇಳ್ಬೋದು, NSCI, DK ಶಿವಕುಮಾರ್, 80-90 ಮಂದಿ. ಹೆಚ್ಚು ಸ್ವಲ್ಪ ಜಾಸ್ತಿ ಇರ್ಬೋದು. ಕೆಲವು ದಿವಸ ತುಂಬಾ ಮಂದಿ ಇರ್ತಿದ್ರು. ಬಟ್ ಎಲ್ಲರನ್ನ ನಮಗೆ ಊಟ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದು ಸಾಧ್ಯ. ಒಂದು 4 ಗಾಡಿಯಲ್ಲಿ ಹೋಗ್ಬೋದು ಬಿಟ್ರೆ, ಮತ್ತೆ ಮೆರವಣಿಗೆ ಹೋದಾಗೆ ಆಗ್ತದೆ. ಯಾಕಂದ್ರೆ ನಾವು ಊಟ ಕೊಡುವಾಗ 2 ಸ್ಪಿಟ್, ಒಂದು ಮಣಿಪಾಲದ ಆಚೆಗೆ, ಒಂದು ಉಡುಪಿ ಸಿಟಿ ಹಾಕಿ ಮತ್ತೆ ಹೈವೇಗೆ ಬರ್ತಿದ್ದೆವು. ಉಳಿದ್ರೆ ಈಗ ಒಂದು 50-75 ಊಟ ದಿವಸ ಉಳಿತಂದ್ರೆ ನಮ್ಮ ಹೆಚ್ಚು ಇದು ಮಾಡ್ತಿದ್ದೆ. 375 ಹೇಳಿದ್ರೆ ಒಂದು 300 ಊಟ ಸಿಟಿ ಒಳಗೆ ಹೋದ್ರೆ ಒಂದು 75-100 ಊಟ ನಾವು ಹೈವೇಲ್ಲೇ ಕೊಡ್ತಿದ್ದೆವು ದಿವಸ ಆಗಲಿ ನಿರಂತರ. ಉಳಿದದನ್ನು ಎಲ್ಲ ಎಷ್ಟೇ ಇರಲಿ ಅದು ಹೈವೇಲಿ ಕೊಡುವಾಗ ನಮಗೆ ತುಂಬಾ ಖುಷಿ ಆದ್ರೆ ಹೇಳಿದ್ರೆ, ಹೈವೇಲಿ ಊಟ ತಗೊಳ್ಳೋ ವ್ಯಕ್ತಿ, ಸಾಬ್ ಅಪ್ಕೋ ಅಚ್ಚಾವೋ, ನಿಮ್ಗೆ ಒಳ್ಳೇದಾಗ್ಲಿ, ನಮ್ಗೆ ಎಲ್ಲಿ ಊಟ ಸಿಗ್ಲಿಲ್ಲ, ನೀವು ಊಟ ಕೊಟ್ರಿ, ಊಟದೊಟ್ಟಿಗೆ ನೀರಿನ ಬಾಟ್ಲಿ ಸಮೇತ ಅದಕ್ಕೂ ಖುಷಿ ಆಯ್ತು. ಅಂದ್ರೆ ಅಂತದ್ದೆಲ್ಲ ಹೇಳುವಾಗ ನಮ್ಗೆ ಪುನಃ ನಾಳೆಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಇಂತ ನಾವು ಕಿವಿಯಲ್ಲಿ ಇಂತ ಇಂಪಾದ ಅವರ ಆಶೀರ್ವಾದ ಕೇಳುವಾಗ ನಾಳೆ ಎಲ್ಲ ಒಂಚೂರು ಜಾಸ್ತಿ ಅಂದ್ರೆ ಒಂದಷ್ಟು ಜಾಸ್ತಿ ಕಮ್ಮಿ ಆದ್ರೆ. ಕೆಲವು ಸರ್ತಿ ಒಂದು 7-8 ಗಾಡಿ ಒಟ್ಟಿಗೆ ಬರ್ತಿತ್ತು. ಆವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ 10 ಊಟ ಇದ್ರೆ 7-8 ಗಾಡಿ, ಒಂದು ಗಾಡಿಯಲ್ಲಿ ಇಬ್ಬರಾದಿರ್ತಾರೆ. ಅವ 7-8 ಗಾಡಿ ಇದ್ರೆ 4 ಗಾಡಿ ಅದು ನಮ್ಮ ಮಕ್ಕಳಿಗೆ ಮೂರ್ತಿ ಅಣ್ಣ ಎಲ್ಲೇ ಅಂತ ಜಾಸ್ತಿ ಉಣಸ್ ಮಾಡ್ಬೋದು, ನಾಳೆ ಜಾಸ್ತಿ ಮಾಡ್ಬೇಕು, ಹಾಗೆ ಆ ಒಂದು ಇದು. ಸರಿ ಸರಿ. ನಡುವೆ ಈಗ ಮಹೇಶ್ ಅವರಿದ್ದಾರೆ ಮಲ್ಪೆಯಿಂದ. ನಮಸ್ಕಾರ ಮಹೇಶ್, ಮಾತಾಡಿ. ಮಹೇಶ್ ಮಲ್ಪೆಯಿಂದ. ಎಸ್ ಕೇಳ್ತಾ ಇದ್ದಾರೆ. ಕೃಷ್ಣಮೂರ್ತಿ ಅವರಿದ್ದಾರೆ, ಮಾತಾಡಿ. ಕೃಷ್ಣಮೂರ್ತಿ ಅವರ ಆಚಾರ್ಯ ಅವರಿಗೆ ನನ್ನ ಅನಂತರ ಒಂದು ನಮಸ್ಕಾರಗಳು. ಹಲೋ. ಎಸ್ ಕೇಳ್ತಾ ಇದ್ದಾರೆ. ಅವರ ಸಮಾಜ ಸೇವೆ ನಾವೆಲ್ಲ ಚಿರಋಣಿ ಆಗಿದ್ದೇವೆ ಅವರ ಸಮಾಜ ಸೇವೆಗೆ. ಅವರು ಕೋವಿಡ್ ಟೈಮಲ್ಲಿ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ನೆರೆ ಬಂದ ಟೈಮಲ್ಲಿ ಅವರು ಪ್ರಚಾರ ಬೇಡ ಅಂತ ಹೇಳಿ ಒಂದು 9 ತಿಂಗಳ ಮಗು, ಒಂದು ಮತ್ತೆ ಒಂದು 7 ವರ್ಷದ ಮಗು, ಗಂಡ ಹೆಂಡತಿ, ಅರ್ಧ ಮನೆ ತುಂಬಿ ಹೋಗಿದೆ. ಆ ದಿವಸ ಒಂದು ಅವರು ಮಾಡಿದ ಕೆಲಸ ಉಂಟಲ್ಲ, ನಮ್ಮ ಲೈಫ್ ಅಲ್ಲಿ ಮರೆಯಲಾರದ ಕೆಲಸ ಅದು. ಮತ್ತೆ ಸಮಾಜ ಸೇವೆಯಲ್ಲಿ ಅವರೊಂದು
ಎಲ್ಲಿ ಏನೇನು ಹೇಳಿದ್ರು ಅವರು ಮುಂಚೆ ಬಂದು ಅಲ್ಲಿ ಅವರಿದ್ದಾರೆ. ಯಾರು ಕೃಷ್ಣಮೂರ್ತಿ ಆಚಾರ್ಯ ಅವರಿದ್ದಾರೆ. ಮೊನ್ನೆ ಒಂದು ಇದು ದಫನ ಮಾಡುವಲ್ಲಿ ಟಿಕೆಟ್ ಹಾಕದೆ ಅವರು ದಫನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಕೊರೋನಾ ಇಲ್ಲ ಅಂತ ಹೇಳಿ ಅವರನ್ನು ನೋಡಿ ಒಂದು ಇದು ಮಾಡ್ಬೇಕು ನಾವು. ಕೊರೋನಾ ಇಲ್ಲ ಅಂತ ಹೇಳಿ, ಕೊರೋನಾವಿಲ್ಲ ಅವರನ್ನ ನೋಡಿ ನಾವು ಕಲ್ತದ್ದು. ಅವರು ಧೈರ್ಯ ಕೊಟ್ಟ ನಂತರ ನಾವೆಲ್ಲ ಅವರ ಹಿಂದೆ ಸಹಪಾಠಿಯಾಗಿ ಎದ್ದಿದ್ದದ್ದು. ಕಾನ್ಫಿಡೆನ್ಸ್ ಅಲ್ವಾ? ಹೌದೌದೌದೌದು, ಎಲ್ರಿಗೊಂದು ವಿಶ್ವಾಸ ಕೊಟ್ಟ ಹಾಗೆ, ಧೈರ್ಯ ಕೊಟ್ಟ ಹಾಗೆ. ಹೌದೌದೌದು, ಅವರಿದ್ರೆ ಎಲ್ಲರ ಮುಂದೆ ಬರ್ತಾರೆ ಅವರೊಟ್ಟಿಗೆ. ಆತಂಕವನ್ನು ದೂರ ಮಾಡ್ಬೇಕು ಮೊದಲು. ಹೌದೌದೌದು, ಹೆದರಿಕೆ ಹುಟ್ಟಿಸೋದನ್ನು ನಿಲ್ಲಿಸಬೇಕು. ಎದುರಿಸುವ ಶಕ್ತಿ ಅವರ ಹತ್ರ ಇದೆ. ಅವರ ಹಿಂದಿಗಡೆ ನಮ್ಮಂತವರು ಅವರ ಅಭಿಮಾನಿಗಳಿದ್ದೇವೆ ನಾವೆಲ್ಲ. ಅವರ ಅಭಿಮಾನಿ ನಾನು. ಎಸ್ ಮಹೇಶ್. ಓಕೆ ಮಹೇಶ್ ರೇ, ಥ್ಯಾಂಕ್ ಯು. ಸುಮಾರು 36 ರಿಕ್ಷಾಗಳು ಕೂಡ ಈ ಸಂದರ್ಭದಲ್ಲಿ 37 ರಿಕ್ಷಾಗಳು ಅವರು ಈ ರೋಗಿಗಳನ್ನ ಆಸ್ಪತ್ರೆಗೆ ಸೇರಿಸುವಂತದ್ರಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥದ್ದು, ಮತ್ತೆ ಹೆಚ್ಚು ಅವರು ಸಹ ಪಾಸಿಟಿವ್ ಕೇಸನ್ನು ಕೆಲವರು ಹಾಕಿದ್ದಾರೆ. ಮತ್ತೆ ಪ್ರೆಗ್ನೆಂಟ್ ಅವರಿಗೆ ಅದರಲ್ಲಿ ತುಂಬಾ ಹೆಲ್ಪ್ ಆದದ್ದು ಪ್ರೆಗ್ನೆಂಟ್ ಅವರನ್ನು ಕರ್ಕೊಂಡು ಬರುವಂಥವ್ರು ಬಿಡುವಂಥದ್ದು. ಮತ್ತೆ ನಾವಾಗಲೇ ಹೇಳಿದಾಗೆ ಮನೆಯಲ್ಲಿ ಅಕಸ್ಮಾತ್ ಡೆತ್ ಆದಾಗ ಲಾಕ್ಡೌನಿಂದ ನಿಮ್ಗೆ ಏನು ತಗೊಂಡ್ಬರ್ಲಿಕ್ಕೆ ಆಗೋದಿಲ್ಲ. ದಹನಕ್ಕೆ ಬೇಕಾಗುವಂಥದ್ದು ಮಡಕೆ ಇರಲಿ, ಊದ್ಬತ್ತಿ ಇರಲಿ, ಹೂ ಇರಲಿ, ಎಲ್ಲ ನಿಮ್ಮ ಕೋರ ಬಟ್ಟೆ ಯಾವುದು ತಗೊಂಡ್ಬರ್ಲಿಕ್ಕೆ ಹಿಂದೂ ಸಂಪ್ರದಾಯ ಬೇಕಾದ್ರೆ ಇದೆಲ್ಲದಕ್ಕೆ ಯೂಸ್ ಆಗ್ತಿತ್ತು. ನೆಕ್ಸ್ಟ್ ಪಾಸಿಟಿವ್ ಯಾರು ಮನೇಲಿ ಬಂದಿದ್ದಾರೆ ಅವರಿಗೆ ಫುಡ್ ಕೊಡ್ಲಿಕ್ಕೆ ಏನು ತಗೊಂಬರ್ಲಿಕ್ಕೆ ಏನು ಲಾಕ್ಡೌನ್ ಹೆದರ್ತಿದ್ರು. ನಾವು ಅದಕ್ಕೂ ಫ್ರೀ ಸರ್ವಿಸ್ ಆಗಿ ನಾವು ಮಾಡ್ತಿದ್ವಿ. ಎಲ್ಲದಕ್ಕೂ ಟೋಟಲಿ ಹೆಚ್ಚು ಕಮ್ಮಿ 60 ದಿವಸದಲ್ಲಿ 5,000ಕ್ಕಿಂತ ಜಾಸ್ತಿ ಪ್ಯಾಸೆಂಜರ್ಸ್ ರಿಕ್ಷಾದಲ್ಲಿ ತಿರುಗಾಡಿದ್ದಾರೆ. ರಾತ್ರಿ ರಿಕ್ಷಾದಲ್ಲಿ 1 ಗಂಟೆ ರಾತ್ರಿಗೆ TMI ಸೇರಿಸಿದ ದಿವಸ ಉಂಟು ಸರ್. 1 ಗಂಟೆ ರಾತ್ರಿಗೆ. ಅದು ಉಡುಪಿಯಿಂದ ಹೆಬ್ರಿಗೆ ಬಿಟ್ಟದುಂಟು, ಉಡುಪಿಯಿಂದ ಬೋಳಕ್ಕೆ ಬಿಟ್ಟದುಂಟು ರಿಕ್ಷಾದಲ್ಲಿ. ನಮ್ಮ ವೆಹಿಕಲ್ ಅಲ್ಲಿ ಬಿಟ್ಟು ರಿಕ್ಷಾ ನಮ್ಮ ರಿಕ್ಷಾ ಯೂನಿಯನ್ ರಿಕ್ಷಾದವರು ಮಹೇಶ್ ಮತ್ತೆ ಶ್ರೀನಿವಾಸು ಮತ್ತೆ ಹರೀಶ್ ಅವರೆಲ್ಲ ಹೆಬ್ರಿಗೆಲ್ಲ ಬಿಟ್ಟಿದ್ದಾರೆ. ಮಹೇಶ್ ಹೇಳುವ ವ್ಯಕ್ತಿ ಉಡುಪಿ ಬೋಳದಿಂದ ಕರ್ಕೊಂಡ್ಬಂದು, ಅನಿಲ್ ಹೇಳುವವರನ್ನು ಬೆಳ್ಮಣ್ಣು ಬೋಳದಿಂದ ಕರ್ಕೊಂಡ್ಬಂದು KMC ಕ್ಯಾನ್ಸರ್ ಆಸ್ಪತ್ರೆಗೆ ಚೆಕಪ್ಗೆ ಕರ್ಕೊಂಡ್ಬಂದು ಪುನಃ ಬಿಟ್ಟಿದ್ದಾರೆ. ಅವರನ್ನು ನಾವು 11 ಸಲ ಮತ್ತೆ ನಾವು ಕರ್ಕೊಂಡ್ಬಂದೇವೆ. ಯಾಕಂದ್ರೆ ಲಾಂಗ್ ರೂಟ್ ಬೋಳ ಮತ್ತೆ ಇದಕ್ಕೆ 50 ಹೆಚ್ಚು ಕಮ್ಮಿ 45-50 ಕಿಲೋಮೀಟರ್ ಉಂಟು. ರಿಕ್ಷಾದವ್ರು ನಾವು ಉಡುಪಿ ತಾಲೂಕಿನೊಳಗೆ ಬಿಟ್ಟದ್ದು. ಅವರಿಗೆ ಸಹ ಹೆಚ್ಚು ನಾವು ಗ್ಯಾಸ್ ಪೆಟ್ರೋಲ್ ನಾವು ಇದು ಮಾಡ್ತೇವೆ ಅದು ಸಹ, ಬಟ್ ಅವರಿಗೆ ಹೆಚ್ಚು ಹೋಗಿ ಬರ್ಲಿಕ್ಕೆ ರಿಕ್ಷಾದಲ್ಲಿ. ಅದಕ್ಕೆ ಮತ್ತೆ ನಾವು ಅವರನ್ನು 10 ಸಲ ಒಟ್ಟು 11 ಸಲ ಅನಿಲ್ ಬೋಳದಿಂದ KMC ಸಾಯಿಬಾಬಾ ಹಾಸ್ಪಿಟಲ್ಗೆ ನಾವು ಕರ್ಕೊಂಡ್ಬಂದಿದ್ದೇವೆ. ಬಟ್ ಅದರಲ್ಲಿ 1 ಸಲ ರಿಕ್ಷಾದವರು ಮಹೇಶ್ ಹೇಳುವವರು ತುಂಬಾ ರಿಕ್ಷಾದ ಅನೇಕ ಮಂದಿ 37 ಮಂದಿ 37 ಮಂದಿ ಹೇಳ್ಬೋದು ಒಳ್ಳೆ ರೀತಿಯಲ್ಲಿ ಒಂದು ಸೇವೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಳೆದ ಬಾರಿಯೂ ಕೂಡ ಈ ಬಾರಿ ಕೂಡ ಕೆಲವೊಂದು ಕಡೆ ಸ್ವಂತ ಸಂಬಂಧಿಕರು ಕೂಡ ಹತ್ತಿರ ಬರಲಾರದಂತ ಒಂದು ಪರಿಸ್ಥಿತಿ. ಸೊ ಇಂಥದ್ರಲ್ಲಿ ಇಷ್ಟೊಂದು ಮಂದಿ ವಾಹನಗಳಲ್ಲಿ ಸಾಗಿಸುವುದು ಕೇಳಿದ ಒಳ್ಳೆ ಆಯ್ತು. ರಿಕ್ಷಾದಲ್ಲಿ ಅನೇಕ ಘಟನೆ ಆಗಿದೆ. ಅವರು ರಿಕ್ಷಾ ಚಾಲಕರು ಮೂರ್ತಿಯಣ್ಣ ಇಲ್ಲದಾಗಲಿ ಇರಲ್ಲ ಅಂದ್ರೆ ತುಳು ಮಾತಾಡ್ಬೋದು. ಖಂಡಿತ ಮೂರ್ತಿಯಣ್ಣ ಇಲ್ಲದಾಗಲಿ ಇರಲ್ಲ ಪೂಜ್ಯರು ದಾದ ಮಲ್ಪುಂದು ಅಂತೇಳಿ ಫೋನ್ ಮಾಡಿದ್ರು. ಆಸ್ಪತ್ರೆ ಸೇರ್ಪಾಲೆ ಯಾನ್ ಸರ್ಜನೆ ಫೋನ್ ಮಲ್ಪೆ. ನಮ್ಗೆ ಮಧುಸೂದನ್ ನಾಯಕರು ಕ್ಲೋಸ್ ಇದ್ದಾರೆ. ಅವ್ರು ಹೇಳಿದ ಕೂಡಲೇ ಪೇಷಂಟ್ ಬಗ್ಗೆ ನೋಡ್ತಾರೆ. ನಾವು ಚರ್ಚೆ ಮಾಡ್ತೇವೆ ಕೆಲವು ಸಲ. ನಮ್ ಕೆಲಸ ಏನು ಪೇಷಂಟ್ ಕೆಲಸ ಆದ್ರೆ ಸರಿ, ಬೇರೆ ಏನ್ ಚರ್ಚೆ ಇಲ್ಲ, ರಾಜಕೀಯವಾಗಿ ಏನ್ ಚರ್ಚೆ ಇಲ್ಲ. ಪೇಷಂಟ್ ಇಂಥ ಪೇಷಂಟ್ಗೆ ಹೀಗೆ ಆಗ್ಬೇಕು ಸರ್ ಅಂತೇಳಿ ಕೂಡಲೇ ಅವರು ಸಂಬಂಧಪಟ್ಟ ಡಾಕ್ಟರ್ ಇದ್ದಾರೆ ಅವರಿಗೆ ಹೇಳ್ತೇನೆ ಹೇಳಿ ನೀವು ನಮಗೂ ಕೂಡ ನಂಬರ್ ಕೊಡ್ತಾರೆ. ಇದಾಗ ಇದು ಮಾಡಿದಾಗ ಕಂಟಿನ್ಯೂ ಆಗ್ತದೆ. ಬಟ್ ಅಲ್ಲಿ ಮನೆಯಲ್ಲಿ ಒಂದು 10-15 ಇನ್ಸಿಡೆನ್ಸ್ ನೀವು ಹೇಳಿದಾಗೆ ಆಗಿದೆ ಸರ್. ಮನೆಯಲ್ಲಿ ಸ್ವಂತ ತಾಯಿ ಮತ್ತೆ ಮಗಳು ಇದ್ದು ಸಹ ಗಂಡನಿಗೆ ಪಾಸಿಟಿವ್ ಆದ್ರೆ ಬರ್ಲಿಲ್ಲ, ನೋಡ್ಲಿಕ್ಕೂ ಬರ್ಲಿಲ್ಲ, ಡೆತ್ ಆದಾಗ ಕರ್ಕೊಂಡು ಹೋಗ್ಲಿಕ್ಕೂ ಬರ್ಲಿಲ್ಲ. ಮತ್ತೆ ರೂಮಲ್ಲಿ ಬೇರೆ ಅಂದ್ರೆ ಅಂಥದ್ದೆಲ್ಲ ತುಂಬಾ ಪ್ರಸಂಗ ಆಗಿದೆ ಸರ್. ಈ ಎಂತ ಏನು ಅಂತ ಹೇಳಿದ್ರೆ ಒಂದು ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾದ ಕೂಡಲೇ ಅಲ್ಲಿ ದೂರ ಆದ್ರು ಅಲ್ಲಿಂದ ನಂತರ ಮತ್ತೆ ಇಲ್ಲ ಅಂತ. ಅದಕ್ಕೆ ಮುಖ್ಯ ಕಾರಣ ಜನರು ಕೋವಿಡ್ ನ ಬಗ್ಗೆ ಹೆದರಿ ಹೋಗಿದ್ದಾರೆ. ಹೌದು, ತುಂಬಾ ಹೆದರಿ ಹೋಗಿದ್ದಾರೆ. ಈಗ ನಾನು ಅವ್ರದ್ದೇ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ. ವಾತಾವರಣದಲ್ಲಿ ನಮ್ಗೊಂದು 2-3 ಸಮಸ್ಯೆ ಕ್ಲಿಯರ್ ನಮ್ಮ ಮನಸ್ಸಲ್ಲಿ ಕ್ಲಿಯರ್ ಮಾಡ್ಕೊಂಡು ಅದು ಒಳ್ಳೇದಾಗ್ತದೆ. ಈಗ ಆಸ್ಪತ್ರೆ ಹೋದಾಗ ಫಸ್ಟ್ ಯಾರನ್ನು ಬಿಡ್ಲಿಲ್ಲ, ಫಸ್ಟ್ ಅಲ್ಲೆಲ್ಲೂ ಬಿಡ್ಲಿಲ್ಲ, 2ನೇ ಅಲ್ಲೆಲ್ಲೂ ಬಿಡಲ್ಲ. ಅದು ಏನು ಮಾಡಿದ್ರು ಪಾಸಿಟಿವ್ ಅಂತೇಳಿ ಹೇಳಿದ ಕೂಡಲೇ ಎಲ್ರಿಗೂ ಹರಡ್ತದೆ ಅಂತೇಳಿ ಹರಡ್ತದ ಇಲ್ವಾ? ಆದ್ರೂ ಮನೆಯಲ್ಲಿ ಕೆಲವರು ಇರ್ಲಿಕ್ಕೆ ಧೈರ್ಯ ಪಡ್ತಾರೆ.
ನಮಗೆ ನಮ್ಮ ವಸ್ತು ಬೇಕು, ನಮ್ಮ ಅಪ್ಪ ಬೇಕು, ನಮ್ಮ ಮಕ್ಕಳು ಬೇಕು ಅಂತೇಳಿ ಕೆಲವರು ಇರ್ತಾರೆ ಸರ್. ಬಟ್ ಕೆಲವರು ಹೆದರ್ತಾರೆ. ತಾವು ಹೇಳಿದಾಗೆ ನಾನು ಹೇಳಿದಾಗೆ ಅವರು ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ, ಬಾಗಿಲು ಬೇರೆ ಅವ್ರದ್ದು ಹಾಗೆಲ್ಲ ಇರ್ತದೆ. ರಿಕ್ಷಾದಲ್ಲಿ ಅನೇಕ ಘಟನೆ 10-15 ಘಟನೆ ಆಗಿದೆ. ಬಟ್ ಅದಕ್ಕೆಲ್ಲ ಕಾರಣ ನಾವೀಗ ಜನರು ಆಸ್ಪತ್ರೆಯಲ್ಲಿ ಸೇರಿಸೋದಿಲ್ಲ. ಇದೆಲ್ಲ ಎಲ್ಲರ ಹೆದರಿಕೆಗೆ ಒಂದು ಮುಖ್ಯ ಮನುಷ್ಯನಲ್ಲಿ ಹೆದರಿಕೆಗೆ ಅಂತ ಹೇಳಿದರೆ, ನಾವು ಎಲ್ಲ ಮೀಡಿಯಾ ಎಲ್ಲ ಮಾತಾಡಿಕೊಂಡು ಸರ್ಕಾರದ ರೂಲ್ಸು ಹೆಚ್ಚು ಕಮ್ಮಿ ಸರ್ಕಾರದ ರೂಲ್ಸೇ. ಸರ್ಕಾರ ಹೀಗೆಲ್ಲ ಕಟ್ಟುನಿಟ್ಟಾದ ರೂಲ್ಸ್ ತನಕ ಭಯದ ವಾತಾವರಣ ಹುಟ್ಟಿಸಿದೆ ಕೊರೋನಾದ ಬಗ್ಗೆ. ಭಯದ ವಾತಾವರಣ ಬಿಟ್ಟು ನೀವು ಕೊರೋನಾ ಬಂದರೆ ಹೀಗೆ ಮಾಡಿ ಸರ್. ನಾನು ಫಸ್ಟ್ ಟೈಮಿನಿಂದ ಇವತ್ತಿನ ತನಕ ಸಹ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ಮನೆಯಲ್ಲಿ ಕೂತ್ಕೊಳ್ಳಿ, ದೇವಸ್ಥಾನ, ನಮ್ಮ ಹೋಟ್ಲು ಇಲ್ಲ. ರಾತ್ರಿ ಮನೆಗೆ 10 ಗಂಟೆಗೆ ಹೋಗ್ತಿದ್ದೆ, ಬೆಳಿಗ್ಗೆ 9 ಗಂಟೆ ಮನೆ ಬಿಡ್ತಿದ್ದೆ. ಫಸ್ಟ್ ಅಲೆಯಲ್ಲೂ ಸೆಕೆಂಡ್ ಅಲೆ ನಿರಂತರ ಕೆಲಸ ಮಾಡ್ತಿದ್ದೇವೆ. ಫಸ್ಟ್ ಅಲೆಯಲ್ಲೂ ಸ್ವಲ್ಪ ಕಿಟ್ ಕೊಟ್ಟಿದ್ದೇವೆ, ಮತ್ತೆ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದೇವೆ. ಈ ಸಲ ನಾವು ಮಾಡಿದ್ದು ನಾವು ಲೈಫ್ ಲಾಂಗ್ ನಮಗೆ ಮರೆಯುವುದಿಲ್ಲ ಸರ್. ಯಾಕಂತ ಹೇಳಿದ್ರೆ ಅಷ್ಟು ಇದು ಮಾಡಿದ್ದೇವೆ. ಅಲ್ಲಿ ಜನರಲ್ಲಿ ಭಯದ ವಾತಾವರಣ ನಾವು ಮಾಡಿದ್ರಿಂದ ಇಷ್ಟೆಲ್ಲ ಆಗಿದೆ ಕಾರಣಕ್ಕಾಯ್ತು. ತನ್ವೀರ್ ಅವರು ಸರ್ ನಡುವೆ ಉಡುಪಿಯಿಂದ. ನಮಸ್ಕಾರ ತನ್ವೀರ್. ನಮಸ್ತೆ ಸರ್. ಮಾತಾಡಿ ಕೃಷ್ಣಮೂರ್ತಿ ಸರ್. ನಮ್ಮ ಕೃಷ್ಣಮೂರ್ತಿ ಸರ್ ಅಲ್ಲಿ ಇದ್ದಾರೆ. ನಮ್ಗೆ ತುಂಬಾ ಸಂತೋಷ. ನಮ್ಮ ಉಡುಪಿಯ ಕಣ್ಮಣಿ ಅವರು, ಅವರಿಂದ ಈ ಕೋವಿಡ್ ಸಮಯದಲ್ಲಿ ಆಗ್ಲಿ ಬೇರೆ ಕೋವಿಡ್ ಇಲ್ಲದೆ ಇರುವ ಸಮಯದಲ್ಲೂ ಆಗ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ, ಕ್ರೀಡೆಯಲ್ಲಿ ಆಗ್ಲಿ, ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ, ಒಬ್ರು ಕಷ್ಟದಲ್ಲಿ ಇರುವವರಿಗೆ ಹೆಲ್ಪ್ ಮಾಡುವಲ್ಲಿ ಆಗ್ಲಿ, ಎಲ್ಲಾ ರೀತಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಹೆಸರು ಈಗ ಎಟ್ ಪ್ರೆಸೆಂಟ್ ಈ ಕೋವಿಡ್ ಟೈಮ್ ಅಲ್ಲಿ ಹೆಸರುವಾಸಿ ಆಗ್ತಿರೋದು ಬರೀ ಅವರಿಂದ. ನಮ್ಮ ಉಡುಪಿಯ ಕಣ್ಮಣಿ ಸರ್ ಅವರು, ನಮ್ಗೆ ಅವರಿಗೆ ನಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಸಲ್ಯೂಟ್. ನಿಜವಾಗಿಯೂ ಈ ಒಂದು ಟೈಮ್ ಅಲ್ಲಿ ಯಾರಿಗೂ ಹೆಲ್ಪ್ ಮಾಡುದಿಲ್ಲ ಸರ್. ಆ ಟೈಮಿಂಗ್ ಅಲ್ಲಿ ಅವರು ಇಷ್ಟು ಹೆಲ್ಪ್ ಮಾಡಿದಾರಂದ್ರೆ ಅದು ನಾವು ತುಂಬಾ ಹೆಮ್ಮೆ ಪಡ್ತೇವೆ. ನಾವು ಒಂದು ಅವರು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಕರೆದಾಗ ನಾವು ಅವರ ಹಿಂದೆ ಎನಿ ಟೈಮ್ ಹೋಗ್ಲಿಕ್ಕೂ ರೆಡಿ ಇದ್ದೇವೆ ಸರ್. ಅವರ ಒಂದು ಧೈರ್ಯ, ಅವರ ಒಂದು ತುಂಬುವ ರೀತಿ ಉಂಟಲ್ಲ ಸರ್, ಅದು ಬೇಕಾದ್ರೆ ಇಲ್ಲಿಂದ ಪಾಕಿಸ್ತಾನ ಬಾರ್ಡರ್ಗೆ ಹೋಗಿ ಪಾಕಿಸ್ತಾನ ಒಟ್ಟಿಗೆ ಯುದ್ಧ ಮಾಡ್ಲಿಕ್ಕೂ ಸಿದ್ಧ, ಅಷ್ಟು ಒಂದು ಹುರಿದುಂಬಿಸ್ತಾರೆ ಸರ್. ಡೆಫಿನೆಟ್ಲಿ ಅವರ ತರ ಪರ್ಸನಾಲಿಟಿ ಎಟ್ ಪ್ರೆಸೆಂಟ್ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಇದ್ರೆ ಆ ಕ್ಷೇತ್ರದ ಜನ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ ಅನ್ನುವಂಥದ್ದು ಮಾತು ಸುಳ್ಳಲ್ಲ. ತನ್ವೀರ್ ಅವರೇ, ಥ್ಯಾಂಕ್ ಯು. ಇಂಥ ಪರ್ಸನ್ ಅವ್ರು ಇರಬೇಕು. ಥ್ಯಾಂಕ್ ಯು. ಆದರೆ ಈ ಸಂದರ್ಭದಲ್ಲಿ ಜನರಿಗೆ ಧೈರ್ಯ ಕೊಡುವಂತ ಕೆಲಸಗಳು ಆಗಬೇಕಾಗಿದೆ ಅಂತ ಅನಿಸ್ತದ ನಿಮಗೆ? ಕಳೆದ ಬಾರಿ ಈಗಾಗಲೇ ನೋಡಿ ಸರ್, ನಾವು ಡಾಕ್ಟರನ್ನು ಯಾರನ್ನು ಸೈಂಟಿಸ್ಟ್ ಅನ್ನು ನಾವು ದೂರುವುದಿಲ್ಲ. ಬಟ್ ಮೊದಲನೇ ಬರುವಾಗ 2ನೇ ಅಲೆ ಉಂಟೋ ಇಲ್ವೋ ಕನ್ಫರ್ಮೇಷನ್ ಯಾರು ಕೊಡಲಿಲ್ಲ ಸರ್. ಇಲ್ಲ, 2ನೇ ಅಲೆ ಉಂಟು ಅಂತೇಳಿ ಕೊರೋನಾ ಮುಗೀತು, ನಾವೆಲ್ಲ ಇದು ಮಾಡುವ ಅಂತೇಳಿ. 2ನೇ ಅಲೆ ಹೇಗೆ ಬಂತು, ಎಲ್ಲಿಂದ ಬಂತು, ಯಾರ ಹತ್ರ ಉತ್ತರ ಇಲ್ಲ. ಹೇಳಿದ ಕೂಡಲೇ ಇಷ್ಟು ಜನ ಸೇರ್ಬೇಡಿ ಅಂತ ಹೇಳ್ತಾರೆ ಸರ್. ನಾವು ನೋಡಿದ್ದೆವು 5 ರಾಜ್ಯದ ಎಲೆಕ್ಷನ್ ಆಯ್ತು ಸರ್, ಅಲ್ಲಿ ಜನ ಸೇರ್ಲಿಲ್ಲ ಸರ್. ಅಲ್ಲಿ ಆವಾಗ ಬರದೇ ಇಲ್ಲ. ಕುಂಭಮೇಳ ಆಯ್ತು, ಅನೇಕ ಧಾರ್ಮಿಕ ಇದರಲ್ಲಿ ಕೆಲಸ ಆಯ್ತು, ಅಲ್ಲಿ ಯಾರಿಗೂ ಬರಲಿಲ್ಲ. ಇಲ್ಲಿ ಮಾತ್ರ ಹೇಗೆ ಬಂತು ಸರ್? ಅದು ಒಂದು ಜನರಲ್ಲಿ ಭಯದ ವಾತಾವರಣ ಹುಟ್ಟಿಸಿ ನಾನು ಆವಾಗಲೇ ಹೇಳಿದಾಗೆ ಜನರನ್ನು ಭಯದಿಂದ ಹೊರಗೆ ತರಬೇಕು. ನೀವು ಕೊರೋನಾ ಬಂದರೆ ಕೊರೋನಾ ಆಂಟಿವೈರಸ್ ಅದಕ್ಕೆ ಏನೆಲ್ಲ ಫುಡ್ ತಗೊಳ್ಬೇಕು. ಈಗ ಪಕ್ಕದ ಕೇರಳದಲ್ಲಿ ನಂಗೆ ತಿಳಿದ ಮಟ್ಟಿಗೆ ಕೆಲವೊಂದು ಫುಡ್ ಇಂಥದ್ದೇ ಫುಡ್ ತಕೊಳ್ಳಿ ಅಂತೇಳಿ ನಾವು ಫಸ್ಟ್ ಇದ್ದಾಗ ಡಾಕ್ಟರ್ ಅಮೀನಾ ಮೀರ್ ಹೇಳಿ, ಫಸ್ಟ್ ಅಲೆ ಇದ್ದಾಗ ಡಾಕ್ಟರ್ ಅಮೀನಾ ಮೀರ್ ಹೇಳಿ ಇದ್ರು, ಹೋಮಿಯೋಪತಿ ಡಾಕ್ಟರ್ ಸರ್, ಉಡುಪಿಯಲ್ಲಿ ಫೇಮಸ್ ಡಾಕ್ಟರ್ ಅವರು. ಅವರ ಥ್ರೂ ಅಲ್ಲಿ ಅವರು ಹೆಚ್ಚು ಕಮ್ಮಿ 10,000 ಮನೆಗೆ ಹೋಮಿಯೋಪತಿ ಇಮ್ಯುನಿಟಿ ಬೂಸ್ಟ್ ಇದ್ದು ಮನೆಗೆ ಫ್ರೀ ಆಗಿ ಕೊಟ್ಟಿದ್ರು. ನಾವು ಅವರ ಸಹಭಾಗಿತ್ವದಲ್ಲಿ ನಾನು 4,000 ಮನೆ ಕೊಟ್ಟಿದ್ದೇನೆ. ನಮ್ಮ ರಿಕ್ಷಾದ 1,500 ಮಂದಿಗೂ ಕೊಟ್ಟಿದ್ದೇನೆ. ಪ್ಲಸ್ ಪೊಲೀಸ್ ಸ್ಟೇಷನ್ ಇಂದ ಹಿಡಿದು, ತಾಲೂಕು ಆಫೀಸ್ನ ಹಿಡಿದು, ಮುನ್ಸಿಪಾಲಿಟಿಯಿಂದ ಹಿಡಿದು, ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್, ಟ್ರಾಫಿಕ್ ಇರಲಿ, ಸರ್ಕಲ್, ನಾನೇ ಖುದ್ದುವಾಗಿ ಕೊಟ್ಟಿದ್ದೇನೆ ಸರ್. ಲೀಸ್ಟ್ ನಿಮ್ಮ ಮನೆಯಲ್ಲಿ 5 ಮಂದಿ ಇದ್ರೆ 5 ಮಂದಿದ ಹೆಸರು, ಒಬ್ಬರದ್ದು ಫೋನ್ ನಂಬರ್ ಬೇಕು ಅವರಿಗೆ. ಎಸ್ ಸರ್. ನಡುವೆ ನಮಸ್ಕಾರ, ಯಾರು ಮಾತಾಡ್ತಾರೆ? ಅನಿಲ್ ಬಿಜಾಪುರ. ಅನಿಲ್ ಅವರೇ ಮಾತಾಡಿ ಸರ್. ಎಲ್ಲಿಂದ ಮಾತಾಡ್ತಿದ್ರಿ? ಬಿಜಾಪುರದಿಂದ. ಕೃಷ್ಣಮೂರ್ತಿ ಅವರಿದ್ದಾರೆ, ಮಾತಾಡಿ ಸರ್. ಮಾತಾಡಿ ಕೃಷ್ಣಮೂರ್ತಿ ಅವರೇ, ಅವರು ನಿಮ್ಮ ಮಾತು ಕೇಳ್ತಾ ಇದ್ದಾರೆ. ಹಲೋ ಹೇಳಿ. ಹಲೋ ಸರ್. ಹೇಳಿ. ಹಲೋ
ಹಲೋ ರೀ. ಅನಿಲ್ ಅವರೇ ಮಾತಾಡಿ ಅದೇ ಮಾತಾಡ್ತೀನಿ ಸರ್. ಅದೇ ಏನ್ ಮಾತಾಡ್ಲಿಕ್ಕೆ ಮಾತಾಡಿ ಅವ್ರು ಕೇಳ್ತಾ ಇದ್ದಾರೆ. ಸರ್ ಮಾಡ್ತಾವ್ರ ಕೆಲಸ ಒಳ್ಳೆ ಸರ್. ಹೇಳಿ. ಹಲೋ ಹೇಳಿ. ಎಸ್ ಅವ್ರಿಗೇನೋ ಬಹುಶಃ ಮಾತಾಡ್ಲಿಕ್ಕಿತ್ತು ಅಂತ ಅನಿಸ್ತದೆ. ಅಂದ್ರೆ ಇಲ್ಲಿ ಅದೇ ಆತಂಕವನ್ನ ದೂರ ಮಾಡಿ ಫಸ್ಟ್ ಅಲ್ಲಿ ಎಲ್ಲಿದೆ ಡಾಕ್ಟರ್ ಅಮೀನಾ ಮೀರಲ್ಲಿ ಹೌದು ಅಂಥದ್ದು ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ನೀವು ಎಲ್ಲ ಮನೆಗೂ ಅಂಥದ್ದೊಂದು ಮಾತ್ರೆ ಕೊಡುವಂಥದ್ದು ಇಮ್ಯುನಿಟಿ ಬೂಸ್ಟ್ ಇದು ಅವರು ಫ್ರೀ ಆಗಿ ಕೊಟ್ಟಿದ್ದಾರೆ ಸರ್. ಒಂದು ಸರ್ಕಾರ ಮಾಡದ ಕೆಲಸ ಫ್ರೀ ಆಗಿ ಕೊಟ್ಟಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅದಕ್ಕೆ ಹೋಮಿಯೋಪತಿದ್ದು ಎಲ್ಲ ದಿಕ್ಕಲ್ಲಿ ಕೊಡಬೇಕು ಅಂತೇಳಿ ಎಲ್ಲ ಸ್ಟೇಟಲ್ಲೂ ಕೆಲವು ಸ್ಟೇಟಲ್ಲಿ ಅದನ್ನು ಕೊಟ್ಟಿದ್ದಾರೆ. ಹೋಮಿಯೋಪತಿದ್ದು ಮದ್ದನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೊಡ್ಲಿಲ್ಲ. ಅದು ಯಾಕೆ ಅಂತೇಳಿ ಗೊತ್ತಿಲ್ಲ. ಅದು ಆದರೆ ನಿಮ್ಗೆ ಇಮ್ಯುನಿಟಿ ಬೂಸ್ಟ್ ಜಾಸ್ತಿ ಆಗ್ತದೆ, ನಿಮಗೆ ಕೊರೋನಾ ವೈರಸ್ ನಿಮ್ಮ ಬಾಡಿಯಲ್ಲಿ ಇರುವುದಿಲ್ಲ ಅಂತೇಳಿ ತುಂಬಾ ಮಂದಿಗೆ ಅದು ದೃಢ ಆಗಿದೆ. ಇವನ್ ನಾನು ಸಮೇತ ಮನೆಯಲ್ಲಿ ಬೆಳಿಗ್ಗೆ 2 ಸಲ ರಾತ್ರಿ ಮತ್ತೆ ಬೆಳಿಗ್ಗೆ ಉಪ್ಪು ನೀರಲ್ಲಿ ಬಿಸಿನೀರಲ್ಲಿ ಗಾರ್ಗಲ್ ಮಾಡ್ತೇನೆ. ಇವತ್ತಿಗೂ ಅದು ಬಿಡ್ಲಿಲ್ಲ. ಒಂದು ಟೈಮು ಲಿಂಬದ್ದು ಶರ್ಬತ್ ಕುಡಿತೇನೆ ಬೆಲ್ಲ ಹಾಕಿ ಬಿಸಿನೀರಲ್ಲಿ. ಮತ್ತೆ ನೆಲನೆಲ್ಲಿ ಹೇಳಿ ಒಂದು ಕಷಾಯ ಕುಡಿತೇನೆ ಡೈಲಿ. ಅದು ವಾರಕ್ಕೆ 2 ಸಲ ಅಥವಾ 3 ಸಲ. ನಾನು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ನನ್ನ ಸಂಪ್ರದಾಯದಾಗೆ ದೇವಸ್ಥಾನ ಹೋಗಿ ಬಂದು ಕೂಡಲೇ ಫಸ್ಟ್ ಕುಡಿಯುವುದು ನೆಲನೆಲ್ಲಿ ಕಷಾಯ, 2 ಗ್ಲಾಸ್ ನೀರು, ಬಿಸಿನೀರು. ಬಟ್ ಹೆಚ್ಚು ಕಮ್ಮಿ ಬಿಸಿ ಪದಾರ್ಥ ತಿನ್ಬೇಕು. ಬೆಳಿಗ್ಗೆ ಬಿಸಿ, ಮಧ್ಯಾಹ್ನ ಸಾಯಂಕಾಲ ಬಿಸಿ, ರಾತ್ರಿ ಬಿಸಿ ಪದಾರ್ಥ ತಿಂದ್ರೆ. ಬಟ್ ನಮ್ಮಲ್ಲಿ ಎಲ್ಲಿ ತನಕ ಹೇಳಿದ್ರೆ ನಮ್ಗೆ ಈಗ 2 ವರ್ಷ ಹೆಚ್ಚು ಕಮ್ಮಿ 2 ವರ್ಷ ಶೀತ ಜ್ವರ 6 ತಿಂಗಳಿಗೆ ಒಂದ್ಸಲ ಬರ್ತಿತ್ತು. ಈಗ 2 ವರ್ಷ ಆಯ್ತು, ಒಂದ್ ದಿವಸ ತಲೆನೋವೆಲ್ಲ ಜ್ವರ ಶೀತ ಎಲ್ಲ ಏನೂ ಇಲ್ಲ. ಬಟ್ ಈ ಟ್ರೀಟ್ಮೆಂಟ್ ಅಲ್ಲೇ ಇದ್ದೇವೆ ನಾವು. ಹೌದು, ಈ ಕೊರೋನಾದ ಸಂದರ್ಭದಲ್ಲಿ ಬಹಳ ಮಂದಿ ಆರೋಗ್ಯಕರವಾಗಿದ್ರು ಅಂತ ಅನ್ನೋದು ಬಹಳ ಆಶ್ಚರ್ಯಕರ ಸಂಗತಿ. ಮತ್ತೊಬ್ಬರು ಇದ್ದಾರೆ ಬ್ರಹ್ಮಾವರದಿಂದ. ನಮಸ್ಕಾರ ಗುರುಪ್ರಸಾದ್, ಮಾತಾಡಿ ಗುರುಪ್ರಸಾದ್. ಗುರುಪ್ರಸಾದ್ ಕೇಳ್ತಾ ಇದೆಯಾ? ಓಕೆ, ಕಟ್ ಆಗಿದೆ. ಅಂದ್ರೆ ಎಲ್ಲೋ ನಾನು ಆರೋಗ್ಯಕರವಾಗಿರಬೇಕು, ಅಂದ್ರೆ ಆ ವೈರಸ್ ಇದರಿಂದ ಸಾಯ್ತದೆ ಅಂತ ಗೊತ್ತಾದ ನಂತರ ನಮಗೆ ಮಾಡ್ಕೊಳ್ಬೇಕು. ನನ್ನ ಗುಟ್ಟು ಅದೇ ಸರ್. ಈಗ ನಾನು ಅದನ್ನು ಧೈರ್ಯದಲ್ಲಿ ಹೋಗ್ತಾ ಇದ್ರಿ. ಕಿಟ್ಗಳು ಬೇಡ, ಹೆದರಿಕೆ ಅಂತೇಳಿ ಕೊರೋನಾ ವಿಷಯದಲ್ಲಿ ಹೋಗಿದೆ ಸರ್ ನಮ್ಗೆ. ಎಸ್, ಹಮೀದ್ ವಿಟ್ಲ ಇದ್ದಾರೆ ನೇರ ಸಂಪರ್ಕ. ನಮಸ್ಕಾರ ಹಮೀದ್ ವಿಟ್ಲ ಅವರೇ, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ. ಕೊರೋನಾದ 2ನೇ ಅಲೆಯಿಂದ ಸಂಕಷ್ಟಕ್ಕೆ ಈಡಾದವರಿಗೆ ನಿಮ್ಮ ಪಕ್ಷವು ಯಾವ ಯೋಜನೆಗಳನ್ನು ಅವರಿಗೆ ನೆರವು ನೀಡಲು ಕೈಗೊಂಡಿದೆ ಸರ್? ಓಕೆ, ಥ್ಯಾಂಕ್ ಯು. ಅದನ್ನು ಹೇಳ್ತಾ ಇದ್ರು. ಎಸ್, ಥ್ಯಾಂಕ್ ಯು. ನಾವು ಪಕ್ಷದ ವತಿಯಿಂದ ಅನೇಕ ಕೆಲಸ ಮಾಡಿದ್ದೇವೆ. ಇದೆಲ್ಲ ಮಾಡಿದ್ದು ಪಕ್ಷದ ವತಿಯಿಂದ ನಾವು. ಕೃಷ್ಣಮೂರ್ತಿ ಆಚಾರ್ಯ ಒಂದು ನೇತೃತ್ವ ಬಿಟ್ರೆ, ಬಟ್ ಎಲ್ಲ ಮಾಡಿದ್ದು ನಾವು ಕಾಂಗ್ರೆಸ್ ಪಕ್ಷದ ಒಳಗಿಂದ ಸರ್. ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಡವರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಜನಕ್ಕೆ ಹೋರಾಟ ಮಾಡಿ 4 ದಿವಸ ಅನ್ನ ಏನಾದ್ರು ತಿನ್ಬೇಕಾದ್ರೆ, ತಿಂಗಳಿಗೆ ಒಂದು 10 ದಿವಸ ಬಿಡಿ 4 ದಿವಸ ಆದ್ರೆ ಏನಾದ್ರು ನಮ್ಗೆ ದುಡಿಯುವ ಕೈಗೆ ಕೆಲಸ ಸಿಗಬೇಕಾದ್ರೆ ನಮ್ಗೆ ಇನ್ನು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷ ಬೇಕು ಅಂತೇಳಿ ನಾವು ಇದೆಲ್ಲ ಕಾಂಗ್ರೆಸ್ ಪಕ್ಷದ ಅಂಡರಲ್ಲೇ ನಾವೆಲ್ಲ ಮಾಡ್ತೀವಿ. ಯಾಕಂದ್ರೆ ಇಷ್ಟು ಜನರನ್ನು ಒಟ್ಟು ಸೇರಿಸಿ ಕೃಷ್ಣಮೂರ್ತಿ ಆಚಾರ್ಯ ಒಬ್ಬನ ಹತ್ರ ನೇತೃತ್ವ ಅಂತೇಳಿ ಮತ್ತೆ ಆ 100 ಜನ, ಈಗ ಆವಾಗ ಯುವರಾಜ್ ಮಾಜಿ ನಗರಸಭಾ ಅಧ್ಯಕ್ಷರು ಫೋನ್ ಮಾಡಿದ್ರು, ಈಗ ಮಹೇಶ್ ಫೋನ್ ಮಾಡಿದ್ರು, ಅವರೆಲ್ಲ ಎಲ್ಲರೂ ಸೇರಿ 10 ಬೇಡ ಸೇರಿ ಇಂಥ ಕೆಲಸ ಯಶಸ್ವಿ ಕೆಲಸ ಮಾಡ್ಲಿಕ್ಕೆ ಆಯ್ತು. ಇಲ್ದಿದ್ರೆ ನಮಗೊಂದು ನಾವು ಬೆನ್ನು ತಟ್ಬೋದು. ನಾವಾಗ ಹೇಳಿದಾಗೆ ಕೊರೋನಾ ಇಲ್ಲ ಅಂತ ಬೆನ್ನು ತಟ್ಟಿ ಮಕ್ಕಳಿಗೆ ಎಲ್ಲ ಟ್ರೀಟ್ಮೆಂಟ್ ಹಾಗೆಲ್ಲ ಮಾಡಿ ಎಲ್ಲ ಮಾಡ್ಬೋದು ಸರ್. ಬಟ್ ಇಂಥದ್ದೆಲ್ಲ ಒಂದು ಪಕ್ಷ ಯಾವ ಪಕ್ಷ ಸಹ ಮಾಡಲಿಲ್ಲ. ಹೆಚ್ಚು ಕಮ್ಮಿ ಬಿಜೆಪಿ ಅವರು ಎಲ್ಲೂ ಮಾಡಲಿಲ್ಲ ಸರ್ ನನಗೆ ತಿಳಿದ ಮಟ್ಟಿಗೆ. ಬೇಷ್ ಅಂತ ಹೇಳಿದ್ದು ಪೇಪರ್ ಅಲ್ಲಿ ಬಿಟ್ರೆ ನನ್ಗೆ ತಿಳಿದ ಮಟ್ಟಿಗೆ ಫಸ್ಟ್ ಅಲೆಯಲ್ಲಿ ಏನೋ ಸ್ವಲ್ಪ ಮಾಡಿದ್ರು ಅವರು, ಇಲ್ಲ ಹೇಳೋದಿಲ್ಲ. ಸೆಕೆಂಡ್ ಅಲೆಯಲ್ಲಿ ಅಂಥದ್ದೇನು ಹೇಳಿಕೊಳ್ಳುವ ಕೆಲಸ ನಾವಾದ್ರೂ ಜನರಿಗೆ ಹತ್ತಿರದ ಕೆಲಸ ಏನ್ ಬೇಕು ಅದನ್ನೆಲ್ಲ ಮಾಡಿದ್ದೇವೆ ಸರ್. ನಡುವೆ ಈಗ ಸುರೇಶ್ ಅವರಿದ್ದಾರೆ ಉಡುಪಿಯಿಂದ. ನಮಸ್ಕಾರ. ನಮಸ್ಕಾರ ಸುರೇಶ್ ಅಣ್ಣ, ಮಾತಾಡಿ. ನಮಸ್ತೆ. ನಮಸ್ತೆ ಸರ್, ಕೃಷ್ಣಮೂರ್ತಿ ಸರ್ ಅಲ್ಲ? ಹೌದು, ಹೇಳಿ ಸರ್. ನೀವು ಇದು ಕೋವಿಡ್-19 ಸಮಯದಲ್ಲಿ 1000ಕ್ಕೂ ಹೆಚ್ಚು ಕಿಟ್ ಅನ್ನು ಕೊಟ್ಟಿದ್ದೀರಿ. ಇದಕ್ಕೆ ದೇವರು ಪ್ರೇರಣೆ ಅಥವಾ ನಿಮ್ಮ ಒಂದು ಬಡ ಜನರ ಬಗ್ಗೆ ಕಾಳಜಿ ಆ ತರದ ಏನು ಅಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ ಸರ್? ನಾನು ಹಿಂದೆ ಸಹ ಕೊಟ್ಟಿದ್ದೇನೆ, ಬಟ್ ಇವಾಗ ಒಂದು ದೇವರದ್ದೇ ನನ್ಗೆ. ಯಾಕಂದ್ರೆ ನಾನು ಸಮಾಜಮುಖಿ ಕೆಲಸ ಮಾಡ್ಲಿಕ್ಕೆ ಒಂದು 25-30 ವರ್ಷ ಆಯ್ತು.
ಸಮಾಜಮುಖಿ ಕೆಲವೊಂದು ಕೆಲಸ ಮಾಡಲಿಕ್ಕೆ, ಅನೇಕ ಕೆಲಸ ಮಾಡಲಿಕ್ಕೆ. ಬಟ್ ಇದೊಂದು ದೇವರ ಪ್ರೇರಣೆ. ನಾನು ನಂಬಿದ್ದು ಮೊದಲು ದೇವರು ಜಯದುರ್ಗಾ ಪರಮೇಶ್ವರಿ ಅಮ್ಮ, ಕನ್ನರ್ಪಾಡಿ ಜಯದುರ್ಗಾ ಪರಮೇಶ್ವರಿ. ನಂತರ ಎಲ್ಲರ ಒಂದು ಕೃಷ್ಣ ಮುಖ್ಯ ಪ್ರಾಣರು, ನಮ್ಮ ಯೋಗ ನರಸಿಂಹದೇವರು ನಮ್ಮ ಮನೆ ದೇವರು, ವೈದ್ಯನಾಥೇಶ್ವರ ಕುಲದೇವರು. ಬಟ್ ಅವರ ದೇವರ ಮತ್ತು ಜನರ ಆಶೀರ್ವಾದ ಇಲ್ಲದಿದ್ರೆ 1,000 ಅಲ್ಲ 1 ಕೀರ್ತಿ ಕೊಡ್ಲಿಕ್ಕೂ ನಮ್ಮ ಹತ್ರ ಆಗುದಿಲ್ಲ. ಮನ್ಸು ದೊಡ್ಡದು, ಬಟ್ ಕೊಡುವಂತ ಮನ್ಸು ದೇವರು ಕೊಟ್ಟಿದ್ದಾರೆ, ಜನರು ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ಕೊಡ್ತಾ ಇದ್ದೇವೆ ಸರ್. ಸರಿ, ಈಗ ತಮ್ಮ ವೈಯಕ್ತಿಕವಾದ ಕೆಲವು ವಿಚಾರಗಳ ಬಗ್ಗೆ ಕೇಳಬೇಕು. ಲಾಸ್ಟ್ ಟೈಮ್ ಆಗ ಮಹೇಶ್ ಅವರು ಹೇಳಿದ್ರು, ನೆರೆ ಬಂದಾಗ ಸಹ ಅದೊಂದು ಅದ್ಭುತವಾದ ಕೆಲಸ ಸರ್. ನಾವು ಮುಂಚೆ ಕಳೆದ ಬಾರಿ ಇದ್ದಕ್ಕಿದ್ದಾಗೆ ಸಾಯಂಕಾಲ ಮನೆ ಸುವಾಗಿ ನನ್ನ ಹೋಟ್ಲು ಸಮೇತ 2 ಫೀಟ್ ನೀರು ನನ್ನ ಹೋಟ್ಲ್ ಒಳಗೆ. ನನ್ನ ಹೋಟ್ಲಲ್ಲಿ 4 ಗ್ರೈಂಡರ್, 6 ಫ್ರಿಡ್ಜ್, 1 ಜನರೇಟರ್ ಎಲ್ಲ ಹೋಗಿದೆ. ಬಟ್ 11 ಗಂಟೆ 10ವರೆಗೆ ಶುರು ಮಾಡಿದವರು ನಾವು. ನಮ್ಮ ಹೋಟ್ಲಿನ ಹಿಂಬದಿ ಅವರನ್ನೆಲ್ಲ ಕರ್ಕೊಂಡ್ಬಂದು ಅವರ ಬೇರೆ ಕಡೆಗೆ ಬಿಟ್ಟು ರಾತ್ರಿ ವೇಗಾಸ್ ಕಾಲನಿ ಬಲೇಪಾದೆಯಿಂದ ಹಿಡಿದು ಕನ್ನರ್ಪಾಡಿ, ಬಂಕೇರ್ಕಟ್ಟ, ಕಿದಿಯೂರು ಇಂದ ಹಿಡಿದು ಬನ್ನಂಜೆಗೆಲ್ಲ ಹೋಗಿ ನಾವು ಮರುದಿವಸ 3 ಗಂಟೆಗೆ ಮನೆಗೆ ಹೋದದ್ದು ಸರ್. ಮರುದಿವಸ ಅಷ್ಟು ಹೊತ್ತಿಗೂ ನನಗೆ ನಲ್ಲೊಂದು ಅದ್ಭುತವಾದಾಗ ಮಹೇಶ್ ಅವರು ಹೇಳಿದರು, ಒಂದು 7 ತಿಂಗಳ ಮಗು, 3 ತಿಂಗಳ ಮಗು, ಮತ್ತೊಂದು 7 ವರ್ಷದ ಮಗು, ಗಂಡ ಹೆಂಡತಿ, ಅಡ್ವೊಕೇಟ್ ಅವರು. ಅದು ಆವಾಗ ನಮ್ಮೊಟ್ಟಿಗೆ ಅಡಿಷನಲ್ SP ಕುಮಾರಚಂದ್ರ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಖಾದರ್ ಸರ್, ಟ್ರಾಫಿಕ್ SI ಅವರು, ಮತ್ತೆ ಫೈರ್ ಸ್ಟೇಷನ್ ಫೈರ್ ಅಧಿಕಾರಿಗಳು ಎಲ್ಲ ಇದ್ರು. ಮಲ್ಪೆ ಟೀಮ್, ಮಹೇಶ್, ಗಣೇಶ್ ಅವರೆಲ್ಲ ಟೀಮ್ ಇದ್ರು. ಬಟ್ ಮನೆಯ ಮೇಲೆ ಟೆರೆಸ್ನ ಮೇಲೆ ಇದ್ದಾರೆ ಸರ್. ಇದು 10 ಗಂಟೆಗೆ ಟೆರೆಸ್ನ ಮೇಲೆ ಹೋಗಿದ್ದಾರೆ ಮಗುವನ್ನು ಇಟ್ಕೊಂಡು. ಮೊನ್ನೆ ಮಳೆ ಜೋರು ಬರ್ತಾ ಉಂಟು. ಅವರನ್ನು ಕರ್ಕೊಂಡ್ಬಂದದ್ದು ಬೆಳಿಗ್ಗೆ ಆಗುವ 5 ಗಂಟೆ ಹೊತ್ತಿಗೆ ಸರ್. ನಾವು ಯಾರು ಬಂದು ಫೈರ್ ಸ್ಟೇಷನ್ ಅವರು ಯಾರು ಬಂದು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರೊನಾಲ್ಡ್ ಪ್ರವೀಣ್ ಕುಮಾರ್, ಉಡುಪಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರು ಕರೆ ಕೊಟ್ಟಾಗ ನಾವು 2 ಗಂಟೆ ರಾತ್ರಿ 2:30 ಗಂಟೆ ಹೋಗಿ, ನಾವು ಅದಕ್ಕಿಂತ ಮುಂಚೆ ಬಲೇಪಾದೆ ಅಂತ ಇತ್ತು, ಅಲ್ಲಿ ಸಹ ಮುಳುಗಿ ಹೋಗಿದೆ. ಅಲ್ಲಿಂದ ಒಂದು 50-100 ಮಂದಿಯನ್ನು, ಆಗ ತಹಶೀಲ್ದಾರ್ ಇದ್ರು, ಉಡುಪಿ ಕಮಿಷನರ್ ಇದ್ರು ನಮ್ಮೊಟ್ಟಿಗೆ, ರಾತ್ರಿ ಕರ್ಕೊಂಡ್ಬಂದು ಅವರನ್ನು ಸೇಫ್ಟಿ ಜಾಗಕ್ಕೆ ಕಳಿಸಿ ಮತ್ತೆ ನಾವು ಇಲ್ಲಿಗೆ ಹೋಗಿ ಕಿದಿಯೂರು ಗ್ರೋಯಿಂಗ್ ಸ್ಟಾರ್ ಶಾಲೆ ಹಿಂಬದಿ ಅಲ್ಲಿ ಅವರನ್ನು ಆಗದೆ ಮತ್ತೆ ಪುನಃ 1 ಗಂಟೆ ಬಿಟ್ಟು ಬೋಟ್ ಎಲ್ಲ ಕರೆಸಿ, ಬೋಟಲ್ಲಿ ನಮ್ಮ ಇದೇ ಟೀಮ್ ಗಣೇಶ್, ಮಹೇಶ್ ಫೋನ್ ಮಾಡಿದ್ರು, ಅವರ ಟೀಮೇ ಎಲ್ಲ ಹೋಗಿ ಅದು ಈಜಾಡ್ಕೊಂಡು ಬೋಟನ್ನು ತಗೊಂಡು ಹೋದದ್ದು ಮನೆ ಹತ್ರ. ಅಲ್ಲಿ ಅವರನ್ನು ಕೂತ್ಕೊಳಿಸಿ ಅವರನ್ನು ಕರ್ಕೊಂಡ್ಬಂದು ಈಜಾಡ್ಕೊಂಡೇ ಕರ್ಕೊಂಡ್ಬಂದದ್ದು ಬೋಟಲ್ಲಿ. ಅಷ್ಟು ಸಾಹಸ ತೋರಿಸಿದ್ದಾರೆ. ಅದು ಮರ್ಯಾದೆ ಇದ್ದಂತ ಘಟನೆ ಸರ್. ನಾವಷ್ಟು ಯಾಕಂತ ಹೇಳಿದ್ರೆ, ಒಂದು ವಕೀಲರ ಸಂಘಕ್ಕೆ ಅವ್ರು ಹಾಕಿದಾಗ ನನಗೆ ತೋರಿಸಿದ್ರು ರೊನಾಲ್ಡ್ ಪ್ರವೀಣ್ ಕುಮಾರ್, ಸುಪ್ರೀಂ ಕೋರ್ಟ್ ಜಡ್ಜ್ ಸಮೇತ ಅದಕ್ಕೆ ಅಭಿನಂದನೆ, ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹಾಕಿದ್ದಾರೆ. ಅಂತ ಒಂದು ಕೆಲಸ ಅದು ಮೆರಾಕಲ್ ಅಂತ ಹೇಳಿದ್ರೆ ಅಂಥದ್ದು ನಮ್ಗೆ ಮಾಡ್ಲಿಕ್ಕೆ ಸಿಗ್ಬಾರ್ದು ಸರ್. ಸಿಕ್ಕಿದೆ, ಯಾಕಂದ್ರೆ ಅನಿರೀಕ್ಷಿತವಾಗಿ ಸಿಕ್ಕಿದೆ. ಅಂಥದ್ದು ಹಾಗೆ ಆಗಬಾರ್ದು ಯಾರಿಗೂ. ಪ್ರಕೃತಿ ಮುನಿದ ದೇವರು ಮುನಿಯುವುದು, ಪ್ರಕೃತಿ ಮುನಿಯುವುದು ಒಂದೇ ಸರ್. ಹೌದು. ಸೊ ಈ ಸಂದರ್ಭದಲ್ಲಿ ತಾವು ಒಂದೊಮ್ಮೆ ಭಾರತೀಯ ಜನತಾ ಪಕ್ಷದಲ್ಲಿದ್ದವರು, ಅದನ್ನು ಬಿಟ್ಟು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀರಿ. ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಕಾರಣಗಳೇನು? ನಾನು ರಾಜಕೀಯದಲ್ಲಿ ತುಂಬ ಹುಚ್ಚು ಸರ್. ನಮ್ಮ ಮನೆಯಲ್ಲಿ ಯಾರಿಗೂ ರಾಜಕೀಯ ನಾನು ಹಿನ್ನೆಲೆ ಇಲ್ಲವೇ ಇಲ್ಲ. ಇಲ್ದಿದ್ರೆ ಅಪ್ಪ ಅಜ್ಜ ರಾಜಕೀಯದಲ್ಲಿ ಇದ್ದವರು, ಅವರ MLA ಇವರು MLA ಇಲ್ಲ. ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ. ಇಡೀ ಕುಟುಂಬ ಮಠದ ಪರಂಪರೆ, ನಮ್ಮ 4 ತಲೆಮಾರಿಯಿಂದ ಮಠದ ಪರಂಪರೆ. ಬಟ್ ನನಗೇನು ಮುಂಚಿನಿಂದ ಒಂದು ಹಿಂದುತ್ವವಾದಿದ್ದೊಂದು, ನಾನು ಇವತ್ತಿಗೂ ಹಿಂದುತ್ವ ಬಿಡಲಿಲ್ಲ. ಬಟ್ ಅದನ್ನು ನಾನು ಬಜರಂಗ ದಳ ಪ್ರೆಸಿಡೆಂಟ್ ಉಡುಪಿದ್ದು ಫಸ್ಟ್ ನಾನೇ ಸರ್. ಅಯೋಧ್ಯೆಗೆ ಹೋದವರು ನಾವೇ ಫಸ್ಟಿಗೆ. ಪ್ರವೀಣ್ ಮಾಲ್ಕೆ ಅವರು ಮಂಗಳೂರು ಪ್ರೆಸಿಡೆಂಟ್ ಆಗಿದ್ರು ಆವಾಗ, ನಾನು ಉಡುಪಿ ಜಿಲ್ಲಾ ಇದಾಗಿದೆ. ಆವಾಗ 92ರಲ್ಲಿ ಉಡುಪಿಯಲ್ಲಿ ತುಂಬಾ ಮಂದಿ ಹೋಗಿದ್ರು. 92 ಅಕಸ್ಮಾತ್ ಆಗಿ ನಂಗೆ ಹೋಗ್ಲಿಕ್ಕೆ ಆಗಲಿ. 90ರಲ್ಲಿ ನಾವು ಉಡುಪಿ ಡಿಸ್ಟಿಕ್ ಅಲ್ಲಿ ನನಗೆ ಕಳಿಸಿದ್ದು ಸುಧಾಕರ್ ಶೆಟ್ರು, ನಮ್ಮ ನಗರಸಭೆ ಉಪಾಧ್ಯಕ್ಷ ಆಗಿದ್ರು, ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಓನರ್ ಅವರು, ಮತ್ತೆ ಬಿಜೆಪಿದ್ದು ನಗರದ ಅಧ್ಯಕ್ಷರಾಗಿದ್ದೆಲ್ಲ ಆಗಿದ್ರು. ಅವರ ಅಂಡರಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಎಲ್ಲ ಆವಾಗ ಸಹ ನಾವು ಸ್ವಲ್ಪ ನಡುವೆ. ಆಚಾರ್ಯ ಸಚಿನ್ ಉಡುಪಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಚಿನ್. ಹಲೋ. ಹಾಂ ಸರ್, ಮಾತಾಡಿ. ಆವಾಗ ಸುಧಾಕರ್ ಶೆಟ್ರು ನನಗೆ 90ರಲ್ಲಿ 800 ರೂಪಾಯಿ ಆವಾಗ ಕೊಟ್ಟು, ನಾವು ಇಲ್ಲಿಂದಲೇ ಮಂಗಳೂರಿನಿಂದ, ಆಗ ಟ್ರೈನ್ ಉಡುಪಿಯಲ್ಲಿ ಇರಲಿಲ್ಲ, ಫೈಜಾಬಾದಿಗೆ 3 ಟ್ರೈನ್ ಚೇಂಜ್ ಮಾಡಿ ನಾವು ಹೋಗಿದ್ದೇವೆ. ಬಟ್ ಫೈಜಾಬಾದಿಂದ ನಮಗೆ ವಾಪಸ್ ಆ ವರ್ಷ ಇದಾಗಲಿಲ್ಲ.
ನಾವು ಅದಕ್ಕೋಸ್ಕರ ಸುಧಾಕರ್ ಶೆಟ್ಟಿಗೆ ರಾಜಕೀಯಕ್ಕೋಸ್ಕರ ರಾಜಕೀಯ ಗುರುಗಳವರು ಸರ್ ನಾನು. ನಾವು ರಾಜಕೀಯವಾಗಿ ಬಿಜೆಪಿಯಲ್ಲಿ ನನ್ನ ಮಿಸ್ಸಸ್ ಫಸ್ಟ್ ಕೌನ್ಸಿಲ್ ಆಗಿ ಈಗ ಕಂಟಿನ್ಯೂ ಕೌನ್ಸಿಲರ್ 5th ಟೈಮ್ ಅವಳು. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಅವರು ಪಕ್ಷೇತರ ನಿಲ್ಲಿಸಿದ್ರು. ಆವಾಗ ನನಗೆ ನಾನು ಪಕ್ಷದ ಶಿಸ್ತಿನ ನಾಯಿ, ಮನೆಯಲ್ಲಿ ಬಿಸ್ಕಿಟ್ ಹೇಗೆ ನೀವು ನಾಯನ್ನು ಹಾಕಿ ನಿಮ್ಮನ್ನು ಬಿಟ್ರೆ ಬೇರೆ ಯಾವ ನಾಯನ್ನು ಒಳಗೆ ಬಿಡುದಿಲ್ಲ, ಹಾಗೆ ನಾನು ಪಕ್ಷದಲ್ಲಿ ಇವತ್ತಿಗೂ ಅಲ್ಲಿ ಇದ್ದಾಗ ಸಹ ಹಾಗೆ, ಪಕ್ಷ ಇಲ್ಲಿ ಕಾಂಗ್ರೆಸ್ನಲ್ಲೂ ಹಾಗೆ ನಾನು ಯಾರಿಗೆ ಏನು ಹೇಳ್ತಾರೆ ಆ ಕೆಲಸ ನಾನು ಮಾಡ್ತೇನೆ. ಆವಾಗ ನಾನು ಅವರಿಗೆ ಸಪೋರ್ಟ್ ಮಾಡಿದೆ. ನಡುವೆ ಜಿತೇಶ್ ಇದ್ದಾರೆ. ನಮಸ್ಕಾರ ಜಿತೇಶ್, ಮಾತಾಡಿ. ನಮಸ್ತೆ. ಉಡುಪಿಯಿಂದ ಜಿತೇಶ್. ಎಸ್, ಮಾತಾಡ್ತಾ ಇದ್ದಾರೆ. ಸರ್, ನಾವು ಒಂದು 2-3 ಸತಿ ನಾನು ಮತ್ತೆ ಇವರೊಟ್ಟಿಗೆ ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೆ ಸರ್. ಭಾರಿ ಖುಷಿ ಆಗ್ತದೆ ಸರ್. ಒಂದು ತಮ್ಮ ಸ್ವಂತ ಮಕ್ಕಳು ಸಾಕ್ತಾರೆ ಸರ್. ಒಂದು 2 ದಿನ ಇದ್ದೆ ಸರ್, ಜಾಸ್ತಿ ದಿನ ಇರ್ಲಿಲ್ಲ, ಬರ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಮನೆಯವರು ಸಹ ಯಾವುದೇ ಚಿಂತೆ ಇರೋದಿಲ್ಲ ಅವರಿಗೆ. ಮಕ್ಕಳು ಕೃಷ್ಣಮೂರ್ತಿ ಉಡುಪಿಯಲ್ಲಿ ಯಾರೇ ಹೇಳಿದ್ರೆ, ಮನೆಯಲ್ಲಿ ಹೇಳಿದ್ರೆ ನಾವು ಮೂರ್ಛನೊಟ್ಟಿಗೆ ಇದ್ದೇವೆ ಅಂತ ಹೇಳಿದ್ರೆ ಮನೆಯವರು ಸಹ ಹೇಳ್ತಾರೆ, ಹತ್ರ ಇಲ್ಲ, ಅವರೆಲ್ಲ ನೋಡ್ಕೊಳ್ತಾರೆ. ಏನು ನಮ್ಮ ಹೆಲ್ತ್ ಇಂದ ಹಿಡಿದು ಎಲ್ಲದಕ್ಕೆ ನಮ್ಗೆ ಊಟ, ಚಹಾ, ತಿಂಡಿ, ಇರ್ಲಿಕ್ಕೆ ವ್ಯವಸ್ಥೆ ಎಲ್ಲ ಅವರು ಮಾಡಿದ್ದಾರೆ. ಯಾವುದೇ ರೀತಿಯ ನಮ್ಗೆ BP ಕಿಟ್, ಗ್ಲೌಸ್, ಮಾಸ್ಕ್ ಹಾಕಿ ಎಲ್ಲ ರೀತಿಯ ಒಂದು ಸೋಷಿಯಲ್ ವರ್ಕ್ ಅಲ್ಲಿ ಸರ್. ಯಾರು ವರ್ಕ್ ಮಾಡ್ತಾರೆ ಅವ್ರು 100% ಅವರ ಕಾನ್ಸಂಟ್ರೇಷನ್ ಇರ್ತದೆ ಸರ್. ಅವ್ರು ಯಾವತ್ತು 24/7 ನಮ್ಮ ಬಗ್ಗೆ ಒಂದು ಮೈಂಡ್ ಅಲ್ಲಿ ಒಂದು ಚಿಂತನೆ ಇರ್ತದೆ ಅವರಿಗೆ. ನಮ್ಮ ಹುಡುಗರು ಸರಿ ಇದ್ದಾರಾ ಇಲ್ವಾ ಹಾಗೆ. ಮತ್ತೆ ಯಾವುದೇ ರೀತಿಯ ಒಂದು ಸೋಷಿಯಲ್ ವರ್ಕ್ ಇಟ್ಕೊಂಡು ಹೋದ್ರೆ, ಮಟ್ಟಿಗೆ ಅಂತ 3 ಜನ ಹತ್ರ ಹೋದ್ರೆ ಯಾವತ್ತೂ ನಮ್ಗೆ ಇಲ್ಲ ಅಂತ ಹೇಳಿ ಕಳಿಸಿದ್ದಿಲ್ಲ. ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು, ಯಾವುದೇ ಸ್ಟೂಡೆಂಟಿಗೆ ಎಜುಕೇಶನ್ ಆಗಿರ್ಬೋದು, ಅಥವಾ ಯಾರಿಗೆ ಮತ್ತಿಗೆ ಆಗಿರ್ಬೋದು, ನಾವು ಸುಮಾರು ಜನರನ್ನ ಕರ್ಕೊಂಡು ಹೋಗಿದ್ದೇವೆ ಸರ್ ಮೂರ್ತನ ಅಲ್ಲಿಗೆ. ಬಟ್ ಅವ್ರು ಯಾವ್ದಕ್ಕೂ ಇಲ್ಲ ಅಂತ ಹೇಳಿ ಯಾವತ್ತು ಯಾರು ಬಂದ್ರು ಅವ್ರ ಹತ್ರ ಎಂತಾದ್ರೂ ಒಂದು ಅವರಿಗೆ ಕೊಟ್ಟು ಅವರಿಗೆ ಅವರ ಸೈಡ್ ಇಂದ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡಿ, ಬೇರೆಯವ್ರ ಹತ್ರ ಫೋನ್ ಮಾಡಿ ಅವರಿಗೆ ಹೆಲ್ಪ್ ಮಾಡುವ ಹಾಗೆ ಮಾಡಿದ್ದಾರೆ. ಎಸ್ ಜಿತೇಶ್, ಥ್ಯಾಂಕ್ ಯು ಜಿತೇಶ್, ಥ್ಯಾಂಕ್ ಯು ಸರ್. ಹೇಳ್ತಾ ಇದ್ರಿ ಅದೇ, ಯಾಕೆ ಆ ನಿಷ್ಠೆ ಬದಲಾಯಿತು ಆಮೇಲೆ? ಸುಧಾಕರ್ ಶೆಟ್ಟರಿಗೆ ನಾವು ಸಪೋರ್ಟ್ ಮಾಡಲೇಬೇಕಾಯ್ತು. ಯಾಕಂದ್ರೆ ನನ್ನ ರಾಜಕೀಯ ಗುರು ಅವರು. ರಾಜಕೀಯ ಗುರು ಹೇಳಲಿಕ್ಕೆ ಅಯೋಧ್ಯೆ ಮಾತ್ರ ಒಂದು ಇನ್ಸಿಡೆನ್ಸ್ ಅಲ್ಲ, ಅದಕ್ಕಿಂತ ಮುಂಚೆ ಉಡುಪಿಯಲ್ಲಿ ತುಂಬಾ ಟಗ್ ಆಫ್ ವಾರ್ ಇತ್ತು ಫ್ಲಾಗಿನ ವಿಷಯದಲ್ಲಿ. ಆವಾಗ ನನಗೆ ಪೊಲೀಸ್ ಸ್ಟೇಷನ್ ತನಕ ಮುಂಚೆ, ನಾನು ಓಟು ಸಿಗುವ ತನಕ ಮುಂಚೆ ನನಗೆ ನಾನು ಪೊಲೀಸ್ ಸ್ಟೇಷನ್ ನೋಡಿದವ. ಓಟ್ ಹಾಕು ಅಂದ್ರೆ ಅಲ್ಲಿ ಸ್ವಲ್ಪ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡುದು. ಸುಧಾಕರ್ ಶೆಟ್ಟಿ ನಮ್ಮ ಬಾಸ್ ಆಗ ಫಿಯೇಟ್ ಗಾಡಿಯಲ್ಲಿ ಬಿಜೆಪಿಯಲ್ಲಿ. ಆವಾಗ ಸೋಮಶೇಖರ್ ಭಟ್ರು, ಕೆಲವರು ಇವರೆಲ್ಲ ಇದ್ರು, VS ಆಚಾರ್. ಆವಾಗ ಕರ್ಕೊಂಡು ಹೋಗಿದ್ರು ನಮ್ಗೆ ಗಲಾಟೆ ಆದಾಗ, ನಾವು ಫ್ಲಾಗ್ ವಿಷಯದಲ್ಲೆಲ್ಲ. ನನಗೆ ರಾಜಕೀಯ ಗುರು ಅವರು ಹೇಳಿದಾಗ ನಾನು ಅವರಿಗೆ ಇಂಡಿಪೆಂಡೆಂಟ್ ಆಗಿ ಸಪೋರ್ಟ್ ಮಾಡಿದೆವು. ಇಂಡಿಪೆಂಡೆಂಟ್ ಆಗಿ ಸಪೋರ್ಟ್ ಮಾಡಿ 19,000 ವೋಟ್ ತಗೊಂಡಿದ್ದಾರೆ ಅವರು, ಬಟ್ ಸೋತರು. ಹೌದು. ಆವಾಗ ನಾವು ನಮ್ಮ ಮೇಲೆ ಸ್ವಲ್ಪ ವಿನ್ ಆದವರು ಒಂದು ಸ್ವಲ್ಪ ಚರ್ಚೆ ಶುರುವಾಗಿ, ನಂತರ ನಾನು 1 ವರ್ಷದಲ್ಲಿ ನನಗೆ ಆಸ್ಕರ್ ಫೆರ್ನಾಂಡಿಸ್ ಮತ್ತೆ ಯುವ ಸಭಾಪತಿಯವರು ಮನೆಗೆ ಬಂದರು. ಮತ್ತೆ ನಾನು ಇಲ್ವಾಲ್ ಆದೆ. ನಾನು ಯಾಕಂದ್ರೆ ಆಸ್ಕರ್ ಫೆರ್ನಾಂಡಿಸ್ರಿಗೂ ಮತ್ತೆ ನನ್ನ ಮಿಸ್ಸಸ್ಸಿನಪ್ಪ ನಾರಾಯಣ್ ಶಾನ್ಭಾಗ್ ಅವರು ಕೊಲೀಗ್ಸ್ LICಯಲ್ಲಿ. ಬಟ್ ಅವರು ನನಗೆ ಇವತ್ತಿಗೂ ಗಾಡ್ ಫಾದರ್. ಕಾಂಗ್ರೆಸ್ಗೆ ಬಂದ ನಂತರ ಇವತ್ತಿಗೂ ನನಗೆ ತುಂಬಾ ಸಹಕಾರ ಕೊಟ್ಟದ್ದು ಆಸ್ಕರ್ ಫೆರ್ನಾಂಡಿಸ್. ತುಂಬಾ ಅಂದ್ರೆ ನಾವು ಹೇಳಿದ ಎಲ್ಲ ಕೆಲಸ, ಡೆಲ್ಲಿಗೆ ಒಂದು 100 ಬಾರಿ ಹೋಗಿದ್ದೆ ಅವರು ಮಿನಿಸ್ಟರ್ ಇರುವಾಗ. ಯಾರ ಕೆಲಸ ಯಾರನ್ನ ಮನ್ಸಿಗೆ ನೋಯಿಸ್ಲಿಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ. ಯಾವ್ದು ಪಕ್ಷ ಅಂತ ನೋಡ್ತಾ ಇರಲಿಲ್ಲ, ನೋಡ್ದಿಲ್ಲ. ಪ್ರಭಾಕರ್ ಅವರು ಸರ್ ನಡುವೆ, ಪ್ರಭಾಕರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಕಟಪಾಡಿಯಿಂದ. ನಮಸ್ಕಾರ. ಹಲೋ, ನಮಸ್ತೆ. ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಮೊದಲ. ಹೇಳಿ ಬನ್ನಿ. ನಾನು ಪ್ರಭಾಕರ್. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ಆಪತ್ ಬಾಂಧವರು, ನಮ್ಮ ಉಡುಪಿ ಜಿಲ್ಲೆ ನೀವು ಆಪತ್ ಬಾಂಧವರು. ಯಾಕಂದ್ರೆ ಸಂಕಷ್ಟ ಸಮಯದಲ್ಲಿ ಜನಪ್ರತಿನಿಧಿಗಳು ಮಾಡುವಂತ ಕೆಲಸ ನೀವು ಮಾಡಿದ್ದೀರಿ. ಯಾಕೆಂದ್ರೆ ರಾತ್ರಿ ಹಗಲು ಕೆಲಸ ಮಾಡಿದ್ದೀರಿ. ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ನಾವು ನೋಡ್ತಾ ಇದ್ದೇವೆ. ನೀವು ಆಪತ್ ಬಾಂಧವ್. ನಿಮ್ಗೆ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ಉತ್ತಮ ಅವಕಾಶ ಸಿಗ್ಬೇಕು. ಯಾಕಂದ್ರೆ ಉಡುಪಿ ಜಿಲ್ಲೆಯ ಎಲ್ಲಾ ಘಟಕಗಳನ್ನು ಒಗ್ಗಟ್ಟಿನಲ್ಲಿ ನೀವು ಕರ್ಕೊಂಡು ಹೋಗ್ತಿದ್ದೀರಿ. ನಿಮ್ಗೆ ಉತ್ತಮ ಅವಕಾಶ ಕೊಡ್ಬೇಕಂತ ನಮ್ಮ ಒಂದು ಎಸ್ ಪ್ರಭಾಕರ್, ಥ್ಯಾಂಕ್ ಯು. ಇನ್ನೂ ಒಂದಷ್ಟು ಮಾತಾಡಬೇಕು, ನಾವು ಅರ್ಧದಲ್ಲಿದ್ದೇವೆ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ನಿಮ್ಮೊಂದಿಗೆ ಕೃಷ್ಣಮೂರ್ತಿ ಆಚಾರ್ಯವರು ಕಾಂಗ್ರೆಸ್ ಮುಖಂಡರು, ಜೊತೆಗೆ ಸೇವಾಕಾಂಕ್ಷಿ, ಸಮಾಜ ಸೇವಾ ಕರ್ತರು ಕೂಡ ಹೌದು. ಸರ್, ಆದರೆ ಹೇಳ್ತಾ ಇದ್ದೀರಿ ಮತ್ತು ತಾವು ಬಹುಶಃ ಪಕ್ಷವನ್ನು ಬದಲಿಸಬೇಕಾದ ಸಂದರ್ಭ ಬಂತು. ಸುಧಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ತಾವು ಬಂದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅನ್ನುವಂಥದ್ದು. ಸುಧಾಕರ್ ಶೆಟ್ಟಿ ಅವರು ಸೇರಲಿಲ್ಲ, ಬಟ್ ನಾವು ನಮ್ಮ ಯುವ ಸಭಾಪತಿ ಅವರ ಇದರಲ್ಲಿ ನಾವು ಕಾಂಗ್ರೆಸ್ಗೆ ಬಂದು ಇಷ್ಟು ವರ್ಷ ಕಾಂಗ್ರೆಸ್ಸಲ್ಲಿ ಒಳ್ಳೆ ಸೇವೆ ಜನರ ಮನೋಭಾವನೆಗೆ, ಜನರಿಗೆ ತಕ್ಕ ನಮ್ಮಿಂದ ಆಗುವಂಥದ್ದು ಒಂದು 17 ವರ್ಷ ಆಯಿತು, 17-18 ವರ್ಷ ಜನರಿಗೆ ಆಗುವಂಥದ್ದು ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ವಾರ್ಡಲ್ಲಿರಲಿ, ನಮ್ಮ ಮಿಸ್ಸಸ್ 5th ಟೈಮ್ ಕೌನ್ಸಿಲರ್ ಅವಳು, ಕಂಟಿನ್ಯೂ. ಫಸ್ಟಿಗೆ ನಮಗೆ ಅನುಭವ, ಯಾಕಂತ ಹೇಳಿದ್ರೆ ಫಸ್ಟ್ ಎಲೆಕ್ಷನಲ್ಲಿ 4 ವೋಟಲ್ಲಿ ವಿನ್ ಆದದ್ದು ಅವಳು. ನನಗೆ ಇಲ್ಲಿ ಈ ಸಂದರ್ಭದಲ್ಲಿ ಶಿರೂರು ಮಠಾಧೀಶರನ್ನು ನೆನಪಿಸ್ಕೊಳ್ಬೇಕು ಅಂತ. ಲಕ್ಷ್ಮೀವರ ತೀರ್ಥ ಸಾಂಸ್ಕೃತಿಕವಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಕೃಷ್ಣನಿಗೆ ಒಳ್ಳೆಯ ಎಲ್ಲರ ಸ್ನೇಹಿ, ಒಂದು ಒಳ್ಳೆಯ ವಿಚಾರವಂತರು ಕೂಡ. ಸೊ ತಾವು ಅವರನ್ನು ಗುರುಗಳು ಅಂತ ಪರಿಗಣಿಸಿ ಏನು ಹೇಳ್ತೀರಿ ಸರ್? ಅವರನ್ನು ದಿವಸಕ್ಕೆ ಒಂದ್ಸಲ ಅಲ್ಲ 10 ಸಲ ಎಣಿಸಿದ್ರು ನಮಗೆ ಎಣಿಸಿದ್ರು ಕಮ್ಮಿಯೇ ಸರ್. ಯಾಕಂದರೆ ನಮಗೊಂದು, ನಾನು ಫಸ್ಟ್ ನನ್ನ ಅಮ್ಮ ಮನೆ ದೇವರು, ಅಪ್ಪ ಅಮ್ಮ ಹೇಳ್ಬಿಟ್ಟು ನನ್ನ ಅಮ್ಮ ಜಯದುರ್ಗಾ ಪರಮೇಶ್ವರ್ ನಾನು ನೆನೆಸ್ತೇನೆ ಸರ್. ಬಟ್ ನಾನು ನಮ್ಮ ಲಕ್ಷ್ಮೀವರ ತೀರ್ಥ ಸ್ವಾಮಿ ದಿವಸಕ್ಕೆ 10 ಸಲ ನೆನಲೇಬೇಕು. ಯಾಕಂತ ಹೇಳಿದರೆ ನನಗೆ ಬೆನ್ನು ತಟ್ಟಿ ಏನೂ ಇಲ್ಲದ ಟೈಮ್ನಲ್ಲಿ ನಾವು ಬೆನ್ನು ತಟ್ಟಿ ನಮಗೆ ಆಶೀರ್ವಾದ ಮಾಡಿದ ಒಂದು ಗುರುಗಳು, ಅವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದದಿಂದ ಹೀಗೆಲ್ಲಿದ್ದೇನೆ. ಬಟ್ ಗುರುಗಳು ನಮಗೆ ಅವರೇ ಸರ್. ಬಹುಶಃ ಅಂತ ಅವ್ರೇನು ಆಲೋಚನೆ ಮಾಡ್ತಾ ಇದ್ರು, ಹೀಗಿರಬೇಕು ಯೋಚನೆ ಒಂದು ಉಡುಪಿ ಸಾಂಸ್ಕೃತಿಕ ನಗರಿಯ ಧಾರ್ಮಿಕ ಕ್ಷೇತ್ರವ, ಈಗ ಕೃಷ್ಣ ಜನ್ಮಾಷ್ಟಮಿ ಬಂತು, ಅವರ ಒಂದು ಶೈಲಿಯಲ್ಲಿ ಈ ಹಿಂದೆ ನಾವು ತಿಳಿಬಹುದು. ಒಂದು 30 ವರ್ಷ ಹಿಂದೆ ಹೋದರೆ ಉಡುಪಿಯಲ್ಲಿ ಅಷ್ಟಮಿ ಯಾರಿಗೆ ಗೊತ್ತಿರಲಿಲ್ಲ ಸರ್, ಹೆಚ್ಚು ಕಮ್ಮಿ. ಕೃಷ್ಣ ಮಾಡಿದ್ರೆ ಅಷ್ಟಮಿ ನಾವು ಮನೆಯಲ್ಲಿ ಲಾರ್ಜ್ ಚಕ್ಕುಲಿ ಮಾಡ್ತಿದ್ದೆವು. ಬಟ್ ತದನಂತರ ಪರ್ಯಾಯ ಬಂದರೆ ಅಂತ ಹೇಳಿಲ್ಲ, ಅಷ್ಟಮಿ ಬಂದರೆ ಗೌಜಿ. ಯಾಕಂತ ಹೇಳಿದ್ರೆ ಕೃಷ್ಣ ಮಾಡಿದಾಗ ಬಿಟ್ಟು ಬೇರೆ ವೇದಿಕೆ ಪುನಃ ಹಾಕ್ಕೊಂಡು ಎಲ್ಲರ ಅಷ್ಟಮಿಯನ್ನು ಗೌಜಿ ಮಾಡಬೇಕು, ಎಲ್ರಿಗೂ ಹುಟ್ಟಿಸ್ಬೇಕು, ಒಂದು ವೇಷ ಹಾಕುವಂಥದ್ದು ಪದ್ಧತಿಯನ್ನು. ಮತ್ತು ಆ ಧಾರ್ಮಿಕ ಕ್ಷೇತ್ರ ಕೃಷ್ಣ ಜನ್ಮಾಷ್ಟಮಿ ಬಿಟ್ಟು ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಎಲ್ಲ ಕಾರ್ಯಕ್ರಮ ಮಾಡಿಸುವಂಥದ್ದು ಅಂತ ಒಂದು ಎಲ್ಲಕ್ಕಿಂತ ಜಾಸ್ತಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಿದ್ರು. ಅವರು ಸ್ವಾಮೀಜಿ ಆದ ಅವರೊಟ್ಟಿಗೆ ಇದ್ದವರೆಲ್ಲ ಎಲ್ಲ ವರ್ಗದವರು ಅವರೊಟ್ಟಿಗೆ ಇದ್ರು ಸರ್. ಎಲ್ಲ ವರ್ಗದವರು ನನ್ನ ಹತ್ತಿರದಿಂದ ಕಂಡ ಸ್ವಾಮೀಜಿ ಅಂತ ಒಂದು ತುಂಬಾ ಒಂದು ವಿಶಿಷ್ಟ ವ್ಯಕ್ತಿತ್ವ, ಎಲ್ಲರ ಜೊತೆ ವಿಶಿಷ್ಟ ವ್ಯಕ್ತಿ. ಈ ಸಂದರ್ಭದಲ್ಲಿ ರಿಕ್ಷಾ ಚಾಲಕರುಗಳ ಜೊತೆ ನೀವು ತಾವು ಬಹಳ ಅವಿನಾಭಾವ ಒಂದು ಸಂಬಂಧವನ್ನು ಇಟ್ಕೊಳ್ತೀರಿ. ಅದೇ ನಿಮಗೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಅಂತಹ ಸಹಾಯಗಳು ಸಿಗಲಿಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ರಿಕ್ಷಾ ತಂಗುದಾಣಗಳು ತಮ್ಮ ನೇತೃತ್ವದಲ್ಲಿ ಕಟ್ಟಿಕೊಡ್ತೀರಂತ ಅನ್ನುವಂಥದ್ದು. ಈ ಸಂದರ್ಭ, ಈಗ ಕೋವಿಡ್ ಸಂದರ್ಭ ಬಹುಶಃ ಏನೋ ಒಂದು ಸ್ವಲ್ಪ 1-2 ಗಂಟೆ ಎಲ್ಲ ಸಿಕ್ಕಿತ್ತು, ಆದರೆ ಆರ್ಥಿಕ ಪರಿಸ್ಥಿತಿಯನ್ನು ನೀವು ನೋಡಿದ್ದೀರ ಅವ್ರದ್ದು ಹೇಗಿತ್ತು, ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಿದ್ರು ಅವರು ಅಂತ ಹಿಂದೆ ಸರ್ಕಾರದ ಕಡೆಯಲ್ಲಿ ಈಗ ಈ ಒಂದು ಸಂದರ್ಭ? ರಿಕ್ಷಾದವರು ಹೌದು, ಬಟ್ ರಿಕ್ಷಾದವರಿಗೆ ನಾವು ಮೀಟಿಂಗ್ ಮಾಡುವಾಗಲೇ ಹೇಳಿದ್ದಿಷ್ಟೇ, ಬಟ್ ಸೇವೆ ಮನೋಭಾವ. ಯಾಕಂತ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳು ಚಾಲನೆ ಕೊಡುವಾಗ ಹೇಳಿದ್ರು, ನೀವೇ ಸಂಕಷ್ಟದಲ್ಲಿ ಇದ್ದೀರಾ, ನೀವು ಕೊಡುದು ಹೇಳಿದ್ರೆ ಬಹಳ ಖುಷಿ ನಮ್ಗೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಅದೇ ಮಾತನ್ನು ಹೇಳಿ ಜಾಗೃತೆಯನ್ನು ನೀವು ಸೇವೆ ಮಾಡಿ ಅಂತೇಳಿ ನಮ್ಗೆ ಹೇಳಿದ್ರು. ಬಟ್ ಅದು 100ಕ್ಕೆ 100 ಸತ್ಯ. ಜಿಲ್ಲಾಧಿಕಾರಿ ಹೇಳಿದ್ರು. ಅದು ನಾವು ಅವರಿಗೆ ಪೆಟ್ರೋಲ್ ಮತ್ತು ಗ್ಯಾಸ್ನ ವ್ಯವಸ್ಥೆ ಮಾಡಿದ್ದೇವೆ ಸರ್. ಪೆಟ್ರೋಲ್ ಮತ್ತು ಗ್ಯಾಸ್ ರಿಕ್ಷಾಕ್ಕೆ ಬೇಕಾಗುವಂಥದ್ದು ನಾವು ಎಷ್ಟು ದಿವಸ ಸಹ ಮಾಡ್ತಾ ಬರ್ತಿದ್ದೇವೆ. ಅದೆಲ್ಲ ಎಲ್ಲರೂ ಸಹ ಈಗ 1600 ರಿಕ್ಷಾದಲ್ಲಿ 37 ರಿಕ್ಷಾದವರು ಒಳ್ಳೆ ಮನೋಭಾವದಿಂದ ದುಡಿದಿದ್ದಾರೆ. ಬೇರೆ ಏನು ಅವರಿಗೆ ನಮ್ಮ ಪೂಜ್ಯ ಅದಮಾರು ಹಿರಿಯ ಸ್ವಾಮೀಜಿಯಿಂದ ಅಕ್ಕಿ ಮತ್ತೆ ಕಿಟ್ ಕೊಟ್ಟರು. ರಾಘವೇಂದ್ರ ಮಠ ಸ್ವಾಮೀಜಿ ಅವರು, ಜಯತೀರ್ಥ ಅವರು 25 ಕಿಲೋ ಅಕ್ಕಿ ಕೊಟ್ಟರು. ಮತ್ತೆ 2-3 ಮಲಬಾರ್ ಗೋಲ್ಡ್ನವರು ಕೊಟ್ಟರು ಅವರಿಗೆ, ಅವರ ಸೇವೆಯನ್ನು ಗುರುತಿಸಿ. ಬೇರೆ ಯಾವುದೂ ಅವರು ಇದು ಮಾಡಲಿಲ್ಲ. ಈ ಸಂದರ್ಭದಲ್ಲಿ ತಾವು ಸೋಲಾರ್ ವಿದ್ಯುತ್ ಇದನ್ನ ಮನೆಗಳಿಗೆ, ಅಂದರೆ ವಿದ್ಯುತ್ ಇಲ್ಲದ ಮನೆಗಳು ಈಗಲೂ ಇವೆ ಅಂತ ಆಶ್ಚರ್ಯ ಇದೆ. ನಮ್ಮ ಹತ್ರ ಒಂದು 10 ಅರ್ಜಿ ಇದೆ ಈಗ ಪುನಃ. ಮತ್ತೆ ಹೌದು, ಸ್ಟ್ಯಾಂಡ್ ಬಿಟ್ಟು ಒಂದು 10 ಮನೆದ ಅರ್ಜಿ ಇದೆ. ಅಲ್ಲಿ ಯಾಕೆ ಮೆಸ್ಕಾಂ ತಂತಿಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ? ಏನು ನಾವು ಅದು ಒಂದು ಪ್ರಾಬ್ಲಮ್ ಇದೆ, ಒಂದು 2 ಕಡೆ. ಮತ್ತೆ 2-3 ಕಡೆ ಅಶಕ್ತನೇ ಅಷ್ಟು ಇದಿಲ್ಲ, ಅಂಥದ್ದೆಲ್ಲ ಸಮಸ್ಯೆ ಇದೆ. ಈಗಾಗಲೇ ನಾವು 6 ರಿಕ್ಷಾ ಸ್ಟ್ಯಾಂಡಿಗೆ ಸ್ಟ್ಯಾಂಡು ಬಿದ್ದು ಸೋಲಾರ್ ಹಾಕಿದ್ದೇವೆ.
ಮತ್ತೊಂದು 2 ರಿಕ್ಷಾ ಸ್ಟ್ಯಾಂಡ್ ಕಟ್ಟಿಸಿಕೊಟ್ಟಿದ್ದೇವೆ. ಓಕೆ. ಒಂದು 7 ರಿಕ್ಷಾ ಸ್ಟ್ಯಾಂಡ್ಗೆ ನಾವು ಸೋಲಾರ್ ಲೈಟ್ ಹಾಕಿದ್ದೇವೆ ಸರ್. ಓಕೆ. ರಿಕ್ಷಾ ಯೂನಿಯನ್ ಥ್ರೂ ಅಲ್ಲಿ. ರಿಕ್ಷಾ ಯೂನಿಯನ್ ಅನ್ನು ನಾನು ಒಂದು ಕಟ್ಟಲಿಕ್ಕೆ ಒಂದು ಪ್ರೇರಣೆ ಉಂಟು. ನಾನು ರಿಕ್ಷಾ ಚಾಲಕ ಅಲ್ಲ, ನಾನು ಹಿಂದೆ ನಮ್ಮದು ಇದೆ. ಬಟ್ ಅವರ ಸೇವೆ ನೋಡಿದಾಗ ನನಗೆ ಒಂದು ಹಿಂದಿನ ಪಲಿಮಾರು ಪರ್ಯಾಯ, ಮೊನ್ನೆ ಲಾಸ್ಟ್ ಪರ್ಯಾಯ, ಹಿಂದಿನ ಪಲಿಮಾರು ಪರ್ಯಾಯದಲ್ಲಿ ಹಿಂದೂ ಸಮಾಜೋತ್ಸವ ಆಗಿತ್ತು 2002 2000 ಸರ್. ಆವಾಗ MGM ಕಾಲೇಜ್ ಹತ್ರ ನಾವು ಪತಾಕಿ ಹಾಕ್ತಿದ್ದೆವು. ಆವಾಗ 2 ಗಂಟೆ ರಾತ್ರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿದಾಗ ನಾವೊಂದು ಆವಾಗ ಸಿಂಗಲ್ ರೋಡ್ ಅದು. ಸರ್, ನಡುವೆ ಗುರುಪ್ರಸಾದ್ ಅವರು ಬ್ರಹ್ಮಾವರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗುರುಪ್ರಸಾದ್, ಮಾತಾಡಿ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಬನ್ನಿ ಸರ್. ಅಲ್ಲ, ಇವರು ಕೃಷ್ಣಮೂರ್ತಿ ಆಚಾರ್ಯ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಸರ್. COVID-19 ತುಂಬಾ ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಗೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗ್ಲಿಕ್ಕೆ ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನನ್ನ ಗುರುಗಳವರು. ಹಾಗಾಗಿ ಮತ್ತೆ ಎಲ್ಲ ಇನ್ನು ಅವರು ಮುಂದೆ ಇನ್ನು ಕೇಳ್ತಾ ಇದ್ದಾರೆ ಕೇಳೋಣ ನೋಡಿ ಬನ್ನಿ. ಅವರ ಸಮಾಜಮುಖಿ ಸೇವೆಯಲ್ಲಿ ಫುಲ್ ಇದಾಗಿದೆ ಸರ್. ಓಕೆ, ಇನ್ನು ಹೀಗೆ ಆಗ್ಲಿ ಅಂತ ತಮ್ಮ ಹಾರೈಕೆ. ಹೌದು ಸರ್, ಇನ್ನು ಅವರು ಇನ್ನು ಉತ್ತಮ ಇದು ಮಾಡ್ಬೇಕಂತ ಹಾರೈಕೆ. ಎಸ್ ಸರ್ ಗುರುಪ್ರಸಾದ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ 2500 ಮಂದಿ ವಿಮಾ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ರಿಕ್ಷಾ ಚಾಲಕರಿಗೆ. 1600 ರಿಕ್ಷಾದಲ್ಲಿ ನಾವು ಅವರಿಗೆ ಕಂಪನಿ ಅಂದ್ರೆ 2-3 ಕಂಪನಿ ಅವರಿಗೆ ಟೈಅಪ್ ಆದಾಗೆ ಆಗಿದ್ದೇವೆ ಇನ್ಶೂರೆನ್ಸ್ ಇದು. ಎಲ್ಲಿ ತನಕ ಹೇಳಿದೆ ಅವರಿಗೆ, ಈಗ ಕೆಲವರಿಗೆ ನಮಗೆ ಇದರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದು ಇನ್ಶೂರೆನ್ಸ್ ಕಂಪನಿಗಿಂತ ಜಾಸ್ತಿ ಕಾದರ್ ಸರ್ ಅವರು, ಉಡುಪಿ ಟ್ರಾಫಿಕ್ ಎಸ್ ಅವರೊಂದು 3-4 ಸಲ ನಮ್ಮ ರಿಕ್ಷಾ ಯೂನಿಯನ್ ಅಲ್ಲಿ ಮೀಟಿಂಗ್ ಮಾಡಿ ಟ್ರೈನಿಂಗ್ ಮಾಡಿದ್ರು. ನಿಮ್ಮ ರಿಕ್ಷಾಕ್ಕೆ ಕೊಡುವ ಇನ್ಶೂರೆನ್ಸ್ ಅಲ್ಲಿ 315 ರೂಪಾಯಿ ಇದಕ್ಕೆ, 310 ರೂಪಾಯಿ ಈ ಪಾರ್ಸಿಗೆ, ನಿಮ್ಮ ಹೆಲ್ತಿಗೆ 330 ರೂಪಾಯಿ ಹೋಗ್ತದೆ. ಅಕಸ್ಮಾತ್ ಡೆತ್ ಇಲ್ಲಾದ್ರೆ 15 ಲಕ್ಷ ಸಿಗ್ತದೆ, ಇಲ್ಲ ಕಾಲು ಅಲ್ಲ ಕೈ ಏನಾದ್ರು ಇದಾದ್ರೆ 5 ಲಕ್ಷ ಬರ್ತದೆ. ಈಗೆಲ್ಲ ಅವ್ರು ವಿವರ ಕೊಟ್ಟರು ನಮಗೆ. ತದನಂತರ ನಾವು ಇನ್ಶೂರೆನ್ಸ್ ಆಫೀಸರನ್ನು ಕರೆದು 2-3 ಮಂದಿಯನ್ನು ಕರೆದು ಎಲ್ಲ ಯಾವುದು ರೈಟ್ ಮಾಡಬೇಕು ಅದನ್ನೆಲ್ಲ ಮಾಡಿ ಟೈಅಪ್ ಆಗಿ ಎಲ್ಲಿ ತನಕ ಹೇಳಿದ್ರೆ ನಮ್ಗೀಗ ಇನ್ಶೂರೆನ್ಸ್ ಅಲ್ಲೂ ಅವರಿಗೊಂದು 9,000 ಕಟ್ಟಬೇಕಾದವರಿಗೆ 7,700 ರೂಪಾಯಿ ಕಟ್ಟುವಾಗೆ ಆಯಿತು. ಎಲ್ಲ ಇನ್ಕ್ಲೂಡ್, ಎಲ್ಲ ಡೆತ್ ಆದರೆ 15 ಲಕ್ಷ ಬರ್ತದೆ, ಗ್ಲಾಸಿಗೆ ಸಮೇತ ಇನ್ಶೂರ್ ಸಿಗ್ತದೆ, ಅಂಥದ್ದೆಲ್ಲ ಒಂದು ನಾವು ಇದು ಮಾಡಿದ್ದೇವೆ. ತದನಂತರ ಸಂಕಟ ಮೋರ್ಚಾ ಹೇಳಿ ಅದರಲ್ಲಿ ಮಾತಾಡಬೇಕು. ಸಂಕಟ ಮೋರ್ಚಾದ ಬಗ್ಗೆ ಚರಣ್ ಅವರು ಉಡುಪಿಯಿಂದ ನೇರ ಸಂಪರ್ಕ. ನಮಸ್ಕಾರ ಚರಣ್. ನಮಸ್ತೆ ಸರ್, ಮಾತಾಡಿ. ಇದೇ COVID-19 ಸಂದರ್ಭದಲ್ಲಿ ನಮ್ಮ ಕೃಷ್ಣಮೂರ್ತಿ ಅವರು ತುಂಬಾನೇ ಬಡ ಕುಟುಂಬಗಳಿಗೆ ಹೆಲ್ಪ್ ಆಗಿದ್ದೀರಿ. ಈ ಸಮಯದಲ್ಲಿ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆದಾಗ ಕೂಡ ಹಲವು ಪೆಟ್ರೋಲ್ ಪಂಪ್ಗಳಿಗೆ ಹೋಗಿ ಈ ಬಗ್ಗೆ ಪ್ರತಿಭಟನೆ ಮಾಡಿದ್ವಿ ಸರ್. ಅದು ನಮ್ಮ ಉಡುಪಿ ಜನ ಈ ಕಷ್ಟ ಸಮಯದಲ್ಲಿ ನೀವು ಅವರೊಟ್ಟಿಗೆ ಇದ್ದೀರಿ ಅಂತ ನಾವು ತುಂಬಾ ಭಾವಿಸ್ತಿದ್ದೇವೆ, ತುಂಬಾ ಹೆಮ್ಮೆ ಪಡ್ತಿದ್ದೇವೆ ನಿಮ್ಮ ಬಗ್ಗೆ. ಹಲೋ. ಎಸ್ ಸರ್, ಥ್ಯಾಂಕ್ ಯು ಚರಣ್ ರೇ. ಬೇರೆ ಏನಾದರೂ ಹೇಳಿಕ್ಕಿದೆಯಾ? ಎಸ್ ಚರಣ್. ಓಕೆ, ತಾವು ಹೇಳ್ತಾ ಇದ್ರಿ ಸಂಕಟ ಮೋರ್ಚಾ ಹೇಳಿ 317 ರೂಪಾಯಿ ಕಟ್ಟಲಿಕ್ಕೆ. ಅದರಲ್ಲಿ ರಿಕ್ಷಾ ಚಾಲಕರಿಗೆ 200 ರೂಪಾಯಿ ಕೊಡ್ಬೇಕು. ನಮ್ಮ ಮೆಂಬರ್ ಆದವರು 200 ರೂಪಾಯಿ ಅವ್ರು ಕೊಡ್ಬೇಕು. 117 ರೂಪಾಯಿ ಸ್ವಂತ ನಾನೇ. ಇವನ್ 1,000 ಮಂದಿಗೆ ನಾವು ಮಾಡಿದ್ವಿ. ಹೆಚ್ಚು ಕಮ್ಮಿ ಬೇಡ ಹೇಳಿದವರಿಗೆ ಮಾಡುದಿಲ್ಲ, ಬೇಕು ಹೇಳಿದವರಿಗೆ. ಅದರಲ್ಲಿ ನಿಮ್ಗೆ ಅಕಸ್ಮಾತ್ ಆಗಿ ನಿಮ್ಗೆ ಮನೆಯಲ್ಲಿ ಜಾರಿ ಬಿದ್ರು ಸಹ ನಿಮ್ಗೆ ಹಾಸ್ಪಿಟಲೈಸಿಗೆ 1 ಲಕ್ಷ ರೂಪಾಯಿ ಸಿಗ್ತದೆ ಟ್ರೀಟ್ಮೆಂಟಿಗೆ. ರೋಡಲ್ಲಿ ಹೋಗುವಾಗ ಬಿದ್ರೆ, ಮನೆಯಲ್ಲಿ ಬಿದ್ರು ಸಹ, ಅಲ್ಲಿ ರಿಕ್ಷಾದಲ್ಲಿ ಆಕ್ಸಿಡೆಂಟ್ ಆಗ್ಬೇಕು ಅಂತ ಹೇಳಿಲ್ಲ, ನಾವು ಅದನ್ನು ಮಾಡಿಕೊಟ್ಟೆವು ರಿಕ್ಷಾದವರಿಗೆ. ಆವಾಗ ಅದಕ್ಕೆ 1,000 ಹೆಚ್ಚು ಮಂದಿ ನಾವು ಮಾಡಿಕೊಟ್ಟಿದ್ದೇವೆ. 1,000 ಕೆಲವರಿಗೆ ಬೇರೆ ಬೇರೆ ಮನೆಯದ್ದು ಜಿ ಶಂಕರ್ ಫ್ಯಾಮಿಲಿ ಅದೆಲ್ಲ ಇನ್ಶೂರೆನ್ಸ್ ಇರ್ತದೆ, ಕೆಲವರಿಗೆ ಇರದವರಿಗೆ ಸಿಂಗಲ್ ಮ್ಯಾನ್ಗೆ ಇದನ್ನು ಕಟ್ಟಿ ಮಾಡಿಕೊಟ್ಟಿದ್ದೇವೆ. ಎಸ್, ಈಗ ಮತ್ತು ಅರುಣ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಅರುಣ್. ನಮಸ್ತೆ ಸರ್, ಕೃಷ್ಣಮೂರ್ತಿ ಅವರೇ. ನಮಸ್ತೆ. 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 ಮಲ್ಪೆಯಿಂದ ಮಾತಾಡೋದು. ನಿಮ್ಮ ಕೆಲಸಕ್ಕೆ ನಾವು ತುಂಬಾ ಖುಷಿಯಾಗಿದ್ದೇವೆ. ಹೀಗೆ ಮುಂದುವರಿಸಿ, ನಿಮ್ಮ ಬೆನ್ನಾಗಿ ನಾವು ಯಾವಾಗ ನಿಲ್ತೇವೆ ಅಂತ ನಾವು ಹೇಳಲಿಕ್ಕೆ ನಾನು ಅರುಣ್ ಮೆಂಡನ್ ಅಂತ. ಎಸ್, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು. ತಾವು ಹೇಳ್ತಾ ಇದ್ರಿ ಅಂದರೆ ಆ ಇನ್ಶೂರೆನ್ಸ್ ಮಾಡುವುದರ ಮೂಲಕ ಭವಿಷ್ಯದಲ್ಲಿ ಯಾವುದೇ ಅವಘಡಗಳಾದರೂ ತೊಂದರೆಗಳಾದರೂ ಕೂಡ ಮತ್ತು ಹಣಕಾಸಿನ ತೊಂದರೆಗಳಿದ್ದಾಗಲೂ ಕೂಡ ರಿಕ್ಷಾ ಚಾಲಕರಿಗೆ ಅದನ್ನು ಆಸರೆಯಾಗಿ ಸಿಗ್ತದೆ. ತಾವು ಒಂದು ರಿಕ್ಷಾ ತಂಗುದಾಣದ ಬಗ್ಗೆ ಏನು ಹೇಳ್ತಾ ಇದ್ರಿ, ಆಗ ಮಾತಾಡ್ತಾ ಇದ್ರಿ. ತಂಗುದಾಣ
ನಾವು ಈಗಾಗಲೇ ಹಲವು ತಂಗುದಾಣ ಮಾಡಿದ್ದೇವೆ. ಬಟ್ ಕೆಲವು ರಿಕ್ಷಾದವರಿಗೆ ಸಮಸ್ಯೆ, ಈ ಒಂದು ರಿಕ್ಷಾ ಸ್ಟ್ಯಾಂಡ್ ಮಾಡಬೇಕು ಹೇಳಿದ್ರೆ ಅಲ್ಲೇನೋ ಹಿಂದಿನ ಜಾಗದವ್ರದ್ದು ಇಲ್ಲ ಜಾಗದ ಸಮಸ್ಯೆ ಇಲ್ಲ ಇಂಥದ್ದೆಲ್ಲ ಇರ್ತದೆ. ಒಂದೊಂದು ಸಮಸ್ಯೆ ಇಲ್ಲ ಪರ್ಮಿಷನ್ಗೆ, ಇಲ್ಲ ಪಂಚಾಯತಿ ಪರ್ಮಿಷನ್, ನಗರಸಭೆ ಪರ್ಮಿಷನು ಎಲ್ಲ. ಈಗ ಪ್ರೆಸೆಂಟ್ ಕಿನಿಮುಲ್ಕಿ ಒಂದು ರಿಕ್ಷಾ ಸ್ಟ್ಯಾಂಡ್ ಅಂತ ಪುನಃ ಮಾಡ್ತಾ ಇದ್ದೇವೆ. ಅದಕ್ಕೆ ಸುತ್ತ ಟೈಲ್ಸ್ ಹಾಕುವಂಥದ್ದೆಲ್ಲ ಮಾಡ್ತಾ ಇದ್ದೇವೆ. ಬಟ್ ಈಗಾಗಲೇ 6 ರಿಕ್ಷಾ ಸ್ಟ್ಯಾಂಡ್ ನಾವು ರಿಕ್ಷಾ ನಿಲ್ಲಕ್ಕೆ ಲೈಟು ಮತ್ತು 2 ರಿಕ್ಷಾ ಸ್ಟ್ಯಾಂಡ್ ಕಟ್ಟಿಸಿಕೊಟ್ಟಿದ್ದೇವೆ. ತುಂಬಾ ಕೆಲಸ ಮಾಡಿದ್ದೇವೆ ಅವರಿಗೆ. ಯಾಕಂತ ಹೇಳಿದ್ರೆ ರಿಕ್ಷಾದ ಅಭಿಮಾನಿ ಹೇಳಿದ್ರೆ, ನಾನು ಆವಾಗಲೇ ಹೇಳಿದಾಗೆ ಹಿಂದಿನ ಸಮಾಜೋತ್ಸವದಲ್ಲಿ ಲಾಸ್ಟ್ ಟೈಮ್ ಅಲ್ಲ, ಆವಾಗ MGM ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು. 1 ಗಂಟೆ ಯಾರು ಬರಲಿಲ್ಲ. ಒಂದು ಪೇಷಂಟ್ ಅಂತ ನಾವು ಮಣಿಪಾಲ ಕರ್ಕೊಂಡ್ಬೇಕು. ಆಗ ಒಂದು ರಿಕ್ಷಾದಲ್ಲಿ ಬಂದ ವ್ಯಕ್ತಿ ಮಹೇಶ್ ಹೇಳೋ, ಆವಾಗ ಅವ್ರನ್ನೂ ರಿಕ್ಷಾದಲ್ಲಿ ಹಾಕೊಂಡು ಮಣಿಪಾಲಕ್ಕೆ ನಾವು ಹಾಕಿದ್ದೆವು. ನಾನು ಎಣಿಸಿದೆ, ಆಪತ್ ಕಾಲದಲ್ಲಿ ಯಾರು ನಿಲ್ಲಿಸಲಿಲ್ಲ. ನಾನು ಅದಕ್ಕೆ ರಿಕ್ಷಾದವರನ್ನು ಆಪತ್ ಬಾಂಧವರಂತೆ ನಾನು ಹೇಳುವ. ನನಗೀಗ ರಿಕ್ಷಾದವರು ಇಷ್ಟು 1600 ನನ್ನೊಟ್ಟಿಗೆ ಜನರಿದ್ದಾರೆ ಹೇಳಿದ್ರೆ ನಾನು ಅವರಿಗೆ ಸೆಲ್ಯೂಟ್, ನನ್ನ ಆಪತ್ ಬಾಂಧವರು ಅಂತೇಳಿ ನಾನು ಇವತ್ತಿಗೂ ಅವರನ್ನು ಕರೆಯುವ. ಆ ವ್ಯಕ್ತಿ ಮಣಿಪಾಲಕ್ಕೆ ನಾವೇ ಹಾಕಿದ್ದೇವೆ. ಆ ವ್ಯಕ್ತಿಯನ್ನು ರಿಕ್ಷಾದಲ್ಲಿ ಕರ್ಕೊಂಡು ಮಹೇಶ್ನ. ಆವತ್ತಿನಿಂದ ಇವತ್ತಿನ ತನಕ ಅನೇಕ ನಾನು ಆಕ್ಸಿಡೆಂಟ್ ಕೇಸನ್ನು ನೋಡಿದ್ದೇನೆ. ನನ್ನ ಗಾಡಿಯಲ್ಲಿ ಒಂದು 100-200 ಮಂದಿಯನ್ನು ಆಕ್ಸಿಡೆಂಟ್ ಡೆತ್ ಆಗಿ ಬಾಡಿಯನ್ನು ತಗೊಂಡು ಹೋಗಿದ್ದೇನೆ ನನ್ನ ಗಾಡಿಯಲ್ಲಿ. ಬಟ್ ಅದು ಬೇರೆ. ಬಟ್ ಆವತ್ತಿನ ಸನ್ನಿವೇಶದಲ್ಲಿ ಒಂದು ಗಂಟೆ ಬೈಕ್ ಆಗಲಿ ಕಾರ್ ಆಗಲಿ ಯಾರೂ ಬರಲಿಲ್ಲ. ರಿಕ್ಷಾದಲ್ಲೇ ಹಾಕೊಂಡು ಹೋಗಿ, ಅದಕ್ಕೋಸ್ಕರ ಒಂದು ಯೂನಿಯನ್ ಯಾಕೆ ಮಾಡಬಾರ್ದು ಅಂತೇಳಿ ಆಲೋಚನೆ ಮಾಡಿ ನಾವು 3 ವರ್ಷ ಹಿಂದೆ ರಿಕ್ಷಾ ಯೂನಿಯನ್ ಅಂತ ಮಾಡಿದ್ದೆ. ಆವತ್ತಿಂದ ನಾನು ರಿಕ್ಷಾದವರ ಅಭಿಮಾನಿ. ನಾವು ಪರ್ಯಾಯ ಕಾರ್ಯಕ್ರಮ ಮಾಡ್ತೇವೆ ಕಿನಿಮುಲ್ಕಿ ಜಂಕ್ಷನ್ ಅಲ್ಲಿ, ಬಹಳ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ. ಬಟ್ ಆವಾಗ ಇದರಲ್ಲಿ ಸಮೇತ ನಾನು ಫಸ್ಟ್ ಅಂದ್ರೆ ಒಂದು 7-8 ಪರ್ಯಾಯ ಆಯ್ತು. ಈಗ ನಾವು ಅದು ರಿಕ್ಷಾದವರಿಗೆ ಡ್ರೆಸ್ ಕೊಟ್ಟಿಗೆ ಶುರು ಮಾಡಿ ಫಸ್ಟಿಗೆ ನಾನು 300 ಕೊಟ್ಟಿದ್ದೆ. 300 ರಿಕ್ಷಾ ಚಾಲಕರಿಗೆ ಡ್ರೆಸ್ ಕೊಟ್ಟಿದ್ದೆ. ಲಾಸ್ಟ್ ಪರ್ಯಾಯದಲ್ಲಿ 1800 ಮಂದಿಗೆ ಅದೇ ಪರ್ಯಾಯೋತ್ಸವದ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೇವೆ ರಿಕ್ಷಾ ಚಾಲಕರಿಗೆ ಡ್ರೆಸ್. ಅದು ಹಾಗೆ ಅದಕ್ಕೋಸ್ಕರ ನಾನು ಈಗ 3 ವರ್ಷ ಆಯ್ತು ರಿಕ್ಷಾ ಯೂನಿಯನ್ ಆಗಿ, ನಮ್ದು ಯಶೋಧ ಆಟೋ ಯೂನಿಯನ್ ಅಂತೇಳಿ. ಒಳ್ಳೆ ರೀತಿಯಲ್ಲಿ ಸೇವಾ ಮನೋಭಾವ. ಎಸ್. ಈಗ ಈ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳಿಗೆ ಕೂಡ ನೀವು ಚಾ ತಿಂಡಿ ವಿತರಣೆ ಮಾಡ್ತಾ ಇದ್ದಂಥದ್ದು ಸಂದರ್ಭದಲ್ಲಿ ಮುಂದೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಬಹಳಷ್ಟು ತೊಂದರೆ ಮಕ್ಕಳಿಗೆ ಬರ್ತದೆ ಅಂತ ಅನ್ನೋಂಥ ಆತಂಕ. ಮುಂದಿನ ಸಂದರ್ಭದಲ್ಲಿ ಅಂದರೆ ಈಗ ಏನು ಒಂದಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಜನ, ಆರ್ಥಿಕವಾಗಿ ಸಂಕಷ್ಟ. പക്ഷെ ಮುಂದೆ ಏನು ಯಾವ ರೀತಿ ಅದನ್ನು ತಗೊಂಡು ಹೋಗಬೇಕಾದಂಥ ಒಂದು ಪ್ರಸಂಗ ಬಂದಿತ್ತು ಅಂತ ಮುಂದಿನ 3ನೇ ಅಲೆ ನಾನು ಆವಾಗಲೇ ಹೇಳಿದೆ. ಬಟ್ 1ನೇ ಅಲೆ ಬರುವಾಗ 2ನೇ ಅಲೆ ಉಂಟು, ಕನ್ಫ್ಯೂಷನ್. ಈಗ 3ನೇ ಅಲೆ ಜಾಗೃತೆ ಮಾಡಿ ಹೇಳ್ತಾರೆ ಬರ್ತದಾ ಇಲ್ವಾ. ಕೆಲವರು 3ನೇ ಅಲೆ ಇಷ್ಟು ಜೋರಿಲ್ಲ ಹೇಳ್ತಾರೆ. 1ನೇ ಅಲೆ ಬರುವಾಗ 2ನೇ ಅಲೆ ಇಷ್ಟು ಜೋರ ಇಲ್ಲ ಹೇಳಿದ್ರು. ಆದ್ರೆ 1ನೇ ಅಲೆಗಿಂತ 100 ಪಟ್ಟು ಜಾಸ್ತಿ 2ನೇ ಅಲೆ ಪೆಡ್ತಿದ್ದು ಜನರು. ಅನೇಕ ಮಂದಿ ಡೆತ್ ಆದ್ರು. ನಾವೇ ನಮ್ಮ ಆಂಬುಲೆನ್ಸ್ ಅಲ್ಲಿ ಆಗ ಒಂದು ದಿವಸ 7 ಬಾಡಿಯನ್ನು ತಗೊಂಡು ಹೋಗಿದ್ದೇವೆ ಸರ್. 7 ಬಾಡಿ ಒಂದು ದಿವಸ. 120 ಬಾಡಿ ನಾವು ಆವಾಗ ಹೇಳಿದಲ್ಲ, 60 ದಿವಸದಲ್ಲಿ 120 ಬಾಡಿ ತಗೊಂಡು ಹೋಗಿದ್ದೇವೆ. ಬಟ್ ಈಗ 3ನೇ ಅಲೆ ಹೇಗೆ ಬರ್ತದೆ ಹೇಳಿ ಯಾರಿಗೂ ಗೊತ್ತಿಲ್ಲ, ಉಂಟು ಅಂತ ಹೇಳಿಸ ಗೊತ್ತಿಲ್ಲ. ಬಟ್ ಇವತ್ತಿಗೂ ಅದಕ್ಕೆ ಇಂಜೆಕ್ಷನ್ ಇದೆಲ್ಲ ವ್ಯವಸ್ಥೆ ಆಗ್ತಾ ಉಂಟು. ಯಾವ ರೀತಿ ಮಕ್ಕಳಿಗೆ ಮಾತ್ರ ಬರುವಂಥದ್ದು. ಈಗ ನಮಗೂ ಒಂದು ಈಗ ಹಲವು ಮಂದಿ ಚರ್ಚೆ ಅದ, ಅವು ಜೋಕುಲಾಗಿ ಮಾತ್ರ ಎಂಚ ಬರ್ತೀನಿ ಅಂತ ಹೇಳಿ. ಅಪ್ಪನ ಮುರಾನಿ ಜೋಕುಲಾಗಿ ಮುರನ್ಲ ಜೋಕುಲಾಗಿ ಕೆಲವರಿಗೆ ಬಂದಿದೆ ಅಲ್ಲ, ಅದೇ ಹೇಗೆ ಬಂದದ್ದು, ಅದು ಕ್ವಶನ್ ಮಾರ್ಕ್. ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಡಬೇಕು ಸರ್. ಯಾಕಂತ ಹೇಳಿದ್ರೆ ಜನರಲ್ಲಿ ಅನೇಕ ಮಂದಿ ಮನಸ್ಸಿನಲ್ಲಿ ಗೊಂದಲದ ವಾತಾವರಣ ಇದೆ. ಗೊಂದಲ ವಾತಾವರಣ ಮಾಡಿ ಜನರ ನಡುವಲ್ಲಿ ಬಿಟ್ಟು ಬಿಡುದು. ಅದು 10 ಮಂದಿಯಿಂದ 20 ಮಂದಿ, 20 ಮಂದಿಯಿಂದ 60 ಮಂದಿ, 60 ಮಂದಿ 100 ಮಂದಿ, 100 ಮಂದಿ 1000, ಹೀಗೆ ಎಲ್ಲ ಗೊಂದಲ ವಾತಾವರಣ. ಇಲ್ಲಿ ತೊಂದರೆಗಳಾಗುವುದೇನು ಅಂತ ಹೇಳಿದ್ರೆ, ಈಗಾಗಲೇ ಸರ್ಕಾರ ಏನು ಘೋಷಣೆ ಮಾಡಿದೆ, ಇವರಿಗೆಷ್ಟು 2000 3000 ಏನೋ ಘೋಷಣೆ ಮಾಡಿ, ಅದೇನೋ ಒಂದು ತಿಂಗಳ ಒಂದು ಆಹಾರದ ದಿನಸಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ಬೋದು. ಹಾಗಾದ್ರೆ ಅದು ಲೈಫ್ ಅಲ್ಲ. ಮುಂದೆ ಹಾಗಿದ್ರೆ ಭವಿಷ್ಯ ಅವ್ರದ್ದು ಏನು ಅಂತ ಅನ್ನೋದು, ಅಂದರೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದ್ದಿಲ್ಲ. ನೀವು ಸಂಘ ಸಂಸ್ಥೆಗಳು ಎಲ್ಲಿವರೆಗೆ ಮಾಡ್ಬೋದು, ಅಥವಾ ನೀವು ಕೆಲವು ವ್ಯಕ್ತಿಗಳು ಎಲ್ಲಿವರೆಗೆ ಮಾಡ್ಬೋದು. ನಮ್ಮ ಹತ್ರ ಏನಾದ್ರು ಶಕ್ತಿ ಕೊಡುವುದಕ್ಕೆ ಮಾಡ್ಬೋದು ಸರ್. ಹೌದು, ಸರ್ಕಾರ ಇರುವಂಥದ್ದು ಹೇಳೋದಕ್ಕೆ ಅವರು ಇದನ್ನೆಲ್ಲ ನೋಡ್ಕೊಳ್ಬೇಕಿತ್ತು. ನಾವು ಹೇಳಿದ್ರಿ ಈಗ 3000 2000 ಸರ್, 2 ತಿಂಗಳಿಗೆ, ಅದೀಗ ತಿಂಗಳಿಗೆಲ್ಲ 3000. ಅವರು ಕೊಟ್ಟದ್ದು 5000 3000 2000. 2 ತಿಂಗಳಿಗೆ 60 ದಿವಸ ಲಾಕ್ಡೌನ್ ಆಯಿತು.
2 ತಿಂಗಳಿಗೆ 2,000 3,000 ಎಲ್ಲಿಗೆ ಸಾಕು ಸರ್? ಸರ್ ಎಲ್ಲರೂ ಅದರಲ್ಲಿ ನೋಡಿ, ರಿಕ್ಷಾ ಚಾಲಕರಿಗೆ ನಾವು ಲಾಸ್ಟ್ ಟೈಮ್ ಹೇಳಿದ್ದೆವು, ಅವ್ರ ಹತ್ರ 3 ಕಾಪಿ ತಗೊಳ್ಳಿ, ನಿಮ್ಗೆ ಏನು ಸಮಸ್ಯೆ ಇರುವುದಿಲ್ಲ. ಅದರಲ್ಲಿ ರಿಕ್ಷಾ ಚಾಲಕರಿಗೆ ಆವಾಗ ಬ್ಯಾಜ್ ಬೇಕು, ಆಧಾರ್ ಬೇಕು, ಲೈಸೆನ್ಸ್ ಬೇಕು, ರಿಕ್ಷಾ ನಂಬರ್ ಬೇಕು, ದನಿಯಾಲ್ ಯಾಕೆ ಅದನ್ನೆಲ್ಲ ಬೇಕು ಸರ್? ನಿಮಗೆ ಕೊಡುವ ಮನಸ್ಸಿದ್ರೆ 3 ಸೆಂಟೆನ್ಸ್ ಸಾಕೋದಕ್ಕೆ ಕೊಡುವ ಮನಸ್ಸಿದೆ ಸರ್ಕಾರಕ್ಕೆ. ಒಂದು ರಿಕ್ಷಾ ನಂಬರ್, ಒಂದು ನಿಮ್ಮ ಆಧಾರ್ ನಂಬರ್, ಒಂದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್. ಸರ್ ಆಧಾರ್ ಮತ್ತೆ ಇದು ಡ್ರೈವಿಂಗ್ ಲೈಸೆನ್ಸ್ ಬಿಡಿ, ಆಧಾರ್ ಮತ್ತೆ ರಿಕ್ಷಾ ನಂಬರ್ ಇದು 2 ಇದ್ದು ಕೂಡಲೇ ಇನ್ನೊಂದು ರಿಕ್ಷಾಕ್ಕೆ ಕೊಡ್ಲಿಕ್ಕೆ ಆಗ್ತದ ಸರ್? ಒಂದು ರಿಕ್ಷಾ ನಂಬರ್ ಆದ ಕೂಡಲೇ ಇನ್ನೊಂದು ನಂಬರಿಗೆ ಅದೇ ದುಡ್ಡು ಕೊಡ್ಲಿಕ್ಕೆ ಆಗ್ತದೆ ಸರ್? ಅಲ್ಲಿ ಸಮಸ್ಯೆ ಏನು ಹೇಳ್ತೇವೆ, ಒಬ್ಬನ ಹತ್ರ 10 ರಿಕ್ಷಾ ಇರ್ತದೆ, ಚಾಲಕನಿಗಿಲ್ಲ. ಹೌದು, ಆ ಸಮಸ್ಯೆ ತುಂಬಾ ಆಗಿದೆ. 100ರಲ್ಲಿ 60 ಮಂದಿ ಚಾಲಕರು, ನಾವು ಎಲ್ಲರ ಹತ್ರ ರಿಕ್ಷಾ ಇಲ್ಲ ಸರ್, 40 ಮಂದಿ ಹತ್ರ ಮಾತ್ರ ರಿಕ್ಷಾ ಇರೋದು, 60 ಮಂದಿ ದುಡಿಯುವುದು. ಅದು ಎಲ್ಲೋ ಕೆಲವು ದಲ್ಲಾಳಿಗಳು ಇದ್ದಾರೆ, ಕೆಲವು ಏಜೆಂಟ್ಗಳು ಇರ್ತಾರೆ, ಅವರಿಗೆ ಬೇಕಾದವರಿಗೆ ಅದೇ ನಾನು ಅದಕ್ಕೆ ಹೇಳಿದೆ, ಕೊಡುವ ಮನಸ್ಸಿದ್ರೆ ಚಿಕ್ಕ ಮಟ್ಟದಲ್ಲಿ ರೂಲ್ಸ್ ಮಾಡಲಿ ಎಲ್ಲದಕ್ಕೂ ಸಹ. ನೀವು ಕಲಾವಿದನ ಹೇಳಿದ್ರೆ ಕಲಾವಿದರಿಗೆ ರಿಜಿಸ್ಟರ್ ಆಗಿರ್ಬೇಕು, ಸಂಸ್ಥೆ ರಿಜಿಸ್ಟರ್ ಆಗಬೇಕು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೊಡುವಂಥದ್ದು 2,000 ಸರ್. ಆ ನಡುವೆ ಒಬ್ರು ಮುಂಬೈಯಿಂದ ರಮೇಶ್ ಶೆಟ್ಟಿ ಅವರು, ನಮಸ್ಕಾರ ರಮೇಶ್ ಶೆಟ್ರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಾವು ನಿಮ್ಮ ಫ್ರೆಂಡ್ ಮಹೇಶ್ ಅವರು ಮಲ್ಪೆಯಿಂದ, ಅವರ ತುಂಬಾ ಆತ್ಮೀಯ ಫ್ರೆಂಡ್. ಅವರ ಮೊಬೈಲ್ ಅಲ್ಲಿ ಯಾವತ್ತು ನಿಮ್ಮ ಬಗ್ಗೆ ಸ್ಟೇಟಸ್ ಗಳು ಇರ್ತದೆ. ಸೊ ಹಾಗೆ ನೋಡಿ 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 ನಾವು ನಿಮ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೇವೆ. ನಿಮ್ಮ ಕಾರ್ಯಗಳು ತುಂಬಾ ಒಳ್ಳೆದುಂಟು, ತುಂಬಾ ಖುಷಿ ಆಯ್ತು. ಹೀಗೆ ಕೆಲಸ ಮಾಡಿ ಸರ್, ನಾವು ನಿಮ್ಮ ಒಟ್ಟಿಗೆ ಇದ್ದೇವೆ. ಥ್ಯಾಂಕ್ ಯು ಸರ್. ರಮೇಶ್ ಶೆಟ್ಟಿ ಎಲ್ಲಿಂದ? ಮುಂಬೈಯಿಂದ ಮಾತಾಡ್ತಿದ್ದೀರಾ ಸರ್? ಆಕ್ಚುಲಿ ನಾವು ಮುಂಬೈ, ಈಗ ಮ್ಯಾಂಗ್ಳೂರಲ್ಲಿ ಇದ್ದೇವೆ. ಮಂಗಳೂರಿಗೆ ಬಂದಿದ್ದೀರಿ? ಓಕೆ 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 ರಮೇಶ್ ಶೆಟ್ರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕರೆ ಮಾಡಿದ್ರಿ, ಥ್ಯಾಂಕ್ ಯು. ಇಲ್ಲಿ ಏನಾಗ್ತದೆ, ಈ ಒಂದು ಈಗ ಕಲಾವಿದರುಗಳ ಬಗ್ಗೆ ಹೇಳಿದ್ರಿ, ಕಲಾವಿದರುಗಳಿಗೂ ಕೂಡ ಅದು ಎಷ್ಟು ಮುಟ್ಟಿದೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇತ್ತೀಚೆಗೆ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ 15% ಕೂಡ ಅದು ರೀಚ್ ಆಗಲಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಇದೆಲ್ಲೋ ನಾನು ಕೊಟ್ಟಿದ್ದೇನೆ ಅಂತ ಅನ್ನೋದು ಲೆಕ್ಕಾಚಾರಕ್ಕೆ ಮಾತ್ರ, ಅದು ಎಷ್ಟು ಬೆಲ್ಲ ನಕ್ಕಿಸುವಂತ ಕೆಲಸ, ಎಷ್ಟು ಪ್ರಾಕ್ಟಿಕಲ್ ಆಗಿಬಿಟ್ಟು. ಹೀಗಿದ್ರೆ ಪರಿಸ್ಥಿತಿ ಏನು? ಅದು ಏನು ಹೇಳಿದ್ರೆ, ಸರ್ಕಾರದ ಇದೆಲ್ಲ ವ್ಯವಸ್ಥೆ ಘೋಷಣೆಗೆ ಮಾತ್ರ ಸೀಮಿತ ಸರ್. ಯಾಕಂತೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಹೆಚ್ಚು ಹೇಳಬೇಕು, ಜನರಿಗೆ ತಿಳಿದಿದೆ. ಈಗ ನೀವು ಏನಾದರೂ ಘೋಷಣೆ ಕೇಳಿ ಹಾಕಿ ನಾಳೆ ಕೊಟ್ರೆ ಅವು ಹೆಂಗೆ ಕಲೆ ನಮಗೆ ಸಿಗುದಿಲ್ಲ ಹೇಳಿ ಹೇಳ್ತಾರೆ ಜನರು. ಅಲ್ಲಿ ತನಕ ಬಂದಿದ್ದಾರೆ ಸರ್. ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಮಾಧ್ಯಮದಲ್ಲಿ ಕೂತು ನಾನು ಕೂಡ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮೆಸ್ಕಾಂ ಬಿಲ್ಗಳನ್ನ 2 ತಿಂಗಳು ಎಲ್ಲಿವರೆಗೆ ಲಾಕ್ಡೌನ್ ಮಾಡ್ತೀರಾ ತಗೊಂಡೋಗಿ ಮಾಡಿ, ಆಮೇಲೆ ನೀವು ಏನು ತೆರಿಗೆಗಳನ್ನು ಹಾಕ್ತೀರಾ ಅದನ್ನು ಕೂಡ ನಿಲ್ಲಿಸಿ 1-2 ತಿಂಗಳ ಅವಧಿಗೆ. ಆಮೇಲೆ ಏನು ನಿಮ್ಮದು ಬ್ಯಾಂಕ್ EMI ಇದೆಯಾ, ಅದರ ಬ್ಯಾಂಕ್ಗಳಿಗೆ ಹೇಳಿ ಇಷ್ಟು ತಿಂಗಳು ಎಷ್ಟು ಎಲ್ಲಿವರೆಗೆ ಲಾಕ್ಡೌನ್. ಯಾವ ಬ್ಯಾಂಕಿನವರು ಸಮೇತ ಯಾವ EMI-ನವರು ಅವ್ರು ಬಿಡ್ಲಿಲ್ಲ ಸರ್. ಇಲ್ಲ ಹೆಚ್ಚಿಗೆ ಚೆಕ್ ಬೌನ್ಸ್ ಆಗೋದು, ಚೆಕ್ ಬೌನ್ಸ್ ಇಂದ ಹಿಡಿದು ಅವರು ಎಲ್ಲಿ ತನಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ಹೇಳಿದ್ದಾರೆ, ಅದು ಬಿಟ್ಬಿಡಿ. ಬ್ಯಾಂಕಿನವರು ಆ 10% ಏನೋ ಓಡಿ ಎಕ್ಸ್ಟ್ರಾ ಕೊಟ್ಟ. ಕೆಲವು ಬ್ಯಾಂಕಿನವರು ಕೆಲವರಿಗೆ ಮಾಹಿತಿಯೇ ಕೊಡ್ಲಿಲ್ಲ, ಓಡಿದವರಿಗೆ. ತುಂಬಾ ಪರಿಸ್ಥಿತಿ ಹದಗೆಟ್ಟಾಗ ಇನ್ನೂ ಹದಗೆಟ್ಟುವಂಥದ್ದು. ಗೀತಾ ಅವರು ಇದ್ದಾರೆ ಉಡುಪಿಯಿಂದ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ ಮಾತಾಡಿ. ಹಲೋ ಸರ್, ಮಾತಾಡಿ ಹೇಳಿ. ಕೃಷ್ಣಮೂರ್ತಿ ಆಚಾರ್ಯ. ನಮಸ್ತೆ ಹೇಳಿ. ನಾವು ಇಲ್ಲಿ ಉಡುಪಿಯಿಂದ, ಅಂದ್ರೆ ಕರಂಪಳ್ಳಿಯಿಂದ. ಸರ್, ನಿಮ್ಮಿಂದ ಈ ಸಲ ಲಾಕ್ಡೌನ್ ಟೈಮಲ್ಲಿ ನಮ್ಮಂತ ತುಂಬಾ ಜನರಿಗೆ ಸಹಾಯ ಆಗಿದೆ. ಎಷ್ಟೋ ಜನ ಕೊರೋನಾ ಅಂತ ಹೇಳಿ ಬಂದಾಗ ಕೂಡ ಸಹಾಯ ಮಾಡ್ಲಿಕ್ಕೆ ಬರ್ಲಿಲ್ಲ. ಆದ್ರೆ ನೀವು ಮಾಡಿರುವಂತ ಸೇವೆಯಲ್ಲಿ ಎಲ್ರಿಗೂ ಕೂಡ ಕೊರೋನಾ ಅಂತ ಬಂದವರಿಗೆ ನಿಮ್ ಸ್ವಂತ ಗಾಡಿಯಿಂದ ಕರ್ಕೊಂಡೋಗಿ ಸೇವೆಯನ್ನು ಮಾಡಿದೀರಾ. ಹಾಗಾಗಿ ನಿಮ್ಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳುವಂತ ಫೋನ್ ಮಾಡಿದ್ದೇವೆ. ಥ್ಯಾಂಕ್ ಯು ಗೀತಾ ಉಡುಪಿಯವರೇ. ಸರ್, ಹಾಗಿದ್ರೆ ಎಲ್ಲಿವರೆಗೆ ಇದು ಈಗ ಮತ್ತೆ ಇವರು 3ನೇ ಅಲೆ ಅಂತ ಲಾಕ್ಡೌನ್ ಮಾಡಿದ್ರೆ ಮತ್ತೆ ಜನರ ಪರಿಸ್ಥಿತಿ, ಮತ್ತೆ ಜನರು ಸಂಕಷ್ಟಕ್ಕೆ ಇರ್ತಾರೆ. ನಮ್ದೊಂದು ರಿಕ್ವೆಸ್ಟ್, 3ನೇ ಅಲೆ ಏನಿದ್ರು ಸರ್ಕಾರದಲ್ಲಿ ಮನವಿ ಮತ್ತೆ ಜನರಲ್ಲಿ ಮನವಿ, ಜನರು ಕೊರೋನಾಕ್ಕೆ ಏನೂ ಹೆದರೋದು ಬೇಡ. ನೀವು ನಿಮ್ಮ ಸರ್ಕಾರದ ಒಂದು ನಿಯಮಗಳನ್ನು ಪಾಲಿಸಿ, ಸ್ವಲ್ಪ ಮಟ್ಟಿಗೆ ಪಾಲಿಸಿ. ಮನೆಯಲ್ಲಿ ಜಾಗ್ರತೆ ಆಗಿದ್ದೀನಿ. ಮನೆಯಲ್ಲಿ ತಿನ್ನುವ ಫುಡ್ಡಲ್ಲಿ ಅಲ್ಲ ಸರ್, ಲಾಕ್ಡೌನ್ ಮಾಡೋದಕ್ಕಿಂತ ಮೊದಲು ನೀವು ಒಳಗೆ ಇರ್ತೀರಲ್ವಾ, ನೀವು ಯಾರು ಹೊರಗೆ ಬರಬೇಡಿ. ನಿಮಗೆ ಆಹಾರದ ನಾವೇ ಕೊಡ್ತೇವೆ,
ಲೈಟ್ ಬಿಲ್ ಕಟ್ಟಬೇಡಿ, ಅವರು EMI ಕಟ್ಟಬೇಡಿ, ಅವರು ಲೈಟ್ tax ಬಿಲ್ ಕಟ್ಟಬೇಡಿ, ಸುಮ್ಮನೆ ಇರಿ. ಇಲ್ಲ ಸರ್, ಅದೆಲ್ಲ ಮಾತಾಡ್ಬೇಕಾದ್ರೆ ನಾವು ಈ ಈ ಇದರಲ್ಲಿ ನೋಡಿ, ಲೈಟ್ ಬಿಲ್ ನಾವು ಹೇಳೋದು ಸರ್ಕಾರದ ಬಗ್ಗೆ ತುಂಬಾ ನಾವು ಆರೋಪ ನಾವು ಮಾಡಲೇಬೇಕಾಗ್ತದೆ ಈಗ. ಯಾಕಂದ್ರೆ ಆ ಪರಿಸ್ಥಿತಿ ಜನರಲ್ಲಿ ತಂದಿಟ್ಟಿದ್ದಾರೆ ಅವರು. ನೋಡಿ, ಲೈಟ್ ಬಿಲ್ ನಾವು ಹೇಳಿದ್ವಿ, ಲೈಟ್ ಬಿಲ್ ಕಟ್ಟದೇ ಇದ್ರೆ ನಾಡ್ದು ಫೀಸ್ ತಗೊಂಡೋಗಿ ಹೋಗ್ತಾರೆ, 2 ತಿಂಗಳು ಬಿಟ್ಟು ತಗೊಂಡು ಹೋಗಿದ್ದಾರೆ. ನಂತರ EMI ಕಟ್ಟದಿದ್ರೆ ಅವರು ಯಾರನ್ನ ಕಳಿಸ್ತಾರೆ. ಸರ್ಕಾರ ನಾವು ಹೇಳೋದಿದೆ, ಸರ್ಕಾರ ಏನ್ ಮಾಡ್ಬೇಕು ಹೇಳಿದ್ರೆ 2 ತಿಂಗಳ ಬಡ್ಡಿ ಮನ್ನಾ ಮಾಡಬೇಕು, 2 ತಿಂಗಳ ಲೈಟ್ ಬಿಲ್ ಮನ್ನಾ ಮಾಡಬೇಕು, ಜನರದ್ದು ಮನ್ನಾ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಸರ್ಕಾರದ ಬಜೆಟ್ ಎಷ್ಟಿದೆ ಸರ್ ವರ್ಷಕ್ಕೆ? 2 ಲಕ್ಷ ಚಿಲ್ಲರೆ ಕೋಟಿ ಇದೆ ಅಲ್ಲ ನಮ್ಮ ಸರ್ಕಾರದ್ದು. ಲಾಸ್ಟ್ ಟೈಮ್ ಕೊರೋನಾಕ್ಕೆ ಮೊನ್ನೆ ಅವರು ಲೆಕ್ಕ ಕೊಟ್ಟದ್ದು ಎಷ್ಟು ಸರ್? ಲೆಕ್ಕ 8,000 ಕೋಟಿ ಖರ್ಚಾದದ್ದು, 8,000 9,000 ಸಮಥಿಂಗ್. ಹಾಗಾದ್ರೆ ಪುನಃ ಅದರಲ್ಲಿ ದಾನಿಗಳು ಎಷ್ಟು ಕೊಟ್ಟಿದ್ದಾರೆ? ಹೌದು, ಅದು ಲೆಕ್ಕ ಇಲ್ಲ. 9,000 ಕೋಟಿಯಲ್ಲಿ ಇವರ ಅಕೌಂಟಿಗೆ, ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ಅಕೌಂಟಿಗೆ ಎಷ್ಟು ಬಂದಿದೆ ಸರ್? ಅಲ್ಲಿಂದ ಎಷ್ಟು ಬಂದಿದೆ? ಇದು ನಮ್ಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಹೇಳ್ತಾರೆ, ಖರ್ಚಾದದ್ದು ಎಷ್ಟು ಹೇಳ್ತಾರೆ, ಆದ್ರೆ ಉಳಿದ ತೆರಿಗೆಯನ್ನು ತಗೊಂಡಿದ್ದಾರೆ. ತೆರಿಗೆ ಬಿಡ್ಲಿಲ್ಲ, ಲೈಟ್ ಬಿಲ್ ಬಿಡ್ಲಿಲ್ಲ, ಯಾವುದು ಬಿಡ್ಲಿಲ್ಲ. ನೋಡಿ, ಯಾವುದೇ ಒಂದು ಈಗ ನೋಡಿ 60 ದಿವಸದ ಹಿಂದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಗ್ಯಾಸಿಗೆ ಎಷ್ಟು ಸರ್ ಅಡುಗೆ ಅನಿಲಕ್ಕೆ ಬಂದಿದ್ದು? ಇವತ್ತು ಸಮೇತ 25 ರೂಪಾಯಿ ಜಾಸ್ತಿ ಆಯ್ತು ಸರ್ ಅಡುಗೆ ಅನಿಲ. ಈ ಜನರು ಲಾಕ್ಡೌನ್ ಅಲ್ಲಿ ಗೊತ್ತಾಗೋದಿಲ್ಲ ಹೇಳಿ ಇಂಥ ಪರಿಸ್ಥಿತಿ. ಈಗ ಬ್ಯಾರೆಲ್ಲಿಗೂ ನಮ್ಗೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಹೇಳುವಂಥದ್ದು ಕೇಳಿದ್ರೆ ನಾವು 2014 ನೀವು ಮಾಡಲಿಲ್ಲ 70 ರೂಪಾಯಿ, ಅವಾಗ ಬ್ಯಾರಲ್ಲಿಗೆ ಅಷ್ಟಿತ್ತು ಸರ್. ಇವಾಗ ಬ್ಯಾರಲ್ಲಿಗೆ 140 ಚಿಲ್ಲರೆ ಹೇಳಿದ್ರೆ ಅದು ಅದಕ್ಕಿಂತ ಡಬಲ್ ಟೈಮ್ ಇತ್ತು ಅವಾಗ. ಇವಾಗ ಅದ್ರ ಅರ್ಧ ಇರೋದು. ಎಲ್ಲಿಯಾದ್ರೂ 220 ಇಂದ 240 ಟೈಮ್ಸ್ ಬಡ್ಡಿ ಇದು ಟ್ಯಾಕ್ಸ್. 1 ರೂಪಾಯಿಗೆ 2 ರೂಪಾಯಿ 40 ಪೈಸೆ ಟ್ಯಾಕ್ಸ್. ಹೌದು, 3 ರೂಪಾಯಿ 40 ಪೈಸೆ ಕೊಟ್ಟು ನಾವು ಬೇಕಾದ್ರೆ ತಗೊಳ್ಬೇಕು. 1 ರೂಪಾಯಿ ವಸ್ತು ರೇಟ್, 2 ರೂಪಾಯಿ 40 ಪೈಸೆ ಇವರ ಟ್ಯಾಕ್ಸ್ ಒಂದು ವಸ್ತು ಮೇಲೆ. ಪೆಟ್ರೋಲ್ ಇಲ್ಲಿ ಡೀಸೆಲ್ ಇಲ್ಲಿ ಒಂದು ನೀವು ಅಂಗಡಿಯಲ್ಲಿ ಒಂದು ಆಪಲ್ ತಗೊಳ್ಳಿ, 1 ರೂಪಾಯಿಗೆ ಒಂದು ಆಪಲ್, 1 ರೂಪಾಯಿ ಚಾಕ್ಲೇಟ್ ತಗೊಂಡ್ರೆ ಅದಕ್ಕೆ 2 ರೂಪಾಯಿ 40 ಪೈಸೆ ಅವರ ಟ್ಯಾಕ್ಸ್ ಈಗ ಪೆಟ್ರೋಲ್ ಡೀಸೆಲ್ ಮೇಲೆ. ಇದೇ ಪೆಟ್ರೋಲ್ 107 ರೂಪಾಯಿ 102 ರೂಪಾಯಿ ಆಗಿದೆಲ್ಲ ಸರ್. ನಮ್ಗೆ ಹೆಚ್ಚು ಕಮ್ಮಿ 40 ರೂಪಾಯಿ ಕೊಡ್ಬೋದು ಅವ್ರೀಗ GSTಗೆ ತಂದ್ರೆ. GSTಗೆ ತಂದ್ರೆ 40 ರಿಂದ 45 ರೂಪಾಯಿ ಕೊಡ್ಬೋದು. ಡೀಸೆಲ್ ಅನ್ನು 40 ರೂಪಾಯಿ ಕೊಡ್ಬೋದು ಸರ್. ಹೌದು. ರಿಯಾನ್ ಅವರಿದ್ದಾರೆ ಉಡುಪಿಯಿಂದ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಮೂರ್ತಿಯನ್ನ ಉಡುಪಿಯಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆಯೂ ಅನಾಥ ಶವಗಳನ್ನು ಸಹ ಅವರು ಸ್ವಂತ ಅವರು ಉಡುಪಿಯಲ್ಲಿ ತೀರಿಯೋದನ್ನು ದಫನ್ ಮಾಡೋ ಕೆಲಸದಲ್ಲಿ ಅವರೇ ಬಂದು ಇದು ಸಹಕಾರ ಮಾಡಿದ್ದಾರೆ. ಹಾಗೂ ನಮ್ಗೆ ಯುವಕರನ್ನು ಯಾವಾಗ ಸಹ ಒಳ್ಳೆಯ ರೀತಿಯಿಂದ ನೋಡ್ಕೊಂಡು ಉಡುಪಿಯಲ್ಲಿ ಅವರಾಗಿ ಕೆಲಸ ಮಾಡಿದವರು ಈ ಕೊರೋನಾ ಟೈಮಲ್ಲಿ ಯಾರಿಲ್ಲ ಅಂತ ಅವ್ರಿಗೆ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ಲಿ ಅಂತ ದೇವರ ಹತ್ರ ನಾವು ಬೇಡ್ಕೊಳ್ತೇವೆ. ಎಸ್ ರಿಯಾನ್, ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಕರೆ ಮಾಡಿ ಮಾತಾಡಿದ್ದಕ್ಕೆ. ಓಕೆ, ಈ ಸಂದರ್ಭದಲ್ಲಿ ಮುಂದಿನ ಹೆಜ್ಜೆಯನ್ನು ತಮ್ಮದು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಜನರು ನಮ್ಗೆ ನಾವಂದ್ರೆ ಸನ್ಯಾಸಿ ಅಂತೂ ಅಲ್ಲ ಸರ್. ನಾವು ರಾಜಕೀಯದಲ್ಲಿ ಅನೇಕ ಇಷ್ಟದಾನಕ್ಕೆ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಸಿಕ್ಕಿದಾಗ ನಾವು ಬಿಟ್ಟುಕೊಟ್ಟದ್ದು ಉಂಟು. ನಮ್ಗೆ ಜನರು ಆಶೀರ್ವಾದ ಮಾಡಿದ್ರೆ, ದೇವರು ಆಶೀರ್ವಾದ ಮಾಡಿದ್ರೆ, ಪಕ್ಷ ಅವಕಾಶ ಕೊಟ್ರೆ ನನಗೊಂದು ಅವಕಾಶ ಬೇಕು ಅಂತೇಳಿ ಒಂದು ಆಸೆ ಇದೆ. ಸನ್ಯಾಸಿ ಅಂತೂ ಅಲ್ಲ. ಅದೇ ಅಂತ ಅವಕಾಶಗಳು ಈ ಬಾರಿ ಅಂತೂ ಬೇಕು ಅಂತೇಳಿ ತಮ್ಮ ಸೇವೆಗಳು ಮತ್ತು ನಾವು ಅದಕ್ಕೆ ಈ ಸಲ ಮೀಡಿಯಾ ಅಂದ್ರೆ ಡಿಜಿಟಲ್ ಮೀಡಿಯಾದಿಂದ ನಾನು ತುಂಬಾ ದೂರ ಇದ್ದೆ. ಒಂದು 30 ವರ್ಷ ನಾವು ಮಾಡಿದ ಸೇವೆ ಉಡುಪಿಯಲ್ಲಿ ನಾವು ಪೇಪರಲ್ಲೂ ಹಾಕ್ಲಿಲ್ಲ, ಹೆಚ್ಚು ಕಮ್ಮಿ. ನಾವು ನಮ್ಮ ಪರ್ಯಾಯದಲ್ಲಿ ಹೇಳಿದ್ದೇವೆ, ನಾವು ಪರ್ಯಾಯದಲ್ಲಿ ಬಿಟ್ಟು 100 ಮನೆಗೆ ವೈರಿಂಗ್ ಮಾಡಿದ್ದೇವೆ, 100 ಶಾಲೆಗೆ ಕ್ಯಾರಂ ಬೋರ್ಡ್ ಕೊಟ್ಟಿದ್ದೇವೆ, 100 ಶಾಲೆಗೆ ಮಿಕ್ಸಿ ಕೊಟ್ಟಿದ್ದೇವೆ, 100 ಶಾಲೆಗೆ ಫ್ಯಾನ್ ಕೊಟ್ಟಿದ್ದೇವೆ. ಒಂದೊಂದು ಸ್ಟೇಜಲ್ಲಿ 100 ಮನೆಗೆ ಶೀಟ್ ಕೊಟ್ಟಿದ್ದೇವೆ, 100 ಮನೆಗೆ ಹಂಚ್ ಕೊಟ್ಟಿದ್ದೇವೆ, 100 ಮನೆಗೆ ಸಿಮೆಂಟ್ ಕೊಟ್ಟು, ಅಂದ್ರೆ ಒಂದೇ ಸ್ಟೇಜಿನಲ್ಲಿ ಒಂದೇ ದಿವಸ ಒಂದೊಂದು ಇದೆ.
100 ಅಂಗನವಾಡಿಗೆ ಇಂಥದ್ದೆಲ್ಲ ನಾವು ಯಾವುದನ್ನು ಸೇವೆ ಮಾಡಿದ್ದನ್ನು ಯಾವುದನ್ನು ನನ್ಗೆ ತುಂಬಾ ಹೇಳ್ತಿದ್ರು, ಮೂರ್ತಿಯನ್ನ ನೀವು ಇಷ್ಟು ಕೆಲಸ ಮಾಡ್ತೀರಾ, ಡಿಜಿಟಲ್ ಮೀಡಿಯಾಕ್ಕೆ ಅದು ಬರ್ಬೇಕಿರ್ಬೇಕು ಬೇಡ ಅಂತ. ಬಟ್ ಇತ್ತೀಚಿನ ಒಂದು ವರ್ಷದಲ್ಲಿ ಜನರಿಗೆ ಗೊತ್ತಾಗಬೇಕಾದ್ರೆ ಬೇಕು ಅಂತ ನಮ್ಗೊಂದು ಆಸೆ ಇತ್ತು, ಜನರಿಗೆ ನಾವು ಮಾಡಿದ್ದೇನು ತೋರಿಸ್ಬೇಕು. ಅದಕ್ಕೋಸ್ಕರ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲ ಪೇಪರ್ಲಿಂದ ಎಲ್ಲ ನಾವು ಏನ್ ಮಾಡಿದ್ದೇವೆ ಜನರಿಗೆ ಅದನ್ನು ಇದು ಮಾಡ್ತಾ ಇದ್ದೇವೆ. ಓಕೆ, ಸೊ ಮುಂದಿನ ದಿನಗಳಲ್ಲಿನೂ ಕೂಡ ಬಹುಶಃ ಜನರ ಜೊತೆಗೆ ಕೃಷ್ಣಮೂರ್ತಿ ಆಚಾರ್ಯರು ಇರ್ತೇವೆ. ರಾಜಕೀಯವಾಗಿ ಮಾತ್ರ ಅಲ್ಲ, ಮತ್ತು ಜೊತೆಗೆ ತಮ್ಮನ್ನೊಬ್ಬ ನಾಯಕನನ್ನಾಗಿ ಕಾಣುವಂಥ ಒಂದಷ್ಟು ಬಹಳ ವೈಯಕ್ತಿಕವಾಗಿ ಬಹಳಷ್ಟು ಜನ ಇಲ್ಲಿ ಕೂಡ ಮೆಸೇಜ್ ಮಾಡಿದ್ದಾರೆ. ಮತ್ತೊಬ್ಬರು ಕರೆಯಲ್ಲಿದ್ದಾರೆ. ಹಲೋ, ಅಭಿಷೇಕ್ ಅವರು, ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಅಭಿಷೇಕ್. ಸರ್, ನಾವು ಕೃಷ್ಣಮೂರ್ತಿ ಅವರ ಇದ್ದಾರೆ ಸರ್. ಅವರು ಮಾಡಿದ ಕೆಲಸ ಅಷ್ಟು ಇಲ್ಲ, ಎಷ್ಟು ಮಾಡಿದ್ರೆ ಸಹ ಹೊಗಳಿದ್ರೆ ಸಹ ಅವರಿಗೆ ಸಾಕಾಗಿಲ್ಲ ಅವರನ್ನು. ಅನಾಥಾಶ್ರಮಕ್ಕೆ ಊಟ ಕೊಟ್ಟಿದ್ದಾರೆ, ಮತ್ತೆ ಕೊರೋನಾದ ಟೈಮ್ ಅಲ್ಲಿ ತುಂಬಾ ಇದು ಮಾಡಿದ್ದಾರೆ. ಅವರು ಜನರಿಗೋಸ್ಕರ ಹೋರಾಡಿದ್ದು ಅಷ್ಟು ಇಷ್ಟು ಯಾವ್ದು ಹೊಗಳಿಕ್ಕೆ ಆಗಲಿಲ್ಲ, ಅಷ್ಟು ಉಂಟು. ಇನ್ನು ದೇವರು ಅವರಿಗೆ ಆಶೀರ್ವಾದ ಮಾಡ್ಬೇಕು ನಮ್ಮ ಉಡುಪಿಯ ಕೃಷ್ಣ. ಎಸ್ 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 ಅಭಿಷೇಕ್. ಅನಾಥಾಶ್ರಮ ಹೇಳುವಾಗ ಒಂದು ನೆನಪಾಯ್ತು. ಥ್ಯಾಂಕ್ ಯು ಅಭಿಷೇಕ್, ಥ್ಯಾಂಕ್ ಯು. ಅನಾಥಾಶ್ರಮ ಹೇಳುವಾಗ ಮೊನ್ನೆ ರಾಹುಲ್ ಬ್ರಿಗೇಡ್ ಅಂತೇಳಿ ಒಂದು ಟೀಮ್ ಮೊನ್ನೆ ಒಂದು 10 ದಿವಸ ಆಯ್ತು. ನಮ್ಮ ಜಮೀರ್ ಅಂತೇಳಿ ಒಂದು ಹುಡುಗ ಒಳ್ಳೆ ನಮ್ಮ ಒಟ್ಟಿಗೆ ಇದ್ದ, NSU ಎಲ್ಲ ಯೂತ್ ಕಾಂಗ್ರೆಸ್ ಎಲ್ಲ ಒಟ್ಟಿಗೆಲ್ಲ ತಗೊಂಡು ಹೋಗ್ತೀವಿ. ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು. ಬಟ್ ಒಳ್ಳೆ ಉಮೇದ್ನ ಹುಡುಗರು ಎಲ್ಲ ಟೀಮಿಗೆ ಒಂದು ರೆಡಿ ಮಾಡಿದ್ದಾರೆ. ಕಾರ್ಕಳದಿಂದ ಆಕಾಶ್ ಇವರೆಲ್ಲ ಉಪಾಧ್ಯಕ್ಷರು ಮಾಡಿ, ಜಮೀರ್ ಅಂತ ಪ್ರೆಸಿಡೆಂಟ್ ಮಾಡಿ ಎಲ್ಲ ಒಳ್ಳೆ ಟೀಮ್ ಮಾಡಿದ್ದಾರೆ ಅವರು. ನೆಕ್ಸ್ಟ್ 3 ಡೇಸಲ್ಲೇ ರಾಹುಲ್ ಗಾಂಧಿ ಬರ್ಡೇ ಬಂತು ಲಾಸ್ಟ್. ಇಲ್ಲಿ ತನಕ ಕೇಳಿದ್ರೆ ಅಲ್ಲಿ ಮಮತೆಯ ತೊಟ್ಟಿಲು ಹೇಳಿ ನಾನು ತುಂಬಾ ಸಲ ಕೇಳಿದ್ದೀನಿ. ಅಲ್ಲಿಗೆ ಏನಾದ್ರು ಕಳಿಸಿದ್ದೇನೆ ಬಿಟ್ಟು ನಾನು ಹೋದದ್ದು ಫಸ್ಟೇ. ಪಾಪ ಅಲ್ಲಿ 40 ಮಕ್ಕಳಿದ್ದಾರೆ ಸರ್. ಆ 40 ಮಕ್ಕಳಿಗೂ ಮೂರ್ತಿಯಣ್ಣ ಏನಾದ್ರು ಊಟ ಕೊಡಬೇಕು, ಏನಾದ್ರು ಕೊಡ್ಬೇಕು ಅಲ್ಲಿಗೆ ಅಂತೇಳಿ. ಕಡೆಗೆ ನಾವೇನು ಮಾಡಿದ್ವಿ, ರಾಹುಲ್ ಗಾಂಧಿ ಬರ್ಡೇ ದಿವಸ ಅವರಿಗೆ 40 ಚೇರ್, 40 ಬೆಡ್ಶೀಟ್, ಮತ್ತು ಮಧ್ಯಾಹ್ನದ ಊಟ, ಮತ್ತು ನಿರಂತರ ಒಂದು ವರ್ಷ ಮಟ್ಟಿಗೆ ರಾಹುಲ್ ಬ್ರಿಗೇಡ್ನ ಲೆಕ್ಕದಲ್ಲಿ 50 ಕಿಲೋ ಅಕ್ಕಿ ತಿಂಗಳಿಗೆ ಅದನ್ನು ಕೊಡೋದು ಅಂತ ಡಿಸೈಡ್ ಮಾಡಿದ್ದೆವು. ಮೊನ್ನೆ ಅಷ್ಟು ಕೊಟ್ಟಿದ್ದೆವು. ಬಟ್ ಅಂಥ ಒಂದು ಒಳ್ಳೆ ಎಲ್ಲ ಕೆಲಸಕ್ಕೂ ಒಳ್ಳೆ ಮನೋಭಾವ ಇದಕ್ಕೆ ಹುಡುಗರು ಸಿಗ್ತಾರೆ ಸರ್. ಆ ಮನೋಭಾವ ಈಗ ಕೆಲವೊಂದು ದುಶ್ಚಟದಿಂದ ಹೊರಗೋದ್ರೆ ಇಂಥ ಮನೋಭಾವನೆಯನ್ನು ಸೇರಿಸಿ ನಾವು ಒಂದು ಒಗ್ಗಟ್ಟು ಮಾಡಿದ್ದೆ ಜನರಲ್ಲಿ. ಒಳ್ಳೊಳ್ಳೆ ಮನಸ್ಸು ಬರ್ತದೆ ನಮಗೆ ಜನರನ್ನು ಒಟ್ಟು ಮಾಡಿದ್ದೆ. ಕರೆಕ್ಟ್ ಕರೆಕ್ಟ್. ಸುಜಾತ, ಪೆರಡೂರಿಂದ ಸುಜಾತ ಅವರಿದ್ದಾರೆ. ನಮಸ್ಕಾರ ಸುಜಾತ ಅವರೇ. ನಮಸ್ತೆ. ಸರ್ ನಮಸ್ತೆ, ಹೇಳಿ. ಮತ್ತೆ ನಮ್ಗೆ ಒಂದು ಲೈಟ್ ಇದು ಮಾಡಿದ್ರೆ ಯಾವ್ದ್ರದ್ದು ಹೇಳಿ? ಬೆಳ್ದೂರಿಗೆ ಲೈಟ್ ಇದು ಮಾಡಿದಿರಲ್ಲ ಸರ್, ಒಂದು 20 ವರ್ಷದಿಂದ ಲೈಟ್ ಇರ್ಲಿಲ್ಲ ನಮ್ಗೆ. ಓಹೋ, ನೀವೊಂದು ಇದು ಕರೆಂಟ್ ಮಾಡಿದಿರಲ್ಲ ಸರ್, ಬೆಳ್ದೂರು ಅಲಂಗಾರ. ಗೊತ್ತಾಯ್ತು. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೋಲಾರ್ ಇದು ಲೈಟ್ ಮಾಡಿ ಕೊಟ್ಟಿದ್ದೀರಲ್ಲ, ಸೋಲಾರ್ ಲೈಟ್. ಹೌದು, ಗೊತ್ತಾಯ್ತು. ಥ್ಯಾಂಕ್ ಯು. ನಿಮ್ಗೆ ತುಂಬಾ ಧನ್ಯವಾದಗಳು. ಆಯ್ತು, ಥ್ಯಾಂಕ್ ಯು. ಓಕೆ ಸುಜಾತ ಅವರೇ, 20 ವರ್ಷದಿಂದ ಲೈಟ್ ಇರ್ಲಿಲ್ಲ ನಮ್ಗೆ. ಗೊತ್ತಾಯ್ತು. ಮಾಡಿ ಕೊಟ್ಟಿದ್ದೀರ. ಈಗ ಹೇಗಿದೆ ಸುಜಾತ ಅವರೇ? ಆಯ್ತು. ಓಕೆ. ಸರಿ ಸರ್. ಅಂದರೆ ಕೊನೆಯದಾಗಿ ಒಟ್ಟು ಈ ಒಂದು ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಂತೂ ಜನರ ಕಷ್ಟಗಳಿಗೆ ಯಾರಾದರೂ ಒಬ್ಬರು ಸಂಘ ಸಂಸ್ಥೆಗಳೇ ಬರಬೇಕು ಅಥವಾ ಕೆಲವು ವ್ಯಕ್ತಿಗಳೇ ಬರಬೇಕು, ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇರಲಿಲ್ಲ ಅಂತ ಅನ್ನುವಂಥ ಪರಿಸ್ಥಿತಿ ಇತ್ತು. ಸೊ ಅದನ್ನು ಇನ್ನೂ ಕೂಡ ತಾವುಗಳು ಅದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ, ಯಾಕಂದ್ರೆ ಗೊತ್ತಿಲ್ಲ ಸರ್ಕಾರದ ಯೋಜನೆಗಳದ್ದು ಗೊತ್ತಿಲ್ಲ. ಸೊ ಮಾಡದೇ ಇದ್ದರೆ ಬೇರೆ ಯಾರೂ ಇಲ್ಲ ಜನರ ಜೊತೆ ಅನ್ನುವಂಥ ಪರಿಸ್ಥಿತಿ ಬರ್ತದೆ ಅಂತ. ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀವಿ? ನಾವು ಇವತ್ತಿಗೂ ಸಹ ಸಾಯಂಕಾಲ 175 ಊಟ ಕೊಡ್ತಿದ್ದೇವೆ. ಆಂಬ್ಯುಲೆನ್ಸ್ ಇವತ್ತು 4 ಬಾಡಿ ಅನಾಥ ಶವಗಳನ್ನು ಇದು ಮಾಡಿದ್ದಾರೆ. ನಿತ್ಯಾನಂದ ಒಳಕಡವರ ನಾಗರಿಕ ಸಮಿತಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹುಡುಗರೆಲ್ಲ ಸೇರಿ ಇವತ್ತು ಸಮೇತ ಸಾಯಂಕಾಲ ಊಟ 175 ಮಂದಿಗೆ ಇವತ್ತಿಗೆ ಕೊಡ್ತಾ ಇದೆ. 4 ತಾರೀಕು ತನಕ ಲಾಕ್ಡೌನ್ ಮುಗಿಯೋ ತನಕ ನಾವು ಕೊಡ್ತೇವೆ ಹೇಳಿದ್ದೇವೆ. ಆ ಮಟ್ಟದಲ್ಲಿ ನಾವು ಕೊಡ್ತೇವೆ. ನಂತರ ನಮ್ಮ ಸೇವೆ ನಿರಂತರವಾಗಿ ಮುಂದುವರಿಯುತ್ತದೆ. ನಾವು ಲಾಕ್ಡೌನಲ್ಲಿ ಜನರ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ಅದಕ್ಕೋಸ್ಕರ ಎಲ್ಲ ಸೇವೆಯನ್ನು ಕೊಟ್ಟದ್ದು. ನಂತರ ನಮ್ಮಿಂದ ಆಗುವ ಸೇವೆ ನಾವು ಜನರಿಗೆ ನಿರಂತರ ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಎಸ್ ಸರ್, ಈ ಸಂದರ್ಭದಲ್ಲಿ ತಮ್ಮ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದೀರಿ. ಸ್ಟುಡಿಯೋಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.